ತಾರೀಕು ಫೆಬ್ರವರಿ 2. ಅವಾಗ ನಾವು ಯೋಚನೆ ಮಾಡಿದಿಷ್ಟೇ, ಅವರ ಹೆಸರಿನಲ್ಲಿ ಒಂದು ಆಂಬ್ಯುಲೆನ್ಸ್ ಬಿಡುಗಡೆ ಮಾಡಬೇಕು ಪಾವೂರು ಗ್ರಾಮಕ್ಕೆ ಮತ್ತೆಲ್ಲ ಜನರಿಗೆ ಅಂತೇಳಿ ನಾವು ಭಾವಿಸಿದ್ದೇವೆ. ಮುಂದಿನ ಭಾಗವಾಗಿ ಅತಿಥಿಗಳನ್ನು ಸ್ವಾಗತಿಸುವ ಜೊತೆಗೆ ವಾಲಿಬಾಲ್ ಪಂದ್ಯಾಟ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿ ಕಾರ್ಯಕ್ರಮ ಸಂಘಟಕರು ಪಾವೂರು ಗ್ರಾಮ ಪಂಚಾಯತ್ನ ಹಾಲಿ ಸದಸ್ಯರಾಗಿರುವಂತಹ ಒಲೇರನ್ ಡಿಸೋಜ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪಾವೂರು ಗ್ರಾಮ ಪಂಚಾಯತ್ ವಲಯದಲ್ಲಿ ನಮ್ಮ ಗ್ರಾಮದ ಸಡಗರ ಈಗ ನಡೆಯಲಿದೆ. ಈ ಸಂಜೆಯ ಹೊತ್ತಿಗೆ ನೀವೆಲ್ಲ ಬಂದಿದ್ದೀರಾ. ನಿಮ್ಮನ್ನೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಮದರ್ ಕ್ಯಾಟ್ರಿಂಗ್ ವತಿಯಿಂದ ಪಾವೂರು ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರಾಗಿದ್ದ ನನ್ನ ತಾಯಿ ರುಪಿನ್ ಲೂಯಿಸ್ ಸ್ಮರಣಾರ್ಥ ವಾಲಿಬಾಲ್ ಪಂದ್ಯಾಟ ಮತ್ತು ನಮ್ಮ ಪಾವೂರು ಕೃತಿ ಬಿಡುಗಡೆಯ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತಿಸುವ ಮುಂಚೆ 2 ಮಾತುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಪಾವೂರು ಗ್ರಾಮದ ಹಿಸ್ಟ್ರಿ ಅಂತ ಹೇಳ್ಬೋದು, ಬೇರೆ ಎಲ್ಲ ಹಿಸ್ಟ್ರಿಗಳು ಗೂಗಲ್ನಲ್ಲಿ ನೋಡಿದ್ರೆ ಸಿಗ್ಬಹುದು. ಅದಕ್ಕೋಸ್ಕರ ಕಷ್ಟಪಡೋದು ಬೇಡ ಅಂತೇಳಿ ನಮ್ಮ ಗ್ರಾಮದವರೇ ಆದ ಇಬ್ಬರು ಪತ್ರಕರ್ತರು 9-10 ವರ್ಷದಿಂದ ಪ್ರಯತ್ನ ಮಾಡಿ ಸಫಲರಾಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೂ ಇಚ್ಛಿಸ್ತೇನೆ. ನನ್ನ ಆತ್ಮೀಯರಾದ ಅನ್ಸರ್ ಇನೋಳಿಯವರು, ಅನ್ಸರ್ ಮಾತ್ರ ಇರೋದು, ಅವರು ಸೇರಿಸುವಾಗ ಇನೋಳಿಯನ್ನೇ ಸೇರಿಸಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಹೋದರೆ ನಮ್ಮ ಪಾವೂರನ್ನು ಕೂಡ ಸೇರಿಸುವಂಥ ಸಂದರ್ಭ ಬರ್ಬೋದು. ನಾನು ಯಾಕೆ ಅವರನ್ನು ಹೊಗಳುವುದಲ್ಲ, ನಾನು ಈ ಪಾವೂರು ಗ್ರಾಮ ಪಂಚಾಯತ್ಗೆ ಸದಸ್ಯನಾಗಲು ಮೊದಲ ಪ್ರಯತ್ನ ಮಾಡಿದವರು ಅನ್ಸರ್ ಇನೋಳಿಯವರು. ಉದ್ದೇಶ ಇಷ್ಟೇ. ಈಗ ತಾನೇ ನಮ್ಮ ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಪಾವೂರಿನ ಪಂಚಾಯತಿನ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನವರು ನಮ್ಮನ್ನು ನಮ್ಮ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಜೀದ್ರವರು, ರಿಯಾಜ್ರವರು, ಪಂಚಾಯತ್ ಸದಸ್ಯರಿದ್ದರೆ ಎಲ್ಲರೂ ವೇದಿಕೆ ಬರಬೇಕು. ಅನ್ಸರ್ಗೆ ಇದ್ದಷ್ಟು ಪ್ರೀತಿ ನಮಗೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಒಂದು ಪುಸ್ತಕ ಬರೀಬೇಕಾದ್ರೆ ಎಷ್ಟು ದಿವಸ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನಕ್ಕಿಂತ, ಇಬ್ಬರು ಮಾಡಿದ ಪ್ರಯತ್ನಕ್ಕಿಂತ ಅವರು ಕೇಳಿದ ಕಿರಿಕಿರಿ ಜಾಸ್ತಿ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಎಷ್ಟೋ ಸಲ ನನ್ನಲ್ಲಿ ಕೂಡ ವಿನಂತಿಸಿದರು, ಪಾವೂರು ಪಂಚಾಯತ್ಗೆ ಬಂದರು, ಮನೆ ಮನೆಗೆ ಹೋಗಿದ್ದಾರೆ, ಒಂದು ಹಿಸ್ಟ್ರಿ ಕೊಡಿ, ನಮ್ಮ ಗ್ರಾಮದಲ್ಲಿ ಹೇಗಿದೆ ಅಂತ ಹಿಸ್ಟ್ರಿ ಕೊಡಿ ಅಂತ ಹೇಳಿದರೆ ಅದು ಕೊಡುವ ರೀತಿ ಇರ್ತದೆ. ಅದು ಎಲ್ಲ ತಪ್ಪೇನು ಸೇರಿಸಲಿಕ್ಕಿಲ್ಲ, ಯಾಕೆ, ಎಲ್ಲಿಗೆ, ಎಲ್ಲಿಂದ ಅಂತ ಕೇಳುವಂಥದ್ದು. ಅದು ಕೂಡ ತುಂಬ ಮಹಿಳೆಯರು ಇದ್ದಾರೆ, ಸರ್ಕಾರಿ ಮಹಿಳೆಯರಿದ್ದರು. ಅವರನ್ನು ಎಲ್ಲಿಂದ ಎಲ್ಲಿ ಹುಡುಕಿ, ಪಾವೂರಲ್ಲಿ ಮಾತ್ರ ಅಲ್ಲ, ಎಲ್ಲ ಗ್ರಾಮದಲ್ಲಿದ್ದವರನ್ನು, ಎಲ್ಲ ಊರಲ್ಲಿದ್ದವನು, ಪರದೇಶದಲ್ಲಿದ್ದವರನ್ನು ಹುಡುಕಿ ತಂದಿದ್ದಾರೆ. ನಮಗೆ 1 ನಿಮಿಷದಲ್ಲಿ ನಮ್ಮ ಪಾವೂರು ಅಂತ ಕೃತಿ ಅಂತ ಹೇಳಲಿಕ್ಕೆ ಭಾರಿ ಸುಲಭ ಆಗ್ಬೋದು. ಹಾಗಂತ ನಮ್ಮ ಪಾವೂರಲ್ಲಿ ತುಂಬ ಜನ ಇದ್ದಾರೆ. ಪಾವೂರಿನ ಬಗ್ಗೆ ಚಿಂತೆ ಮಾಡಿ ರಾತ್ರಿ ಹಗಲು ಬರೆದವರು ಅಂತ ಹೇಳಿದರೆ ಅನ್ಸರಿನಲ್ಲಿ ಮತ್ತು ಹಂಸಮಲರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಸಾಕದು. ಅವರಿಗೆ ನಾವು ಇನ್ನು ಜನ್ಮಾಂತರದಲ್ಲಿ ಕೂಡ ಮರೆಯುವಂಥ ಸ್ಥಿತಿ ಬರಲಿಕ್ಕಿಲ್ಲ. ಎಷ್ಟು ಕಿರಿಕಿರಿ ಕೇಳಿದ್ದಾರೆ ಅಂತೇಳಿ ನಾನು ಅದನ್ನು ಹೇಳಲಿಕ್ಕೂ ನಾನು ಬರಲ್ಲ, ಯಾಕಂದ್ರೆ ನನಗೆ ತುಂಬ ಹೇಳಿದ್ದಾರೆ. ನಾನು ಹತ್ತಿರದಿಂದ ಬಳ್ಳವನು. ಹಂಸಮಲರ್ ಅವರು ಗ್ರಾಮೋತ್ಸವ ಮಾಡಬೇಕಾದ್ರೆ 9 ವರ್ಷದ ಹಿಂದೆ ನನ್ನ ಬೆನ್ನಿಡಿದವರು, ಗ್ರಾಮೋತ್ಸವ ಮಾಡುವ ಅಂತೇಳಿ. ಒಂದು ಅರ್ಧ ಗ್ರಾಮ ಉತ್ಸವ ಆಗಿದೆ, ಪೂರ್ಣ ಮಾಡಲಿಕ್ಕೆ 9 ವರ್ಷದಾಗಿತ್ತು ಇವತ್ತಿಗೆ. ನಾನು ಹಂಸಮಲರಿಗೂ ಈ ಸಂದರ್ಭದಲ್ಲಿ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಂತ ಒಬ್ಬ ಕೋಟ್ಯಾಧಿಪತಿ ಅಲ್ಲ, ಒಬ್ಬ ದುಡಿಬೇಕಾದ್ರೆ ಎಲ್ಲರ ಸಂಬಳಕ್ಕೆ ದುಡಿಯುವವರಿದ್ದಾರೆ. ಅವರ ಸಂಬಳ ಬಿಟ್ಟು, ಎಲ್ಲವನ್ನು ಬಿಟ್ಟು, ನನಗೆ ಹೆಸರು ಕೂಡ ಬೇಡ ಅಂತೇಳಿ ಇಚ್ಛಿಸುವ ಇಬ್ಬರು ಪತ್ರಕರ್ತರು. ನಾನು ಭಾವಿಸ್ತಾ ಇದ್ದೇನೆ, ನಮ್ಮ ಗ್ರಾಮದ ಆದರ್ಶಗಳು ಅಂತ ಹೇಳ್ಬೋದು. ಅವರು ತುಂಬ ಪ್ರಶಸ್ತಿ ಬಂದಿರ್ಬೋದು ಇಬ್ಬರಿಗೂ, ಆದರೆ ಗ್ರಾಮದ ಪ್ರಶಸ್ತಿ ಅವರಿಗೆ ಸಲ್ಲುದೆ ನಮ್ಮಲ್ಲಿ ಮತ್ತು ನಿಮ್ಮಲ್ಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು ಬರೆದ 100 ಪುಟ ಬರೆದಿದ್ದಾರೆ, 1-2 ಪೇಜ್ ಅಲ್ಲ, 100 ಪುಟ ಬರೆದಿದ್ದಾರೆ. ನಮಗೆ 100 ವರ್ಷ ಹೋದರೂ ಹುಡುಕಿ ಬರೆಯುವಂಥದ್ದು ತುಂಬ ಕಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಿನ್ನ ಮರಿ ಮಕ್ಕಳು ಎಲ್ಲರಿಗೂ ಪಾವೂರಿನ ಹಿಸ್ಟ್ರಿ ಎಲ್ಲಿದೆ ಅಂತ ಹೇಳಿ ಹುಡುಕಬೇಕಂತಿಲ್ಲ. ಒಂದು ಪುಸ್ತಕವನ್ನು ಎಲ್ಲರೂ ತಗೊಳ್ಬೇಕು, ಒಂದು ಮನೆಯವರು. ಆವಾಗ ಹಿಸ್ಟ್ರಿಯ ಮತ್ತು ಅವರು ಬರೆದ ವಿಷಯ ನಿಮಗೆ ಖಂಡಿತ ತಿಳಿಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಅನ್ಸರಿಗೆ ಮತ್ತು ಹಂಸಮಲರಿಗೆ ಈ ವೇದಿಕೆ ವತಿಯಿಂದ, ನನ್ನ ವೈಯಕ್ತಿಕ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ನಾನು ಧನ್ಯವಾದ ಮತ್ತು ಸ್ವಾಗತ ಎರಡನ್ನೂ ಭಾವಿಸ್ತಾ ಇದ್ದೇನೆ. ಇನ್ನಿರುವಂಥದ್ದು ಇದರ ಬಗ್ಗೆ ವಿಸ್ತಾರವಾಗಿ ಹಂಸಮಲರು ಪ್ರಸ್ತಾವನೆ ಮಾಡ್ತಾರೆ. ಮೇಲ್ನೋಟಕ್ಕೆ ನಾನು ಸ್ವಲ್ಪವನ್ನು ಹೇಳಿದ್ದೀನಿ.
ಮುಂದೆ ವಾಲಿಬಾಲ್ ಪಂದ್ಯಾಟ. ನಾವು ಈ ಗ್ರಾಮದಲ್ಲಿ 15-20 ವರ್ಷದ ಮುಂದೆ ವಾಲಿಬಾಲ್ ಮತ್ತು ಥ್ರೋಬಾಲ್ ಮದರ್ ತೆರೆದ ಸೋಷಿಯಲ್ ವೆಲ್ಫೇರ್ ಫೌಂಡೇಶನ್ ಮತ್ತು ನೆಹರು ಯುವಕತೆಯಿಂದ ಮಾಡಿದ್ದು. ಅಲ್ಲಲ್ಲಿ ಸ್ಪೋರ್ಟ್ಸ್ಗಳು ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಆಸೆ ಬಂದದ್ದೇ ಆವಾಗ ಮಾಡಿದ್ದೀವಿ. ಮೊನ್ನೆ ತಾನೇ ಅಶ್ಫಾಕ್ನವರು ಈ ಮಾತನ್ನು ಒಂದು ಹೇಳಿದರು, ನಮಗೊಂದು ವಾಲಿಬಾಲ್ ಮಾಡಲಿಕ್ಕಿದೆ, ನಿಮ್ಮ ತಾಯಿ ಹೆಸರಲ್ಲಿ ಮಾಡಬಹುದಾ ಅಂತೇಳಿ. ನಾನು ನನ್ನ ಕುಟುಂಬದಲ್ಲಿ ಕೇಳಬೇಕಂದ್ರೆ ನನ್ನ ತಮ್ಮ ಇದ್ದಾನೆ, ತಂಗಿಯನ್ನಿದ್ದಾರೆ, ಕೇಳಬೇಕು ಅಂತ ಹೇಳಿದ್ದೆ. ಅವಾಗ ನಜೀರ್ ಮತ್ತು ಇಬ್ಬರು ಕೂಡ ಪುನೊಮ್ಮೆ ವಿಚಾರ ಮಾಡಿದರು. ನಮ್ಮ ಕುಟುಂಬದವರು ಒಪ್ಪಿಗೆ ಇದೆ, ನಾನೇ ದೊಡ್ಡವನು, ಆದರೂ ಎಲ್ಲರ ಕೇಳುವಂಥದ್ದು ನನ್ನ ಕರ್ತವ್ಯ ಅಂತೇಳಿ ಭಾವಿಸ್ತಾ ನಾನು ಹೇಳಿದೆ. ಅದಕ್ಕೆ ಖಂಡಿತ ಒಪ್ಕೊಂಡ್ರು. ನಾನು ಈ ಬಗ್ಗೆ ಅವರಿಗೆ ಒಪ್ಕೊಂಡಿದ್ದಾಗ ಇನ್ನೊಂದು ವಿಶೇಷ ನಮಗೆ ನೆನಪು ಬರುವಂಥದ್ದು, ಕ್ರಿಕೆಟ್ ಮಾಡೋದು, ವಾಲಿಬಾಲ್ ಮಾಡೋದು ದುಡ್ಡು ಮಾಡುವಂಥ ಉದ್ದೇಶ ಅಂಥೇಳಿ ಎಲ್ಲರ ಭಾವನೆ ಇರ್ಬೋದು. ಅವರ ನೆನಪಿನಲ್ಲಿ ಏನಾದರೂ ಮಾಡಬೇಕು ಅಂಥೇಳಿ ನಾವು ಮುಂಚೆಯಿಂದಲೂ ಯೋಚನೆ ಮಾಡಿ ಬಂದವರು. ಸದಸ್ಯರು ಇರುವಾಗಲೇ ತೀರಿ ಹೋದ ಒಬ್ಬ ಮುದುಕಿಯಾದರೂ ಕೂಡ ಉಮ್ಮನಿಸಿನಿಂದ ಪಾವೂರು ಗ್ರಾಮದ ಕೆಲಸ ಮಾಡಿದವರು, ಸೇವೆ ಮಾಡಿದವರು. ನನ್ನ ತಾಯಿ ಅಂತ ನಾನು ಹೊಗಳೋದಂತಲ್ಲ, ತಾಯಿ ಎಲ್ಲರಿಗೆ ತುಂಬ ಬೇಕಾದವರು. ಅವರ ನೆನಪಿಗೆ ಏನಾದರೂ ಮಾಡಬೇಕಂತೇಳಿ ನಾನು ಕುಟುಂಬದಲ್ಲಿ ವಿನಂತಿಸಿದಾಗ ಈಗೊಂದು ನೆನಪು ಬಂತು ನಮಗೆ. ಅದು ಒಬ್ಬರಿಗೆ ಮಾತ್ರ ಉಪಕಾರ ಆಗೋದು ಬೇಡ. ಮುಂದಿನ ದಿನಗಳಲ್ಲಿ ನಾವು ಒಂದು ಯೋಚನೆ ಮಾಡಿದಾಗ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬದ ವತಿಯಿಂದ ಏನಾದರೂ ಈ ಸಮಾಜಕ್ಕೆ ಕೊಡಬೇಕು ಅವರ ಹೆಸರಿನಲ್ಲಿ ಅಂತ ಹೇಳುವಾಗ, ಅವರು ಹುಟ್ಟಿದ ತಾರೀಕು ಫೆಬ್ರವರಿ 2. ಅವಾಗ ನಾವು ಯೋಚನೆ ಮಾಡಿದ್ದು ಇಷ್ಟೇ, ಅವರ ಹೆಸರಿನಲ್ಲಿ ಒಂದು ಆಂಬ್ಯುಲೆನ್ಸ್ ಬಿಡುಗಡೆ ಮಾಡಬೇಕು ಪಾವೂರು ಗ್ರಾಮಕ್ಕೆ ಮತ್ತೆಲ್ಲ ಜನರಿಗೆ ಅಂತೇಳಿ ನಾವು ಭಾವಿಸಿದ್ದೇವೆ. ಅದು ಸ್ವಲ್ಪ ದಿನಗಳಲ್ಲಿ ನಮಗೆ ತೊಂದರೆಗಳಾಯಿತು, ಹಾಗೆ ಮುಂದೆ ಆಗ್ತಾ ಬಂದೆವು. ಈಗ ಅದರ ಸಮಯ ಬಂದಿದೆ. ನಮ್ಮ ಕುಟುಂಬದಿಂದ ಮುಂದಿನ ಸ್ವಲ್ಪ ದಿನದಲ್ಲೇ ನಾವು ಪಾವೂರು ಗ್ರಾಮಕ್ಕೆ ಮಾತ್ರ ಅಲ್ಲ, ಯಾರಿಗೆಲ್ಲ ಬಡವರಿದ್ದಾರೆ, ಯಾರಿಗೆಲ್ಲ ತೊಂದರೆ ಇದೆ, ಅವರಿಗೆ ಒಂದು ಆಂಬ್ಯುಲೆನ್ಸ್ ನಮ್ಮ ಕುಟುಂಬದಿಂದ ಅವರ ಹೆಸರಲ್ಲಿ ಬಿಡುಗಡೆ ಮಾಡಲಿಕ್ಕೆ ನಾವು ಇಚ್ಛಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ಕೂಡ ನಾನು ಕೋರ್ತೇನೆ. ಪಾವೂರು ಗ್ರಾಮದ ಹಿಸ್ಟ್ರಿ ಬರೆದು ವಾಲಿಬಾಲ್ ಉದ್ಘಾಟನೆ ಎರಡನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛಿಸಿದವರು. ವಾಲಿಬಾಲ್ ಉದ್ಘಾಟನೆಯನ್ನು ನಮ್ಮ ಗ್ರಾಮದವರೇ ಆದ ಮುಸ್ತಫಾ ಮಲಾರ್ ಅವರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ವಾಲಿಬಾಲ್ ಪಟು ಮತ್ತೆ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ತ್ಯಾಗಂ ಸರ್ ಅವರು ಇಬ್ಬರು ಮಾಡಲಿಕ್ಕಿದ್ದಾರೆ. ನಾನು ಮೊಟ್ಟ ಮೊದಲನೆಗೆ ಮುಸ್ತಫಾ ಮಲಾರಿಗೆ ನಿಮ್ಮೆಲ್ಲರ ಮತ್ತು ಸಂಘಟನೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಕಾರ್ಯಕ್ರಮ ಸಂಘಟಕರಾದಂತಹ ಅಶ್ಫಾಕ್ ಇನೋಳಿಯವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ನನ್ನ ಆತ್ಮೀಯರು, ಜೆಸಿ ಸಂಸ್ಥೆಯ ಸ್ಥಾಪಕರು, ಅರೆಕರ ಶಾಲೆಯ ಕ್ರೀಡಾಭಿಮಾನಿಗಳು ತ್ಯಾಗಂ ಸರಿಗೆ ಸಂಘಟನೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಘಟಕರಾದಂತಹ ನಜೀರ್ TH ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಸಭೆಯ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವು ಹೇಳಿದಾಗ ನನ್ನ ಚರ್ಚಿ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಅವರು ಒಪ್ಪಿಕೊಂಡ್ರು. ಅವರು ಕೂಡ ಒಬ್ಬ ಸಂಘಟಕರು, ಒಬ್ಬ ಯುವ ಉದ್ಯಮಿ ಅಂತ ಹೇಳಿದೆ ತಪ್ಪಾಗಲಾರದು. ನಮ್ಮ ಚರ್ಚಿ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾಗಿದ್ದಾರೆ, ಅದೇ ಕಥೋಲಿಕ ಸಭಾ ಪಜೀರ್ ಘಟಕದ ಅಧ್ಯಕ್ಷರು ಆಗಿದ್ದಾರೆ. ಅವರನ್ನು ಕೂಡ ಸಂಘಟನೆ ಪರವಾಗಿ ಮತ್ತು ವೇದಿಕೆಯಲ್ಲಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಇಮ್ತಿಯಾಜ್ ಇನೋಳಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು. ಪುಸ್ತಕ ಬಿಡುಗಡೆ, ಕೃತಿ ಬಿಡುಗಡೆ ಮಾಡಲಿಕ್ಕೆ ಇರುವವರು ತುಂಬ 30 ವರ್ಷದ ಪರಿಚಯದವರು. ಪತ್ರಕರ್ತನು 30 ವರ್ಷದ ಇದ್ದೆ ನಾನು ನೋಡಿದ್ದೆ. ಇವತ್ತು ಕೂಡ ಗುರುಪ್ಪನವರು ಹಾಗೇನೆ ಇದ್ದಾರೆ, ಅವತ್ತು ಹೇಗಿದ್ದೀವಿ ಹಾಗೇನೆ. ಪತ್ರಕರ್ತದಲ್ಲಿ ಬರೆಯುವುದರಲ್ಲಿ ಎತ್ತಿದ ಕೈ, ಮೂಳೆಗಳಲ್ಲಿ ಏನಿದೆ ಅದು ನೋಡಿ ಬರೆಯುವವರು. ಅರೆಕಲ ಆಜಪ್ಪನವರಿಗೆ ಪ್ರಶಸ್ತಿ ಸಿಗಲಿಕ್ಕೆ ಕಾರ್ಯಕರ್ತರಾದ ಬಾಳೆಪುಣಿಯವರು ಕೂಡ ನಮ್ಮ ಕತ್ತಿಯನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ.
ಅವರಿಗೂ ನಾನು ಸಂಘಟನೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮ ಸಂಘಟಕರಾದಂತಹ ರೊನಾಲ್ಡ್ ಡಿಸೋಜ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು. ಯುವತಿಯಾಗಿ ಯುವಕರ ಕೆಲಸ ಮಾಡುವವರು, ಪಾವೂರು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ, ಎಲ್ಲರನ್ನು ಒಗ್ಗೂಡಿಸಿ ಹೋಗುವವರು, ನನ್ನ ಅಧ್ಯಕ್ಷರು ಕೂಡ ಇವತ್ತಿನ ಸಭಾಧ್ಯಕ್ಷರನ್ನು ಕೇಳಿದ್ದಕ್ಕೆ ಅವರು ಸಂತೋಷದ ಒಪ್ಪಿಕೊಂಡಿದ್ದಾರೆ. ಕಮೋಡಿಸ ನೌಪಾಲ್ ಅವರಿಗೆ ನಾನು ಪಾವೂರು ಗ್ರಾಮದ ಮತ್ತೆ ಈ ಸಂಘಟನೆ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿನ್ಸಿ ಮರಿಯಾ ಇವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ನಮ್ಮ ಹತ್ತಿರ ಗ್ರಾಮದ ನನ್ನ ಆತ್ಮೀಯರು, ಅರೆಕಲ ಗ್ರಾಮದ ಅಭಿವೃದ್ಧಿ ಮಾಡಿದವರು, ಅರೆಕಲ ಗ್ರಾಮವನ್ನು ಮೇಲ್ದರ್ಜೆಗೊಂಡದವರು ನನ್ನ ಆತ್ಮೀಯರು, ಅವರು ಕೂಡ ಅರೆಕಲದ ಪ್ರಥಮ ಪ್ರಜೆ ಬದ್ರುದ್ದೀನ್ ಸರಿಗೆ ನಿಮಗೂ ನಾನು ಸಂಘಟನೆ ಪರವಾಗಿ ವೇದಿಕೆಯಲ್ಲಿದ್ದರ ಪರ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕಾರ್ಯಕ್ರಮ ಸಂಘಟಕರಾದಂತಹ ಇವನ್ ಎಲ್ರಾಯ್ ಮೆಂಡೋನ್ಸಾ ಹೂವನ್ನು ನೀಡಿ ಸ್ವಾಗತಿಸಬೇಕು. ಇನ್ನೋರವರು ಯುವಕರಾಗಿ ಪಂಚಾಯತಿನ ಎಲ್ಲ ಆಗು ಹೋಗುಗಳ ಬಗ್ಗೆ ತುಂಬ ಕಾಳಜಿ ವಹಿಸಿದವರು, ಗ್ರಾಮದಲ್ಲಿ ಏನಾಗುತ್ತೆ ಅಧ್ಯಕ್ಷ ನಂತರ ಅವರೇ ಎಲ್ಲವನ್ನು ನೋಡಿದವರು, ನಮ್ಮೊಟ್ಟಿಗೆ ಸದಾ ರಾತ್ರಿ ಹಗಲು ಇದ್ದವರು, ಕ್ರೀಡಾಪಟು ಅಂತ ಹೇಳಿದ್ರು ತಪ್ಪಾಗಲಾರದು. ವಾಲಿಬಾಲ್, ಕ್ರಿಕೆಟ್ ಅಂದರೆ ಅವರ ಪಂಚಪ್ರಾಣ. ಅವರು ನಮ್ಮ ಈ ಸಂಘಟನೆಗೆ ಕರೆದಾಗ ಸಂತೋಷದ ಒಪ್ಪಿಕೊಂಡ ಅನ್ಸರ್ ಇನೋಳಿ ಅವರಿಗೂ ನಾನು, ಉಪಾಧ್ಯಕ್ಷದ ಅನ್ಸರ್ ಇನೋಳಿಗೂ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹೈದರ್ ಇನೋಳಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು. ಗ್ರಾಮದ ಹಿರಿಯರು, ಮಾಜಿ ಉಪಾಧ್ಯಕ್ಷರು, ನಾನು ಪಂಚಾಯತ್ ಸದಸ್ಯನಾಗಿದ್ದಾಗ ದುಗ್ಗಪ್ಪಾಜಿ ಉಪಾಧ್ಯಕ್ಷರಾದರು. ಈ ಕೃತಿ ಬಿಡುಗಡೆಗೆ ಬಗ್ಗೆ ಕೇಳಿದಾಗ ನಾನು ಖಂಡಿತ ರಾತ್ರಿ ಅದು ಬರ್ತೇನೆ ಅಂತೇಳಿ ಒಪ್ಪಿಕೊಂಡವರು ದುಗ್ಗಪ್ಪೂಜಾರಿ ಅವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಕ್ರಮ್ ಇನೋಳಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು. ಇನ್ನೋರ್ವ ಆತ್ಮೀಯರು, ನಾನು ಶಾಲೆ ಕಲಿತದ್ದು ಅರೆಕಳದಲ್ಲಿ, ಅರೆಕಳ ಸಾಲದ ಸಂಚಾಲಕರು, ಶಾಲೆಯನ್ನು ಕೂಡ ಮೇಲಭಿವೃದ್ಧಿಗೆ ಪ್ರಯತ್ನ ಮಾಡಿದವರು, ನಮ್ಮ ಗ್ರಾಮದ ಸದಸ್ಯರಾಗಿ, ಪಂಚಾಯತ್ ಸದಸ್ಯರಾಗಿ ಗ್ರಾಮದ ಆಗು ಹೋಗು ಬಗ್ಗೆ ಎಲ್ಲವನ್ನು ತಿಳ್ಕೊಂಡವರು ಪೋಡಾಳ್ ಜಯರಾಮಾಲು ಅವರು. ಅವರ ಬಗ್ಗೆ ಹೇಳುವುದಾದರೆ ತುಂಬ ಇದೆ. ಈಗ ನಮ್ಮನ್ನು ಬಿಟ್ಟು ಅವರು ಅನ್ಸರ್ ಹೇಳಿದಾಗೆ ಅವರು ಸಿಟಿಗೆ ಹೋಗಿ ಮುಟ್ಟಿದ್ದಾರೆ. ಅವ್ರು ಹೇಳಿದ್ದು ನಾವು ಕರೆದವಾಗ ಯಾವಾಗಲೂ ಬರಲಿಕ್ಕೆ ಇದ್ದೇನೆ ಊರಲ್ಲಿ ಇದ್ದರೆ. ಹಾಗೆ ಇವತ್ತು ನಮ್ಮ ಕರೆಗೆ ಹೋಗ್ಕೊಟ್ಟು ಬಂದಿದ್ದಾರೆ. ಜಯರಾಮಣ್ಣ, ನಿಮಗೆ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಫಾರೂಕ್ ಉಪ್ಪಿನಂಗಡಿಯವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ನಮ್ಮ ಕೃತಿಯಲ್ಲಿ ಬಿಡುಗಡೆ ಮಾಡುವಂಥ ಒಬ್ಬ ಹಿರಿಯರು, ಒಬ್ಬ ವೈದ್ಯರು ಅಂತ ಹೇಳಿದ್ದು ತಪ್ಪಾಗಬಾರದು. ಒಂದು ಜಡ್ಜನ್ನು ತಂದು ಕೊಟ್ಟವರು, ಈ ಗ್ರಾಮಕ್ಕೆ ಜಡ್ಜನ್ನು ತಂದು ಕೊಟ್ಟವರು ಅವರ ಅಣ್ಣ ಶಂಕರಣ್ಣ ನಿನವಳಿಯವರಿದ್ದಾರೆ ನಮ್ಮೊಟ್ಟಿಗೆ. ಅವರು ಯಾವ ಕಾಲದ ಕೆಲಸ ಕೇಳಿದ್ರು ಸಂತೋಷದ ಒಪ್ಪಿಕೊಳ್ಳುವವರು. ಅವರನ್ನು ಕೂಡ ಸಂಘಟನೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅರಫತ್ ಇನೋಳಿಯವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ನಮ್ಮ ಗ್ರಾಮದಲ್ಲಿ 2 ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯತಿನ ಅಧ್ಯಕ್ಷರಾಗಿ ಮಾಜಿ ಆದವರು, ಎಲ್ಲರ ಜನರಲ್ಲಿ ಇಳಿಸೋದು ಮೊಹಮ್ಮದ್ ಮೋನು ಅಂತ, ಮೋನಾ ಖಾನ್ ಅವರು ಅಂತ. ಅವರು ಕೂಡ ಸಮಯಕ್ಕೆ ತಕ್ಕ ಬಂದಿದ್ದಾರೆ. ಅವರನ್ನು ಕೂಡ ಈ ಗ್ರಾಮದ ಪರವಾಗಿ, ಸಂಘಟನೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪ್ರೀತೇಶ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಪಂಚಾಯತ್ ಸದಸ್ಯರು ಸಾತ್ಕೋ ಮಜೀದ್, ಸಾತ್ಕೋ ಹೆಸರು ಎಲ್ಲಿ ಕೇಳಿದ್ರು ಕೂಡ ನೀವು ಕೇಳಲಿಕ್ಕಿದೆ, ದೊಡ್ಡ ಬಸ್ಸೇ ಇದೆ ಅವರಿಗೆ. ಯಾವಾಗ ಬಿಟ್ಟರು ಕೂಡ ಫ್ರೀ ಮಾಡಲಿಕ್ಕೆ ರೆಡಿ ಇದ್ದಾರೆ ಅವರು, ಸಾತ್ಕೋ ಮಜೀದ್ ಅವರು. ಹಾಗೆ ನಮ್ಮ ಗ್ರಾಮಕ್ಕೆ ಕೂಡ ಯಾವುದಕ್ಕೂ ರೆಡಿ ಇದ್ದವರು ಸಾತ್ಕೋ ಮಜೀದ್ ಅವರು 2ನೇ ಮಾಡಿ ಸದಸ್ಯರಾಗಿ ನಮ್ಮೊಟ್ಟಿಗೆ ಇದ್ದಾರೆ. ಸಾತ್ಕೋ ಮಜೀದ್, ನಿಮಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮನು ಲೋಬೋ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಇನ್ನೊಂದು ಸದಸ್ಯರು ರಿಯಾಜ್ ಅವರು ಕೂಡ ನಾವು ಕೇಳಿದ್ದಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜುಬೇರ್ ಇನೋಳಿ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಇನ್ನೋರ ಸದಸ್ಯರು ನನ್ನ
ರಿಜ್ವಾನ್ ಮಲಾರ್ ಇಡೀ ದಿವಸ ಗ್ರಾಮದಲ್ಲಿ ಹೋರಾಟ ಮಾಡುವವರು, ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ತೌಸಿಫ್ ಪದವ್ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಇನ್ನೂರು ಸದಸ್ಯರು ಎಲ್ಲ ಕೆಲಸವನ್ನು ಬಿಟ್ಟು ಅಂಗಡಿ ಕೂಡ ಇದ್ದು ಬಂದ್ ಮಾಡಿ ಯಾವುದೇ ಕೆಲಸ ಆದರೆ ರೆಡಿಯಾಗಿ ಬರುವಂಥ ಇಕ್ಬಾಲ್ ಇನೋಳಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನೆಲ್ಸನ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಇನ್ನೂರು ಸದಸ್ಯರು ಜೂನಿಯರ್ ಅಂತ ಹೇಳ್ಬೋದು, ಜೂನಿಯರ್ ಸದಸ್ಯರು ಮಮತಕ್ಕನವರು ಭಾರಿ ದೂರದಿಂದ ಬಂದಿದ್ದಾರೆ ನಾವು ಕರೆದಕ್ಕೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪ್ರಸಿಲ್ಲಾ ಒಲೆರೆನ್ ಡಿಸೋಜಾ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಇನ್ಯಾರ ಹೊಸ ಪಂಚಾಯತ್ ಸದಸ್ಯರು ನಮ್ಮ ಬಂದರೆ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯಾರಾದ್ರು ಬಂದು ಇದ್ರೆ ನನ್ನ ಸಂಘಟಕರಾದ ನನ್ನ ಸಹೋದರ ರೊನಾಲ್ಡ್ ಕೂಡ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹನೀಫ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನ್ನೊಟ್ಟಿಗೆ ಇದ್ದವರು ಮಾಜಿ ಸದಸ್ಯರು ಮೊಹಮ್ಮದ್ ಅಕರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಗುರುತಿಸ್ತಾ ಇದ್ದೇನೆ, ಅವರಿಗೆ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಸದಸ್ಯರು ಚುರುಕು ಸದಸ್ಯರು ಮಾಜಿ ಸದಸ್ಯರು, ಅವರ ಅಕ್ಕ ಇವತ್ತು ಅವರು ಕೂಡ ದೊಡ್ಡ ಕೊಡುಗೆ ಕೊಟ್ಟವರು ನಮ್ಮ ಗ್ರಾಮಕ್ಕೆ. IAS ಅಧಿಕಾರಿಯಾಗಿ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ, ವಿವೇಕ್ ಅವರನ್ನು ಕೂಡ. ಇನ್ನೋರ್ವ ಸದಸ್ಯರು MT ಹಸನ್, ಯಾವುದಕ್ಕೂ ಸಹಿ ಅಂತ ಹೇಳುವವರು, ಸದಸ್ಯರಾದರೂ ಕೂಡ ಸಹಿ ಇಲ್ಲದ್ರೂ ಕೂಡ ಸಹಿ, ಅವರಿಗೆ ಸದಸ್ಯರಾಗಿರ್ಬೇಕಂತ ಏನಿಲ್ಲ, ಎಲ್ಲದಕ್ಕೂ ಸಹಿ ಅಂತ ಹೇಳುವವರು, ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಭಾಕರ್ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಸಮಾಜ್ನವರಿದ್ದಾರೆ, ಈ ಕಬೀರ್ನವರಿದ್ದಾರೆ, ನಮ್ಮ ಸಂಘಟಕ ತುಂಬ ಜನ ಇದ್ದಾರೆ, ನಜೀರ್, ಅಶ್ಫಾಕ್, ನನ್ನ ಹೆಸರು ಕರೆದೆ ತುಂಬ ಜನ ನಾನು ಕರಿಬೇಕಾಗತ್ತೆ. ಎಲ್ಲರನ್ನು ನಾನು ಸ್ವಾಗತಿಸ್ತಾ ನಾನು ಸ್ವಾಗತವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಸರ್ವರನ್ನು ಸ್ವಾಗತಿಸಿದಂತಹ ಒಲೆರೆನ್ ಡಿಸೋಜಾ ತಮಗೂ ಸ್ವಾಗತ. ಈಗ ಕೃತಿಯ ಸಂಬಂಧಪಟ್ಟಂತೆ ಕೃತಿಯನ್ನು ರಚಿಸಲು ಪ್ರೇರಣೆ ನೀಡಿ 6 ತಿಂಗಳು ನಿರಂತರ ಪರಿಶ್ರಮ ಪಟ್ಟಂತಹ ಪತ್ರಕರ್ತರು ಸಾಹಿತಿಯಾಗಿರುವಂತಹ ಹಮ್ಜಾ ಮಲಾರ್ ಅವರು. ನಮಸ್ತೆ, ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ನನಗೆ. ನಾನು ಈ ಕೃತಿಯ ಬಗ್ಗೆ ಮಾತನಾಡುವುದಕ್ಕಿಂತಲೂ ಕೂಡ ಕೃತಿ ಆಚೆಗಿನ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೃತಿಯ ಬಗ್ಗೆ ನಾನು ಏನು ಹೇಳಬೇಕು ಅಂತ ಇದ್ದನೋ ಅದೆಲ್ಲವನ್ನೂ ಕೂಡ ನಾನು ನನ್ನ ಸಂಪಾದಕೀಯ ಮಾತಿನಲ್ಲಿ ಬರೆದಿದ್ದೇನೆ. ಆಗಲೇ ಸಂಘಟಕರಾದ ಒಲೆರೆನ್ ಡಿಸೋಜಾ ಅವರು ಹೇಳಿದ ಹಾಗೆ ಈ ಕೃತಿಯನ್ನು ರಚಿಸಲು ನಾನು ಮತ್ತು ಅನ್ಸಾರ್ ಇನವಳ್ಳಿ ಪಟ್ಟ ಪರಿಶ್ರಮದ ಬಗ್ಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಪ್ರತಿಯೊಂದು ಕೂಡ ನಮಗೆ ನಮ್ಮ ಬದುಕು ಸವಾಲಾಗಿರ್ತದೆ. ಅದನ್ನೆಲ್ಲ ಹೇಳ್ಕೊಡ್ತಾ ಹೋದರೆ ನಮಗೆ ಯಾವುದನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕೃತಿ ಆಚೆಗಿನ ಬಗ್ಗೆ ಹೇಳುವುದಿದ್ದರೆ ಈ ಒಂದು ಕೃತಿ ರಚನೆಯ ಹಿಂದೆ ನನಗೆ ನಮ್ಮ ಗ್ರಾಮದ ಇಬ್ಬರು ಸ್ಫೂರ್ತಿದಾಯಕರು, ಒಬ್ಬರು ಜಡ್ಜ್, ಇನ್ನೊಬ್ಬರು IAS ಅಧಿಕಾರಿ. 9 ವರ್ಷದ ಹಿಂದೆ ನಾನು ಗ್ರಾಮೋತ್ಸವ ಮಾಡಲಿಕ್ಕೆ ನಮ್ಮೂರಿನ ಗಣ್ಯರನ್ನು ಸಂಪರ್ಕಿಸಿ ಈ ಒಂದು ಪ್ರಸ್ತಾಪ ಮುಂದಿಟ್ಟಾಗ ನನಗೆ ಆವತ್ತೂ ಕೂಡ ಅವರೇ ಪ್ರೇರಣೆ ಆಗಿದ್ದರು. ಆ ಇಬ್ಬರು ಯಾವುದಕ್ಕೂ ಕೂಡ ಆಸಕ್ತಿ ವಹಿಸಿದವರಲ್ಲ, ಆದರೆ ನಮಗೆ ನಮ್ಮ ಗ್ರಾಮಕ್ಕೆ ಅವರು ಒಬ್ಬರು ಮಾರ್ಗದರ್ಶಕರು, ನಮ್ಮ ಪ್ರೇರಣಾದಾಯಕರು ಕೂಡ ಆಗಿದ್ದರು. ನಾನು ಪಟ್ಟಿ ಮಾಡ್ತಾ ಹೋದಾಗ ನನಗೆ ಆವಾಗಲೇ ಒಂದು 10-15 ಮಂದಿಯ ಹೆಸರು ಸಿಕ್ಕಿತು. ನಾನು ಅದನ್ನು ಆವಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹಂಚಿಕೊಂಡೆ. ಆವಾಗಲೇ ನನಗೆ ಒಂದು ಗ್ರಾಮೋತ್ಸವದ ಕನಸು ಕಂಡಿತು. ನಾನು ಅನ್ಸಾರ್ ಇನೋಳಿ ಜೊತೆ ಚರ್ಚೆ ಮಾಡಿದೆ. ಜೊತೆಗೆ ಈ ಭಾಗದ ಗಣ್ಯರ ಜೊತೆ ಕೂಡ ನಾನು ಚರ್ಚೆ ಮಾಡಿದೆ. ಬೇರೆ ಬೇರೆ ಕಾರಣದಿಂದ, ಆತಂಕದಿಂದ ಅದು ಆ ಸಮಯದಲ್ಲಿ ಕೈಗೂಡಲಿಲ್ಲ. ಹಾಗಂತ ನಾನು ನಿರಾಶೆ ಆಗಲಿಲ್ಲ. ಯಾಕೆಂದರೆ ನನ್ನ ಉದ್ದೇಶ ಇಷ್ಟೇ ಆಗಿತ್ತು, ನಮ್ಮ ಗ್ರಾಮದಲ್ಲಿ
ಸೌಹಾರ್ದತೆ ಇರಬೇಕು. ಪಕ್ಷ ಹಲವು ಇರ್ಬೋದು, ಧರ್ಮ ಬೇರೆ ಬೇರೆ ಇರ್ಬೋದು, ಭಾಷೆ ಇರ್ಬೋದು, ಅವರನ್ನೆಲ್ಲ ಒಗ್ಗೂಡಿಸಬೇಕು. ಪರಸ್ಪರ ನಾವು ಪರಿಚಯ ಮಾಡಿಕೊಳ್ಬೇಕು, ನಲಿಬೇಕು, ಕುಣಿದು ಕುಪ್ಪಳಿಸಬೇಕು. ಈ ರೀತಿಯ ಒಂದು ಕನಸು ಕಂಡವ. ಆವಾಗ ಆಗದಿದ್ದರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ನಮಗೆ ಅದರ ಒಂದು ಅರ್ಧ ಭಾಗವನ್ನು ಪೂರೈಸಲಿಕ್ಕೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಆಗದಿದ್ದರೂ ಕೂಡ ನಾನು ಒಳಗಿಂದೊಳಗೆ ನನ್ನ ಸಾಹಿತ್ಯ ರಚನೆ ಮತ್ತು ವೃತ್ತಿಯಲ್ಲಿ ಪತ್ರಕರ್ತನಾಗಿದ್ದ ಕಾರಣ ನನಗೆ ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇದ್ದೆ. ನಮ್ಮ ಗ್ರಾಮದಲ್ಲಿ ಯಾರ್ಯಾರಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಾಗೆ. IAS ಅಧಿಕಾರಿ, ಜಡ್ಜ್ ಅವರೆಲ್ಲದೆ ಬೇರೆ ಬೇರೆ ಯಾರೆಲ್ಲ ಇದ್ದಾರೆ ಎಂದು ಪಟ್ಟಿ ಮಾಡ್ತಾ ಹೋದಾಗ ನನಗೆ ತುಂಬ ಶಾಕ್ ಆಗ್ತಾ ಬಂತು. ಇಲ್ಲಿ ಪತ್ರಕರ್ತರಂತ ನಾವು ಇಬ್ಬರು ಮತ್ತು ಇನ್ನೊಬ್ಬರು ಯಶೋಧ ಅಂತ ಒಬ್ಬರಿದ್ದರು, ಅವರೀಗ ಬ್ಯಾಂಗ್ಳೂರಲ್ಲಿದ್ದಾರೆ. ಅವರಲ್ಲದೆ ಬೇರೆ ಯಾರಿದ್ದಾರೆ ಅಂತ ನೋಡುವಾಗಲ ಇನ್ನೂ ಹಲವು ಹೆಸರು ಸಿಕ್ಕಿತು. ಅದರೊಟ್ಟಿಗೆ ರ್ಯಾಂಕ್ ಸ್ಟೂಡೆಂಟ್ಸ್, ಸೈನಿಕರು, ಶಿಕ್ಷಕರು, ಪ್ರೊಫೆಸರ್ಗಳು, ಅದೇ ರೀತಿ ಕಲಾವಿದರು, ನಾಟಕ ರಚನಾಕಾರರು, ಮತ್ತು ಗಾಯಕರು, ಇಂಜಿನಿಯರ್ಸ್, ವೈದ್ಯರು, ಲಾಯರ್ಸ್, ಹೀಗೆ ತುಂಬ ನಮೂನೆಯ ಕ್ಷೇತ್ರದ ಜನರು ನನಗೆ ಪರಿಚಯಕ್ಕೆ ಬಂದರು. ಅವರನ್ನೆಲ್ಲ ನಾನು ಅವರ ಹೆಸರನ್ನೆಲ್ಲ ದಾಖಲು ಮಾಡ್ತಾ ಹೋದೆ. ಮಾಡ್ತಾ ಒಂದು 2021 ಜುಲೈ 1ರಂದು ನಾನು ಮತ್ತೆ ಅನ್ಸಾರ್ ಜೊತೆ ಚರ್ಚೆ ಮಾಡಿಕೊಂಡು ಹೇಗಾದರೂ ಮಾಡಿ ಸರಿ ಇವರನ್ನೆಲ್ಲ ಇವೆಲ್ಲ ಪ್ರತಿಭೆಯನ್ನು ಒಗ್ಗೂಡಿಸಿಕೊಂಡು ಒಂದು ಪುಸ್ತಕದ ರೂಪದಲ್ಲಿ ತರಬೇಕು. ಅದರೊಟ್ಟಿಗೆ ಈ ಗ್ರಾಮದ ಇತಿಹಾಸವನ್ನು, ಈ ಗ್ರಾಮದ ಐತಿಹ್ಯವನ್ನು, ಈ ಗ್ರಾಮದ ಧಾರ್ಮಿಕ ಕೇಂದ್ರಗಳನ್ನು, ಈ ಭಾಗದಲ್ಲಿರುವ ನಮ್ಮ ಗ್ರಾಮದಲ್ಲಿರುವ ರಾಜಕಾರಣಿಗಳನ್ನು ಎಲ್ಲರನ್ನು ಸೇರಿಸಿಕೊಂಡು ಈ ಗ್ರಾಮದ ವಿಶೇಷತೆ ಏನುಂಟು ಅದನ್ನೆಲ್ಲ ಸೇರಿಸಿಕೊಂಡು ನಾವೊಂದು ಪುಸ್ತಕ ರೂಪದಲ್ಲಿ ಮಾಡುವ ಅಂತ ಮತ್ತೆ ನಾವು ಅದನ್ನು ಸ್ವಲ್ಪ ವೇಗಕ್ಕೆ ಕೊಂಡು ಹೋದೆವು. 6 ತಿಂಗಳಲ್ಲಿ ನಾವು ಈ ಇಬ್ಬರು ಸೇರಿಕೊಂಡು ಈ ಪುಸ್ತಕವನ್ನು ಬರೆದೆವು. ಬೇರೆ ಬೇರೆ ಕಾರಣದಿಂದ ನಮಗೆ 1 ವರ್ಷ ವಿಳಂಬ ಆಯಿತು. ಆ ಕಾರಣ ಆರ್ಥಿಕ ಸಮಸ್ಯೆ ಇರ್ಬೋದು, ಮತ್ತು ನಾವು ಈ ಪುಸ್ತಕ ಮಾಡುವಾಗ ಕೆಲವು ಆತಂಕ ಕೂಡ ಮತ್ತೆ ಎದುರಾಯಿತು. ಕೆಲವರು ಮಾಹಿತಿ ಕೊಡಲಿಕ್ಕೆ ಹಿಂಜರಿದರು. ಯಾಕೋ ನಮ್ಮ ಬಗ್ಗೆ ಡೌಟು ಏನು ಗೊತ್ತಿಲ್ಲ, ಮಾಹಿತಿ ಕೊಡಲಿಕ್ಕೆ ಹಿಂಜರಿದರು, ಫೋಟೋ ಕೊಡಲಿಕ್ಕೆ ವಿಳಂಬಿಸಿದರು. ಈ ಬೇರೆ ಬೇರೆ ಕಾರಣದಿಂದ ಸಮಸ್ಯೆ ಆದರೂ ಕೂಡ ನಾವು ನಮ್ಮ ಗುರಿಯನ್ನು ಮುಟ್ಟಿಯೇ ಮುಟ್ಟುತ್ತೇವೆಂಬ ಒಂದು ನಿಲುವಿನೊಂದಿಗೆ ಮುನ್ನಡೆದೆವು. 1 ವರ್ಷ ವಿಳಂಬ ಆದರೂ ಕೂಡ ಈಗ ಈ ಒಂದು ಕೃತಿಯನ್ನು ಇಲ್ಲಿ ನಾವು ಅನಾವರಣಗೊಳಿಸ್ತಾ ಇದ್ದೇವೆ. ಈ ಕೃತಿ ಬರಲಿಕ್ಕೆ ಮುಖ್ಯವಾಗಿ ಕಾರಣಕರ್ತರೆಂದರೆ ವಲೇರಿಯನ್ ಡಿಸೋಜಾ ಮತ್ತು ಅವರ ಸಹೋದರ ರೊನಾಲ್ಡ್ ಡಿಸೋಜಾ. ಒಂದು 10-15 ದಿನದ ಹಿಂದೆ ರೊನಾಲ್ಡ್ ಡಿಸೋಜಾ ಊರಿಗೆ ಬಂದ ವಿಷಯ ತಿಳಿದು ನಾವು ಅವರ ಮನೆಗೆ ಹೋದೆವು. ನಮ್ಮ ಅಹವಾಲನ್ನು ಅವರ ಮುಂದಿಟ್ಟೆವು. ಅವರು ಇದಕ್ಕೆ ಎಷ್ಟು ಖರ್ಚಾಗ್ತದೆ ಎಂದು ಕೇಳಿದರು. ನಾವು ಅದಕ್ಕೆ ಆಗುವ ಖರ್ಚನ್ನು ಕೂಡ ಅವರಿಗೆ ಹೇಳಿದೆವು. ಅವರು ಹಿಂದೆ ಮುಂದೆ ನೋಡಿದೆ, ನಮ್ಮ ಮೇಲೆ ಸಂಶಯ ಕೂಡ ಮಾಡಿದೆ, ನಮ್ಮ ನಿರೀಕ್ಷೆಗೂ ಮೀರಿದಂಥ ಒಂದು ದೊಡ್ಡ ಮೊತ್ತದ ಹಣವನ್ನು ನೀಡಿ ನೀವು ಮುಂದುವರಿಸಿ ಎಂದು ಹೇಳಿದರು. ನಮಗೆ ತುಂಬ ಖುಷಿಯಾಯಿತು. ಯಾಕೆಂದರೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ಕೊಳ್ತಾರೆ. ಅದೇ ರೀತಿ ನಾವು ಕೂಡ ನಮ್ಮ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಅವರು ತುಂಬ ಪ್ರೇರಣೆ ನೀಡಿದ್ದಾರೆ. ನಮಗೆ ಅವರ ಈ ಒಂದು ಸಹಾಯದಿಂದ ಈ ಒಂದು ಕೃತಿಯನ್ನು ಇಲ್ಲಿಗೆ ತರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಾವು ಅವರಿಗೆ ಆಭಾರಿಯಾಗಿದ್ದೇನೆ. ಅದೇ ರೀತಿ ಅವರ ಅಣ್ಣ ವಲೇರಿಯನ್ ಅವರಿಗೂ ಕೂಡ ಆಭಾರಿಯಾಗಿದ್ದೇನೆ. ಈ ಕೃತಿಯನ್ನು ನಾವು ಫೆಬ್ರವರಿ 2ರಂದು ಬಿಡುಗಡೆ ಮಾಡುವ ಪ್ಲ್ಯಾನ್ ಇತ್ತು, ಆದರೆ ಸಾಧ್ಯ ಆಗಲಿಲ್ಲ. ಅದು ಇಂದು ದೇವರ ದಯದಿಂದ ಕೈಗೂಡಲಿದೆ. ಅವರಿಗೆ ಮತ್ತೊಮ್ಮೆ ನಾನು ಆಭಾರಿಯಾಗಿದ್ದೇನೆ. ಈ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಇರುವವರು ಸುಮಾರು 26 ವರ್ಷದ ಹಿಂದೆ ನಾನೊಬ್ಬ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಪತ್ರಿಕೆಗೆ ಸುದ್ದಿ ಮಾಡುವುದು ಹೇಗೆ, ಬರೆಯುವುದು ಹೇಗೆ, ಪತ್ರಕರ್ತ ಅಂದರೆ ಏನು, ಇದರ ಬಗ್ಗೆ ನನಗೆ ತರಗತಿಯನ್ನು ಕೊಟ್ಟಂತಹ ಹಿರಿಯ ಪತ್ರಕರ್ತರಾದಂತಹ ಬಾಳಪುಣಿ ಸರ್ ಅವರು. ನಾವು ಮೊನ್ನೆ ಚರ್ಚೆ ಮಾಡುವಾಗ ಯಾರಿಂದ ಕೃತಿಯನ್ನು ಬಿಡುಗಡೆ ಮಾಡಿಸುವುದಂತ ಪ್ರಸ್ತಾಪ ಬಂದಾಗ ನಮ್ಮ ಇಬ್ಬರ ಮನಸ್ಸಲ್ಲಿ ಇದ್ದದ್ದು ಕೂಡ, ನನ್ನ ಮತ್ತು ಅನ್ಸರ್ ಅವರ ಮನಸ್ಸಲ್ಲಿ ಇದ್ದದ್ದು ಕೂಡ ಅವರೇ ಆಗಿದ್ದಾರೆ. ಸಂಘಟಕರ ಮುಂದೆ ನಾನು ಅವರ ಬಗ್ಗೆ ಹೇಳಿದಾಗ ಅವರು ತುಂಬ ಹೃದಯದಿಂದ
ಒಪ್ಪಿಕೊಂಡಿದ್ದಾರೆ. ಅವರು ಕೂಡ ನಮ್ಮ ಬೇಡಿಕೆಗೆ ಮನ್ನಿಸಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಈ ಒಂದು ಕಾರ್ಯಕ್ರಮ ಮಾಡೋದು ಹೇಗೆ ಮತ್ತು ಯಾವಾಗ ಅಂತಿತ್ತು. ಪುಸ್ತಕ ಬಿಡುಗಡೆ ಅಂತ ಹೇಳುವಾಗ ಬೆರಳಿಕೆ ಜನರು ಮಾತ್ರ ಬರುವಂಥದ್ದು. ಯಾಕೆಂದರೆ ಅದರ ಟೇಸ್ಟ್ ಎಲ್ಲರಿಗೂ ಇರೋದಿಲ್ಲ. ಸಾಹಿತ್ಯದ ಅಥವಾ ಕೃತಿಯ ಟೇಸ್ಟ್ ಎಲ್ಲರಿಗೂ ಇರೋದಿಲ್ಲ. ಇದ್ದವರು ಅಲ್ಪ ಸ್ವಲ್ಪ ಅವರು ಬಂದವರು. ಆದರೆ ಸಂಜೆ ಹೊತ್ತು ಮಾಡಿದರೆ ಹೇಗೆ, ಹಗಲು ಹೊತ್ತು ಮಾಡಿದರೆ ಹೇಗೆ, ಬೆಳಿಗ್ಗೆ ಮಾಡಿದರೆ ಹೇಗೆ ಅಂತ ಚರ್ಚೆ ಆಯಿತು. ಒಳಾಂಗಣದಲ್ಲಿ ಮಾಡಬೇಕಾ ಹೊರಾಂಗಣದಲ್ಲಿ ಮಾಡಬೇಕಾ ಎಂಬ ಚರ್ಚೆ ಆಯಿತು. ಕೊನೆಗೂ ಕೂಡ ವಲೇರಿಯನ್ ಡಿಸೋಜ ಅವರೇ ಹೇಳಿದರು, ನಾವು ಕೆಲವರು ಸೇರಿಕೊಂಡು ನಮ್ಮ ತಾಯಿಯ ಹೆಸರಲ್ಲಿ ಒಂದು ವಾಲಿಬಾಲ್ ಪಂದ್ಯಾಟ ಮಾಡ್ತಾ ಇದ್ದೇವೆ, ನಿಮಗೆ ಅಲ್ಲಿ ಪುಸ್ತಕ ಮಾಡ್ಬೋದಾ ಅಂತ ಕೇಳಿದರು. ನಮಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಈ ಒಂದು ಸುಸಂದರ್ಭ ಎಲ್ರಿಗೂ ಎಲ್ಲ ಸಮಯದಲ್ಲೂ ಕೂಡ ಸಿಗುವುದಿಲ್ಲ. ಅವರು ಮತ್ತೊಮ್ಮೆ ಇಲ್ಲಿ ನಮಗೆ ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ, ಅನಾವರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಮತ್ತೊಮ್ಮೆ ನಾವು ಅವರಿಗೆ ಆಭಾರಿಯಾಗಿದ್ದೇನೆ. ಈ ಕೃತಿಗೆ ಅನೇಕ ಮಂದಿ ಆರ್ಥಿಕ ರೂಪದಲ್ಲಿ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ನಾವು ಸುಮಾರು 2000 ಪುಸ್ತಕವನ್ನು ಮುದ್ರಿಸಿದ್ದೇವೆ. ಅದಕ್ಕೆ ರೊನಾಲ್ಡ್ ಅವರು ಕೊಟ್ಟ ಮೊತ್ತವಲ್ಲದೆ ಇನ್ನೂ ಕೂಡ ಹಲವರು ನಮಗೆ ತುಂಬ ಪ್ರೀತಿಯಿಂದ ನಮಗೆ ಸಹಾಯ ಮಾಡಿದ್ದಾರೆ. ಇನ್ನೂ ಕೂಡ ಕೆಲವರು ಸಹಾಯ ಮಾಡುವ ಭರವಸೆ ನೀಡಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಇನ್ನೊಂದು, ಈ ಒಂದು ವಾಲಿಬಾಲ್ ಪಂದ್ಯದಿಂದ ಅಥವಾ ನಿಮ್ಮ ಪುಸ್ತಕ ಬಿಡುಗಡೆಯಿಂದ ಏನೇನು ಸಾಧಿಸ್ತೀರಿ ಎಂದು ಕೆಲವರು ಪ್ರಶ್ನೆ ಮಾಡ್ಬೋದು. ನನಗೂ ಹಾಗೆ ಒಮ್ಮೆ ಆಯಿತು. ಯಾಕೆಂದರೆ ಆರಂಭದಲ್ಲಿ ರೊನಾಲ್ಡ್ ಅವರು ಹೇಳಿದರು, ಯಾನು ಬೊಡ್ಚಂದನಿಗೆ ಪೂರ ಯಾನ್ ಅಂಚ ಕೊರ್ಪುಜಿ ಐಕ್ಲಾ ಸ್ಪೋರ್ಟ್ಸ್ಗೆ ಯಾನ್ ಕೊರ್ಪುನೇಜಿ ಅಂತ ಹೇಳ್ತಾ ಇದ್ದ ವ್ಯಕ್ತಿ ಅವರ ತಾಯಿಯ ನೆನಪಿನಲ್ಲಿ ಮಾಡುವಂಥ ಈ ಒಂದು ಕಾರ್ಯಕ್ರಮ ಕೇವಲ ಒಂದು ಪಂದ್ಯ ಆಗಬಾರ್ದು, ಒಂದು ಆಟ ಆಗಬಾರ್ದು ಅಂತ ತಿಳ್ಕೊಂಡು ಈ ಒಂದು ಆಟದಿಂದ ಬಂದ ಹಣಕ್ಕೆ ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸಬೇಕು ಎಂದು ಅವರು ಭಾವಿಸಿಕೊಂಡು ಒಂದು ನಿರ್ಧಾರಕ್ಕೆ ಬಂದರು. ಮೊನ್ನೆ ಅವರು ನನಗೆ ಈ ವಿಷಯ ಹೇಳಿದರು, ನಾವೊಂದು ಆ್ಯಂಬುಲೆನ್ಸಿನ ವ್ಯವಸ್ಥೆಯನ್ನು ಮಾಡ್ತೇವೆ. ಅದು ತುಂಬ ನಮಗೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ನಮ್ಮ ಪುಸ್ತಕ ಹೇಗೆ ಬಿಡುಗಡೆ ಆಗ್ತದೆಯೋ ಅದರಷ್ಟೇ ಮಹತ್ವವಾದಂತಹ ಒಂದು ಕೊಡುಗೆಯನ್ನು ಅವರು ನಮ್ಮ ಈ ಒಂದು ಗ್ರಾಮಕ್ಕೆ ನೀಡಿದ್ದಾರೆ. ನಮ್ಮ ಗ್ರಾಮ ಮಾತ್ರ ಅಲ್ಲ, ಹರೇಕಳ ಗ್ರಾಮದವರಿಗೂ ಕೂಡ ಅದರ ಪ್ರಯೋಜನ ಇದೆ ಅಂತ ಹೇಳಿದ್ದಾರೆ. ಪಕ್ಕದ ಪಜೀರ್ ಬೋಲ್ಯಾರ್ ಗ್ರಾಮದವರಿಗೂ ಕೂಡ ಅದರ ಪ್ರಯೋಜನ ಇದೆ ಅಂತ ಹೇಳಿದ್ದಾರೆ. ಬಹುಶಃ ಒಂದು ವಾಲಿಬಾಲ್ ಪಂದ್ಯಾಟದಿಂದ ಇಂಥದ್ದೊಂದು ಸಾಧನೆ ಅಥವಾ ಗುರಿಯನ್ನು ಮಾಡಲಿಕ್ಕೆ ಆಗುವಂಥದ್ದು ಅದು ತುಂಬ ವಿಶೇಷ. ಹಾಗಾಗಿ ಮತ್ತೊಮ್ಮೆ ನಾವು ರೊನಾಲ್ಡ್ ಡಿಸೋಜ ಹಾಗೂ ವಲೇರಿಯನ್ ಡಿಸೋಜ ಅವರಿಗೆ ನಾವು ಆಭಾರಿ ಆಗಲೇಬೇಕಾಗಿದೆ. ಈ ಒಂದು ಕೃತಿಯನ್ನು ನಾವಿಲ್ಲಿ ಇವತ್ತು ವಿಶೇಷ ರಿಯಾಯಿತಿ ದರದಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಯಾಕೆಂದರೆ ಇದಕ್ಕೆ ತುಂಬ ಖರ್ಚು ಬಿದ್ದಿದೆ. ನಾವೊಂದು ಫ್ರೀ ಕೊಡುವುದಿದ್ರೂ ಕೂಡ ಕೊಡ್ಬೋದು. ಯಾಕೆಂದರೆ ಅದಕ್ಕೆ ಬೇಕಾದಷ್ಟು ಹಣವನ್ನು ಅವರು ಕೊಟ್ಟಿದ್ದಾರೆ. ಆದರೆ ಎಲ್ಲವನ್ನು ಉಚಿತ ಕೊಟ್ಟಾದರೆ ವ್ಯಾಲ್ಯೂ ಇರೋದಿಲ್ಲ. ಯಾಕೆಂದರೆ ತುಂಬ ಪರಿಶ್ರಮಕ್ಕಿಂತಲೂ ಕೂಡ ಒಂದು ಪುಸ್ತಕದ ಒಂದು ಮಹತ್ವ ಇರ್ತದೆ. ಹಾಗಾಗಿ ಇದಕ್ಕೆ ಒಂದು ಗೌರವಧನ ರೂಪದಲ್ಲಿ 250 ರೂಪಾಯಿ ಇಟ್ಟಿದ್ದೇವೆ. ಆದರೆ ಇವತ್ತು ನಾವು ಅದನ್ನು 200 ರೂಪಾಯಿಗೆ ಕೊಡಲಿಕ್ಕೆ ಬಯಸಿದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು ಕೃತಿಯನ್ನು ಖರೀದಿಸಬೇಕು, ಕೊಂಡು ಓದಬೇಕು. ಯಾಕೆಂದರೆ ಇದು ಪ್ರತಿಯೊಬ್ಬ ಪಾವೂರು ಗ್ರಾಮಸ್ಥರ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕಾದ ಕೃತಿಯಾಗಿದೆ. ಇದು ಮುಂದಿನ ಪೀಳಿಗೆಗೂ ತಲುಪಬೇಕು ಎಂಬ ಆಶಯ ನಮ್ಮದಾಗಿದೆ. ಹಾಗಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅನೇಕ ಮಂದಿ ನಮಗೆ ಸಹಕಾರ ಮಾಡಿದ್ದಾರೆ. ಅಲ್ಲಲ್ಲಿ ಬ್ಯಾನರ್ ಹಾಕಿದ್ದಾರೆ, ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಕಿದ್ದಾರೆ, ಬರಹ ರೂಪದಲ್ಲೂ ಕೂಡ ಬರೆದಿದ್ದಾರೆ. ಹೀಗೆ ಎಲ್ಲರೂ ಕೂಡ ನಮಗೆ ತಿಳಿದು ಅಥವಾ ತಿಳಿಯದೆಯೋ ತುಂಬ ರೀತಿಯ ಸಹಕಾರ ಮಾಡಿದ್ದಾರೆ. ಕೆಲವರು ನಮ್ಮನ್ನು ಕರೆದು ಅವರ ಮನೆಯಲ್ಲಿ ಕೂಡ ನಮ್ಮನ್ನು ಕರೆದು ಗುಟ್ಟಾಗಿ ಹಣ ಕೊಟ್ಟದ್ದು ಇದೆ. ಯಾಕೆಂದರೆ ನೀವು ಮಾಡುವ ಒಳ್ಳೆಯ ಕೆಲಸ, ಇದಕ್ಕೆ ಎಷ್ಟು ಕಷ್ಟ ಉಂಟು ಅಂತ ನಮಗೆ ಗೊತ್ತಿದೆ ಅಂದ್ಕೊಂಡು ಒಟ್ಟಿನಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಅನೇಕ ಮಂದಿ ಸಹಕಾರ ನೀಡಿದ್ದಾರೆ. ಅದರಲ್ಲಿ ಕೂಡ ಈ ಕಾರ್ಯಕ್ರಮದ ಪ್ರಮುಖ ಸಂಘಟಕರಾದ ವಲೇರಿಯನ್ ಡಿಸೋಜ, ಅಶ್ಫಾಕ್ ಇನೋಲಿ, ರೊನಾಲ್ಡ್ ಡಿಸೋಜ, ನಜೀರ್ ಟಿ.ಎಚ್, ಈವನ್ ಎಲ್ರಾಯ್ ಮೆಂಡೋನ್ಸ, ಹೀಗೆ ಹಲವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮ ನಡೆಯುತ್ತಿರುವಂಥದ್ದು ರುಪಿನ್ ಲೂಬಿಸ್ ಇವರ ಹೆಸರಿನಲ್ಲಿ. ಆ ಕಾರಣಕ್ಕೆ ಈಗ ವೇದಿಕೆಯ ಸಭಾ ಕಾರ್ಯಕ್ರಮವನ್ನು ಅವರ ಭಾವಚಿತ್ರಕ್ಕೆ ಹೂವನ್ನು ಹಾಕುವ ಮೂಲಕ ಉದ್ಘಾಟಿಸಲಿದ್ದಾರೆ ಪಜೀರ್ ಚರ್ಚಿನ ಉಪಾಧ್ಯಕ್ಷರಾಗಿರುವಂಥ ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಹಾಗೂ ಇತರರು ಅವರೊಂದಿಗೆ ಕೈ ಸೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಸ್ಥಾನಮಾನದಲ್ಲಿ ಪಾವೂರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಇದೇ ವಾರ್ಡ್ನಿಂದ ಸದಸ್ಯರಾಗಿ ಆಯ್ಕೆಯಾದಂತಹ ಹಿರಿಯ ಮಹಿಳೆಯಾಗಿದ್ದರು ರುಫಿನ್ ಲೂಯಿಸ್ ಅವರು. ಚುರುಕಿನಿಂದ ಕೆಲಸ ಮಾಡ್ತಾ ಇದ್ದರು, ಸಾಮಾಜಿಕ ಕಳಕಳಿ ಹೊಂದಿದ್ರು. ಅವರು ತಮ್ಮ ಮೊದಲ ಅವಧಿಯನ್ನು ಪೂರ್ಣಗೊಳಿಸುವ ಮೊದಲೇ ಇಹಲೋಕ ತ್ಯಜಿಸಿದ್ರು. ಅವರ ಕಲಾವಿದರನ್ನು ಬೆಳೆಸಿದಂತಹ ಈ ಪಲ್ಲ ಮೈದಾನ, ಸಾವಿರಾರು ಜನರನ್ನು ಸೆಳೆದಂತಹ ಈ ಪಲ್ಲ ಮೈದಾನ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದಂತಹ ಈ ಪಲ್ಲ ಮೈದಾನ, ಈಜುಗಾರರಿಗೆ ಈಜನ್ನು ಕಲಿಸಿದಂತಹ ಪಲ್ಲ ಮೈದಾನ, ಕೃಷಿಕರಿಗೆ ನೀರನ್ನು ಒದಗಿಸಿದಂತಹ ಪಲ್ಲ ಮೈದಾನ ಮತ್ತೊಮ್ಮೆ ಇತಿಹಾಸವನ್ನು ಬರೆಯುತ್ತಾ ಇದೆ. ಪಾವೂರು ಗ್ರಾಮದ ಇತಿಹಾಸವನ್ನು ಬರೆಯುವಂತಹ ನಮ್ಮ ಪಾವೂರು ಗ್ರಾಮದೊಳಗೊಂದು ಸುತ್ತು ಇದೇ ಮೈದಾನದಲ್ಲಿ ಬಿಡುಗಡೆಯಾಗ್ತಾ ಇದೆ. ಇದೊಂದು ಇತಿಹಾಸದ ಜೊತೆಗೆ ಮತ್ತೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವಂತಹ ಪಾವೂರು ಗ್ರಾಮದ ಹೆಮ್ಮೆ, ಈ ವಾರ್ಡಿನ ಹೆಮ್ಮೆಯಾಗಿದೆ. ಈಗಾಗಲೇ ವಾಲಿಬಾಲ್ ಪಂದ್ಯಾಟದ ಉದ್ಘಾಟನೆಯಾಗಿದೆ. ಈಗ ಟ್ರಯಲ್ ವಿಶ್ವಕ್ಕೆ ಪರಿಚಯಿಸಿದಂತಹ ಕ್ರೀಡಾಪಟುಗಳನ್ನು ವಿಶ್ವಕ್ಕೆ ಪರಿಚಯಿಸಿದಂತಹ ಮಕ್ಕಳ ಭವಿಷ್ಯವನ್ನು ರೂಪಿಸಿದಂತಹ ತ್ಯಾಗಂ ಹರೇಕಳ ಇವರು ವಾಲಿಬಾಲ್ ಪಂದ್ಯಾಟವನ್ನು ಉದ್ಘಾಟಿಸಿದ್ದಾರೆ. ಈಗ ಟ್ರಯಲ್ ಆಗ್ತಾ ಇದೆ. ಅದರ ನಂತರ ಎಲ್ಲ ಅತಿಥಿಗಳು ವೇದಿಕೆಗೆ ಬರಬೇಕು. ಬಹು ನಿರೀಕ್ಷಿತ ಹಲವು ತಿಂಗಳ ಪರಿಶ್ರಮಗಳ ಫಲವಾಗಿ ಕೃತಿಯಾಗಿ ಮೂಡಿ ಬಂದಿರುವಂತಹ ನಮ್ಮ ಪಾವೂರು ಗ್ರಾಮದೊಳಗೆಂದು ಸುತ್ತು ಕೃತಿ ಬಿಡುಗಡೆಯ ಪತ್ರಕರ್ತರಾಗಿರುವಂತಹ ಗುರುವಪ್ಪ ಬಾಳೆಪುಣೆ ಸರ್ ಅವರು ಈಗ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಎಲ್ಲ ಅತಿಥಿಗಳು ವೇದಿಕೆಗೆ ಬಂದು ಕೃತಿ ಬಿಡುಗಡೆಯಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಾಳೆಪುಣೆ ಸರ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 10 ಪ್ರತಿಭೆಗಳನ್ನು ಗುರುತಿಸಿದಂತಹ ಪತ್ರಕರ್ತರು. ನಮ್ಮೆಲ್ಲರ ಭಾಗ್ಯ, ಈ ಗ್ರಾಮಸ್ಥರ ಭಾಗ್ಯ, ಈ ಊರಿನವರ ಭಾಗ್ಯ ಎಂದು ಹೇಳಲೇಬೇಕು. ಬಹು ನಿರೀಕ್ಷೆಯ ಪಾವೂರು ಗ್ರಾಮ ಕೃತಿಯನ್ನು ಹಿರಿಯ ಪತ್ರಕರ್ತರಾಗಿರುವಂತಹ ಗುರುವಪ್ಪ ಬಾಳೆಪುಣೆ ಸರ್ ಅವರು ಬಿಡುಗಡೆ ಮಾಡಿದ್ದಾರೆ. ಅವರು ಹಿತನುಡಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಈ ಸುಂದರವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈಗಷ್ಟೇ ವೇದಿಕೆಯಲ್ಲಿ ತೆರೆದಿರುವಂಥ ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ವೇದಿಕೆಯಲ್ಲಿ ಇರುವಂಥ ನನ್ನ ಎಲ್ಲ ಬಂಧುಗಳೇ, ಹಾಗೆ ವೇದಿಕೆ ಮುಂದೆ ಇರುವಂಥ ಬಂಧುಗಳೇ, ನಾನು ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ತುಂಬ ವಿಳಂಬ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಈಗ ಯಾವ ಕಾಲದಲ್ಲಿದ್ದೇವೆ ಅಂದರೆ, ಎಲ್ಲವೂ ಕಲುಷಿತ ಆಗುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಮ್ಮ ಅನ್ನದ ಬಟ್ಟಲಿನಲ್ಲಿ ಅಕ್ಕಿ ಮರೆ ಆಗ್ತಾ ಇದೆ, ಅಲ್ಲಿಗೆ ಪಿಜ್ಜಾ ಬರ್ಗರ್ ಬರ್ತಾ ಇದೆ. ನಮಗೆ ನಮ್ಮ ಸಾಂಪ್ರದಾಯಿಕ ತಿಂಡಿಗಳು ಅದರ ಹಿಂದಿರುವಂಥ ಆರೋಗ್ಯದ ಕಡೆ ನಾವು ಗಮನ ಕೊಡ್ತಾ ಇಲ್ಲ. ಪರಿಣಾಮವಾಗಿ ಒಂದಷ್ಟು ಕಾಯಿಲೆಗಳನ್ನು ನಾವಾಗಿಯೇ ಸ್ವಾಗತಿಸಿರುವಂಥ ಕಾಲಘಟ್ಟ. ಆಹಾರದಲ್ಲಿ ಒಂದು ಕಡೆ ವಿಷ ಬೆರೆಸ್ತಾ ಇದೆ, ಆರೋಗ್ಯದಲ್ಲೂ ಕ್ಷೀಣಿಸ್ತಾ ಇದ್ದೇವೆ. ನಾವು ಸಾಮಾಜಿಕವಾಗಿ ಕೂಡ ನೈತಿಕೆಯನ್ನು ಕಳೆದುಕೊಳ್ಳುವಂಥ ಕಾಲಘಟ್ಟ ಇದು. ನೀವು ಒಪ್ತೀರ ಇಲ್ಲೋ ಅಂತವೆ. ಯಾವುದೇ ವೃತ್ತಿ ಇರಲಿ,
ಪ್ರಾಮಾಣಿಕತೆ ದಿನದಿಂದ ದಿನದಿಂದ ಕುಸಿತಾ ಇದೆ. ನೈತಿಕತೆಯ ಪಾಠ ಮಾಡುವವರು ಏನು ಹೇಳ್ತಾರೆ ಅಂದರೆ ಆಯಮಲ್ಲ ಗಾಂಧಿಯ ಅಂತ ಹೇಳುವ ಮಟ್ಟಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಇಂಥ ಸಂದರ್ಭದಲ್ಲಿ ನನಗೆ ಇವತ್ತು ಅತ್ಯಂತ ಖುಷಿಯಾಗುವುದು ನನ್ನ ಸಹೋದರರಾಗಿರ್ತಕ್ಕಂಥ ಹಮ್ಜಾ ಮಲ್ಲಾರ್ ಮತ್ತು ಅನ್ಸಾರಿ ನೋಳಿ ಅವರು ಮಾಡಿದಂಥ ಕೆಲಸ. ಯಾಕೆ ಇದು ಮಹತ್ವ ಆಗ್ತದೆ ಅಂದರೆ ಆ ಪುಸ್ತಕವನ್ನು ನೀವೊಮ್ಮೆ ಬಿಡಿಸಿ ನೋಡಬೇಕು. ಅದರಲ್ಲಿ ಜಾತಿ ಇಲ್ಲ, ಅದರಲ್ಲಿ ಧರ್ಮ ಇಲ್ಲ, ಅದರಲ್ಲಿ ಸಮುದಾಯ ಇಲ್ಲ. ಒಂದು ರೀತಿಯ ಎಲ್ಲ ಮನೆ ಮಂದಿ ನಾವು ಹಿಂದೆ ಕೂಡು ಕುಟುಂಬದಲ್ಲಿದ್ದಾಗ ಎಲ್ಲರೂ ನಮ್ಮ ತಾಯಿಯೋ ಅಜ್ಜಿಯೋ ಬೇಯಿಸಿದಂಥ ಅನ್ನವನ್ನು ಒಂದೇ ಹೊತ್ತಿಗೆ ಎಲ್ಲರೂ ಹಂಚಿಕೊಂಡು ನಾವು ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಲ್ಲ, ಅಂಥ ಒಂದು ಕೃತಿಯನ್ನು ತಂದಿದ್ದಾನೆ. ಅದಕ್ಕೆ ಬೇಕಾಗಿ ನೀವು ಎಲ್ಲರೂ ನಾವು ಎದ್ದು ನಿಂತು ಅವರಿಬ್ಬರಿಗೂ ದೊಡ್ಡ ಕೆಲಸ ಮಾಡೋದಕ್ಕೆ ನಾವೊಂದು ಚಪ್ಪಾಳೆಯನ್ನು ಕೊಡಲೇಬೇಕು. ಇದು ಈ ಗ್ರಾಮದ ಬಹಳ ದೊಡ್ಡ ಗೌರವ ಈ ಇಬ್ಬರು ಲೇಖಕರಿಗೆ ಸಲ್ಲುವಂಥದ್ದು. ಮುಂದೆ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದು, ಈ ದೊಡ್ಡ ಕಾರ್ಯಕ್ರಮಕ್ಕೆ ಬೆಂಗಾವಲಾಗಿ ನಿಂತವರು ವೆಲೇರಿಯನ್ ಮತ್ತು ಅವರ ಸಹೋದರ ರೊನಾಲ್ಡೋ. ತಮ್ಮ ತಾಯಿಯ ಹೆಸರು ಶಾಶ್ವತವಾಗಿರಬೇಕು ಅಂತ ಭಾವಿಸಿದ ಆ ಇಬ್ಬರು ಸಹೋದರರು ಈ ಊರಿಗೆ ದೊಡ್ಡ ಒಂದು ಸಾಮಾಜಿಕ ಕೊಡುಗೆಯನ್ನು ಕೊಡುವ ಜೊತೆಗೆ ಈ ಗ್ರಾಮದ ಡಿಕ್ಷನರಿ ಏನಿದೆ, ಆಗು ಹೋಗುಗಳು ಏನಿದ್ದಾವೆ, ಇವುಗಳನ್ನೆಲ್ಲ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿಕ್ಕೆ ಅವರು ನೆರವು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಕೂಡ ಅಭಿನಂದಿಸ್ತೇನೆ. ಗೆಳೆಯರೆ, ನಾವು ಇವತ್ತು ಯಾವುದನ್ನು ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ, ಮಾಡಿದರೂ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೇವೆ. ಇದರಲ್ಲಿ ತುಂಬ ವ್ಯಕ್ತಿಗಳ ಪರಿಚಯ ಇದೆ. ನನಗೆ ಅನ್ಸರ್ ಅವರು ಹೇಳಿದರು, ಹಮ್ಜಾ ಮಲ್ಲಾರ್ ಅವರು ಕೃತಿಯ ಬಗ್ಗೆ ಸುದೀರ್ಘವಾಗಿ ಮಾತಾಡ್ತಾರೆ, ಆಗ ನೀವು ನೋಟ್ ಮಾಡಿಕೊಳ್ಳುವಂತ. ಪುಣ್ಯಾತ್ಮ ಯಾವುದನ್ನು ಪುಸ್ತಕದ ಬಗ್ಗೆ ಹೇಳಲೇ ಇಲ್ಲ. ನನಗೆ ಮಾತಾಡಲಿಕ್ಕೆ ವಿಷಯಗಳಿಲ್ಲ. ನಾನು ಪುಸ್ತಕ ಬಿಡುಗಡೆ ಮಾಡಿದ ಕಾರಣ ಪುಸ್ತಕವನ್ನೇ ನಾನು ಮಾತಾಡಬೇಕು. ಒಬ್ಬರು ನಿವೃತ್ತ IAS ಅಧಿಕಾರಿಗಳಿದ್ದರಂತೆ, ಇಲ್ಲಿ ನಮಗೆ ಎಲ್ರಿಗೂ ಮಾಹಿತಿ ಇಲ್ಲ. ಈ ಗ್ರಾಮದ IV ರಾವ್ ಅಂತ ಇರೋರು, ಡಾಕ್ಟರ್ ವಿದ್ಯಾಕುಮಾರಿ ಅವರು ಈ ಊರಿನವರು. ನನಗೆ ಬಹಳ ಹೆಮ್ಮೆ ಇದೆ ಅವರ ಬಗ್ಗೆ. ಈ ರಾಜ್ಯದ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳ ಲಿಸ್ಟಲ್ಲಿ ಈ ಇನೋಳಿಯ ಈ ಪಾವೂರಿನ ಡಾಕ್ಟರ್ ವಿದ್ಯಾಕುಮಾರಿ ಅವರ ಹೆಸರು ಮುಂಚೂಣಿಯಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯಾಕುಮಾರಿ ಅವರ ನಾನು ಹತ್ತಿರದಿಂದ ಬಲ್ಲೆ, ಗೊತ್ತಿದೆ, ನಾನು ಮಾತಾಡ್ತಾ ಇರ್ತೇನೆ. ನಾನು ಇತ್ತೀಚೆಗೆ ಕೂಡ ಒಂದು 7-8 ತಿಂಗಳಿಂದ ಮಂಗಳೂರಿಗೆ ಬಂದಾಗ ಭೇಟಿ ಮಾಡಿದ್ದೇನೆ. ನಾನು ಯಾಕೆ ಖುಷಿ ಪಡ್ತೇನೆ ಅಂದರೆ, ಭ್ರಷ್ಟಾಚಾರವೇ ತುಂಬಿ ತಿಳ್ಕೊಳ್ಳುವಂಥ ಕಾಲಘಟ್ಟದಲ್ಲಿ ನಾವಿರುವಾಗ ಅಲ್ಲಲ್ಲಿ OICCಗಳಾಗಿ ನೀರಿನ ಬುಗ್ಗೆಗಳಾಗಿ ವಿದ್ಯಾಕುಮಾರಿ ಮತ್ತು ಅಂಥ ಕೆಲವು ಅಧಿಕಾರಿಗಳಿದ್ದಾರಲ್ಲ, ಅವರೆಲ್ಲ ನಮಗೆ ಮಾರ್ಗದರ್ಶಕರು ಅಂತ ನಾನು ತಿಳ್ಕೊಳ್ತೇನೆ. ನಾವು ಹೆಮ್ಮೆಯಿಂದ ಹೇಳಿಕೊಳ್ಬೇಕು, ವಿದ್ಯಾಕುಮಾರಿ ಈ ನಾಡಿನ ಮಣ್ಣಿನ ಮಗಳು, ಅಬ್ಬಕ್ಕನ ಊರಿನವರು, ನೈತಿಕತೆಯಲ್ಲಿ ಸೇವೆಯಲ್ಲಿ ಇವತ್ತು ಟಾಪ್ನಲ್ಲಿರುವಂಥ ಒಬ್ಬರು ಹೆಣ್ಮಗಳು. ಅದಕ್ಕೆ ಬೇಕಾಗಿ ನಾವು ಖುಷಿ ಪಡಬೇಕು, ಹೇಳ್ಕೊಂಡು ಹೇಳಬೇಕು, ನಮ್ಮ ಕಿರಿಯರಿಗೆ ಇದನ್ನು ಹೇಳಬೇಕು. ನನ್ನ ಸಹೋದರ ಶಂಕರಣ್ಣ ಅವರು ಇದ್ದಾರೆ. ನಾನು ಇನೋಳಿಯನ್ನು ಇನವಲ್ಲಿ ಮೂಲ ಅಂತ ತಿಳ್ಕೊಂಡದ್ದು ಅವರಿಂದಾಗಿ. ಅವರ ಸಹೋದರ ಬೆಂಗಳೂರಿನಲ್ಲಿ ಜಡ್ಜ್ ಆಗಿದ್ದಾರೆ. ಎಷ್ಟು ಮಂದಿಗೆ ಗೊತ್ತಿತ್ತು ನಮಗೆ ಹೇಳಿ? ನಾನು ಇದನ್ನು ಯಾಕೆ ಪ್ರಸ್ತಾಪ ಮಾಡ್ತೇನೆ ಅಂದರೆ, ನಾವು ಇವತ್ತು ನಮ್ಮ ಮುಂದಿನ ಜನಾಂಗ ಏನಿದೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು, ಇವರಿಗೆಲ್ಲ ನಾವು ಒಳ್ಳೆಯ ವಿಷಯಗಳನ್ನು ಹೇಳಲಿಕ್ಕೆ ಶುರು ಮಾಡುವಾಗ ನಮ್ಮ ಮನೆಯಿಂದ ಶುರು ಮಾಡಬೇಕು. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜನೋ, ನಮ್ಮ ಅಜ್ಜಿಯೋ, ನಮ್ಮ ತಂದೆಯೋ, ನಮ್ಮ ತಾಯಿಯೋ, ಮಾವನೋ, ಅತ್ತೆಯೋ ಯಾರಾದರೂ ಸಾಧಕರಿರ್ಬೋದು. ಮೊದಲು ಅಲ್ಲಿನ ತಗೊಳ್ಳೋಣ. ನಮ್ಮ ಮನೆ ಮಂದಿಯ ಟ್ಯಾಲೆಂಟ್, ಪ್ರತಿಭೆಗಳನ್ನು ಗುರುತಿಸುವ, ಅವರ ಪ್ರಾಮಾಣಿಕತೆಯನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳೋಣ. ಅಲ್ಲಿಂದ ಹೇಳ್ತಾ ಹೇಳ್ತಾ ಸಮಾಜದ ಬರೋಣ. ಸಮಾಜ, ತಾಲೂಕು, ಜಿಲ್ಲೆ, ರಾಜ್ಯ, ಹೀಗೆ ಹೇಳ್ತಾ ಹೋಗಬೇಕು. ಆಗ ಇಂಥ ಪುಸ್ತಕಗಳು ಬರಲಿಕ್ಕೆ ಇನ್ನಷ್ಟು ಎಂಥದ್ದು ಮಾಹಿತಿಗಳು ಸಿಗ್ತವೆ. ನಾನು ಮುಖ್ಯವಾಗಿ ಹೇಳಲಿಕ್ಕೆ ಹೊರಡೋದು, ಇಂಥ ಪುಸ್ತಕಗಳು ಪ್ರತಿಯೊಂದು ಗ್ರಾಮಗಳ ಬಗ್ಗೆ ಬರಬೇಕು ಅಂತ ನನ್ನ ಆಸೆ ಇದೆ. ನಮ್ಮ ಬೇರೆ ಏನದು ಗೊತ್ತಿಲ್ಲ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರತಿಯೊಂದು ತಾಲೂಕುಗಳು, ಪ್ರತಿಯೊಂದು ಗ್ರಾಮಗಳು ಕೂಡ ಬಹಳ ವಿಶೇಷತೆಯಿಂದ ತುಂಬಿ ತುಳುಕ್ತಾ ಇದ್ದಾವೆ. ಅವು ದಾಖಲೀಕರಣ ಆಗಬೇಕು. ಇದನ್ನು ಅನ್ಸಾರಿ ನೋಡಿ ಅಂಥವರು, ಹಮ್ಜಾನ್ ಅಂಥವರು ಅಲ್ಲಲ್ಲಿ ಇಂಥ ಕೆಲಸವನ್ನು ಕೈಗೆತ್ತಿಕೊಳ್ಬೇಕು. ಆ ಮೂಲಕ ನಮ್ಮದೇ ಊರಿನ, ನಮ್ಮದೇ ಪ್ರತಿಭೆಗಳು, ನಮ್ಮದೇ ಇತಿಹಾಸ, ನಮ್ಮ ಒಳ್ಳೆಯ ವಿಷಯಗಳು ದಾಖಲೀಕರಣ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ.
ಸಹೋದರರೇ, ನಾವೆಲ್ಲ ಜಾತಿ ಧರ್ಮ ಭಿನ್ನವಾಗಿರ್ಬೋದು. ನಾವು ಯಾರೂ ಯಾವುದೇ ಧರ್ಮದಲ್ಲಿ ಹುಟ್ಟಲಿಕ್ಕೆ ಅರ್ಜಿ ಹಾಕಿದ್ದೀವಾ? ಇಲ್ಲ. ಯಾವುದೇ ಜಾತಿಯಲ್ಲಿ ಹುಟ್ಟಲಿಕ್ಕೆ ಅರ್ಜಿ ಹಾಕಲಿಲ್ಲ. ಆದರೆ ಮನುಷ್ಯರಾಗಿ ಬಂದ ಮೇಲೆ ಈ ಭೂಮಿಯಲ್ಲಿದ್ದ ಮೇಲೆ ನಮಗೆಲ್ರಿಗೂ ಸಾಲ ಇದೆ, ಋಣ ಇದೆ. ಅದು ಋಣ ಏನಂದರೆ, ನಮಗಿಂತ ಯಾರು ಸೌಲಭ್ಯ ಕಡಿಮೆ ವಂಚಿತರಿದ್ದಾರೆ ಅವರಿಗೆ ನೆರವು ನೀಡುವುದು, ಒಳ್ಳೆಯದನ್ನು ಗುರುತಿಸುವುದು, ಒಳ್ಳೆಯವರಿಗೆ ಬೆಂಬಲ ಕೊಡುವುದು, ನೈತಿಕತೆಯನ್ನು ಪ್ರತಿಪಾದಿಸುವುದು, ಈ ಎಲ್ಲ ಕೆಲಸಗಳನ್ನು ಜೊತೆಯಾಗಿ ಸೇರಿ ಮಾಡೋಣ ಅಂತ ಹೇಳ್ತಾ, ನನಗೆ ನನ್ನ ಸಹೋದರರಾದ ಹಮ್ಜಾ ಮಲ್ಲಾರು ಮತ್ತು ಇನೋಳಿ ಅನ್ಸಾರಿ ಇನೋಳಿ ಅವರು, ಇಲ್ಲಿ ಒಂದು ಮಾತು ನಾನು ಹಮ್ಜಾ ಮಲ್ಲಾರ್ ಅವರ ಬಗ್ಗೆ ಹೇಳಬೇಕು. ಇವತ್ತು ಹಮ್ಜಾ ಮಲ್ಲಾರ್ ಅವರು ಈ ಪಾವೂರು ಗ್ರಾಮದ ಒಬ್ಬ ಸಾಧಕ ಅನ್ನೋದನ್ನು ನಾವೆಲ್ಲರೂ ಮರಿಬಾರದು. ಈ ರಾಜ್ಯ ಕಂಡಂಥ ಅತ್ಯುತ್ತಮ ಕಥೆಗಾರರಲ್ಲಿ ಹಮ್ಜಾ ಮಲ್ಲಾರ್ ಒಬ್ಬರು, ಕಾದಂಬರಿಕಾರರಲ್ಲಿ ಹಮ್ಜಾ ಮಲ್ಲಾರ್ ಒಬ್ಬರು, ಸಾಹಿತಿಗಳಲ್ಲಿ ಒಬ್ಬರು ಮಲ್ಲಾರು. ಖುಷಿ ಪಡಬೇಕಲ್ಲ ನಾವು. ವರದಿಗಾರಿಕೆಯಲ್ಲಿ ಗ್ರಾಮೀಣ ನನ್ನ ಆಸಕ್ತಿಯಂಥ ವಿಷಯಗಳನ್ನು ಕೈಗೆತ್ತಿಕೊಂಡು ಬರೆಯುತ್ತಿರುವಂಥ ಯುವಕ ಅನ್ಸಾರಿ ಇನೋಳಿ ಭವಿಷ್ಯದ ಉತ್ತಮ ಪತ್ರಕರ್ತ ಆಗುವಂಥ ಎಲ್ಲ ಲಕ್ಷಣಗಳನ್ನು ಬೆಳ್ಕೊಂಡಿದ್ದಾರೆ. ಹಾಗಾಗಿ ಭವಿಷ್ಯದಲ್ಲಿ ಈ ಪುಸ್ತಕಗಳಲ್ಲಿ ಅವರು ಕೂಡ ಸೇರ್ಪಡೆ ಆಗ್ತಾರೆ ಅಂತ ಭಾವಿಸ್ತಾ, ನಮ್ಮ ಇನ್ನಷ್ಟು ಮಂದಿ ಈ ಪುಸ್ತಕಗಳಿಗೆ ಸೇರ್ಪಡೆ ಆಗಬೇಕು. ನಮ್ಮ ಮಕ್ಕಳು ಸಾಧನೆ ಮಾಡಬೇಕು. ಸಾಧನೆ ಜೊತೆಗೆ ಮಾನವೀಯತೆಯನ್ನು ಯಾವತ್ತೂ ಮರಿಬಾರದು, ಅದನ್ನು ಎತ್ತಿ ಹಿಡಬೇಕು ಅಂತ ಹೇಳ್ತಾ, ನನಗೆ ಈ ದೊಡ್ಡ ಗೌರವ ಕೊಟ್ಟಂಥ ಈ ವೇದಿಕೆಗೆ ಸಂಬಂಧಪಟ್ಟ ಎಲ್ರಿಗೂ ವಂದಿಸ್ತೇನೆ. ನಮಸ್ಕಾರ. ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಅವರು ಪದೀರ್ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರು. 2 ಮಾತುಗಳು. ಅತಿಥಿಗಳು ಚುಟುಕಾಗಿ ಮಾತನಾಡಬೇಕು. ಎಲ್ಲರೀಗ ವಾಲಿಬಾಲ್ ಪಂದ್ಯಾಟಕ್ಕೆ ಕಾಯ್ತಾ ಇದ್ದಾರೆ. ಇವತ್ತು ಇಲ್ಲಿ ಒಂದು ಚಂದದ ವೇದಿಕೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ ಕವಿವರಿಯರು ಹೇಳಿರುವಂಥ ಸಾಲುಗಳು ಇಲ್ಲಿ ಈ ಮೈದಾನದಲ್ಲಿ ಅಕ್ಷರಶಃ ಪಾಲನೆಯಾಗುತ್ತಿವೆ. ಅದನ್ನು ನೋಡಲಿಕ್ಕೆ ಈ ಸಂಜೆ ನಮಗೆ ತುಂಬ ಸಂತೋಷವಾಗುತ್ತದೆ. ಈ ಕಾರ್ಯಕ್ರಮವನ್ನು ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಆಯೋಜಕರಿಗೆ, ಸಂಘಟಕರಿಗೆ ನನ್ನ ಅನಂತಾನಂದ ವಂದನೆಗಳು. ಇವತ್ತು ಇಲ್ಲಿ ಒಂದು ಉತ್ತಮ ಪುಸ್ತಕ ಬಿಡುಗಡೆಯಾಗಿದೆ. ನಮ್ಮ ಪಾವೂರು ಗ್ರಾಮದೊಳಗೊಂದು ಸುತ್ತು. ಹಮ್ಜಾ ಮಲ್ಲಾರ್ ಸಂಪಾದಕರು, ಅದೇ ರೀತಿ ಅನ್ಸಾರಿ ಇನೋಳಿ ಉಪಸಂಪಾದಕರು. ಬಾಯಲ್ಲಿ ಮಾತಾಡುವುದು ಸುಲಭ, ಕೃತಿಯಲ್ಲಿ ಮಾಡಿ ತೋರಿಸುವುದು ಬಹಳ ಕಷ್ಟ. ಅದೇ ರೀತಿ ಇಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗ್ತದೆ, ಈ ಕಾರ್ಯಕ್ರಮದ ಚಿತ್ರೀಕರಣ ಕೂಡ ಆಗ್ತದೆ. ಆದುದರಿಂದ ಯಾವಾಗಲೂ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಅದಕ್ಕೋಸ್ಕರ ನಾವು ಯಾವಾಗಲೂ ಮಾತಾಡುವಾಗ ಬಹಳ ಜಾಗರೂಕತೆಯಿಂದ ಇರಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಅನ್ವಯವಾಗುತ್ತದೆ. ಅದೇ ರೀತಿ ಯಾವುದೇ ಒಂದು ಗ್ರಾಮಕ್ಕೆ ಸಂಬಂಧಿಸಿದ ವಿಷಯವನ್ನು ಪುಸ್ತಕದಲ್ಲಿ ಹಾಕುವಾಗ ಅದಕ್ಕಿಂತ ಜಾಗರೂಕರಾಗಿರಬೇಕು. ಆ ಜಾಗರೂಕತೆಯನ್ನು ಪಾಲಿಸಿಕೊಂಡು ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಅದಕ್ಕೆ ಪರಿಶ್ರಮ ವಹಿಸಿದ ಹಮ್ಜಾ ಮಲ್ಲಾರ್ ಹಾಗೂ ಅನ್ಸಾರಿ ಇನೋಳಿ ಅವರಿಗೆ ಅನಂತಾನಂದ ವಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮ ವಾಲಿಬಾಲ್ ಪಂದ್ಯಾಟ ಹಾಗೂ ಈ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಅನುಷ್ಠಾನವಾಗಲು ವಲೇರಿಯನ್ ಡಿಸೋಜಾ ಹಾಗೂ ರೊನಾಲ್ಡ್ ಡಿಸೋಜಾ ಹಾಗೂ ಅಶ್ಫಾಕ್ ಇನೋಳಿ, ನಜೀರ್ ಇನೋಳಿ ಈ 4 ಸಂಘಟಕರು ಕೂಡ ಇದಕ್ಕೆ ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ. ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ, ಆದರೆ ಅವರ ಪರಿಶ್ರಮ ತುಂಬ ದೊಡ್ಡದು. ಈಗಾಗಲೇ ಈ ಪುಸ್ತಕ ಬಿಡುಗಡೆಗೆ ರೊನಾಲ್ಡ್ ಹಾಗೂ ವಲೇರಿಯನ್ ಹಾಗೂ ಈ ಪುಸ್ತಕ ಬರೀಲಿಕ್ಕೆ ಹಾಗೂ ಪುಸ್ತಕಕ್ಕೆ ಯಾವ ಯಾವ ಕಾರ್ಯಕ್ರಮ ಬೇಕು ಅದನ್ನೆಲ್ಲ ಮಾಡಲಿಕ್ಕೆ ತುಂಬ ಜನ ಪರಿಶ್ರಮ ಪಟ್ಟಿದ್ದಾರೆ, ಅದನ್ನು ಹೇಳಿದರು. ಆದರೂ ಎಲ್ಲರೂ ಈ ವೇದಿಕೆಯಲ್ಲಿ ಒಟ್ಟಿಗೆ ಕೂತ್ಕೊಳ್ಳುವಾಗ, ಒಟ್ಟಿಗೆ ಆಟ ಆಡುವಾಗ ನಮಗೆ ಮೊದಲಿನ ದಿನಗಳ ನೆನಪಾಗುತ್ತದೆ. ಅದೇ ದಿನಗಳು ಮತ್ತೆ ಮರುಕಳಿಸಲಿ, ನಮ್ಮ ಈ ಪರಿಸರವು ಚಂದದ ಪರಿಸರವಾಗಲಿ, ಎಲ್ಲರನ್ನು ಒಟ್ಟಿಗೆ ಕೊಂಡೋಗುವ ಪರಿಸರವಾಗಲಿ. ಇದಕ್ಕೆ ನಿಮ್ಮ ಪಾವೂರು ಗ್ರಾಮ ಪಂಚಾಯತ್ ಮಾದರಿಯಾಗಲಿ. ಈ ಮಾದರಿಯನ್ನು ಇವಾಗ ಹೇಗೆ ಪುಸ್ತಕದಲ್ಲಿ IAS ಅಧಿಕಾರಿ, KS ಅಧಿಕಾರಿ, ಜಡ್ಜ್, ವಕೀಲರು ಈ ರೀತಿ ತುಂಬ ಜನ ಒಳ್ಳೆ ಪೋಸ್ಟಲ್ಲಿ ಹೋಗಿದ್ದಾರೆ, ಅದೇ ರೀತಿ ಮುಂದಿನ ಪೀಳಿಗೆಗೆ ಈ ಪಾವೂರು ಪಂಚಾಯತಿಂದ ಈಗ ಅಧ್ಯಕ್ಷರು ಹಾಗೂ ಸದಸ್ಯರು ಇದ್ದೀರಿ. ಯುವ ಪೀಳಿಗೆಗೆ, ಮುಂದಿನ ಮಕ್ಕಳಿಗೆ ಇದೇ ರೀತಿಯ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಇದಕ್ಕಿಂತಲೂ ಉತ್ತಮ ಪರಿಸರವನ್ನು ಈ ಪಾವೂರು ಪಂಚಾಯತಲ್ಲಿ ಆಗಲು ದೇವರು ಕರುಣಿಸಲಿ. ನಿಮಗೆಲ್ಲರಿಗೂ ಆ ದೇವರು ಒಳ್ಳೆಯ ಆರೋಗ್ಯ, ಅದೇ ರೀತಿ ಮಕ್ಕಳಿಗೆ, ಮುಂದಿನ ಪೀಳಿಗೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸಲು ನಿಮಗೆ ದೇವರು ಕರುಣಿಸಲಿ ಎಂದು ಮಾತಾಡುತ್ತಾ
ಈ ಸಂಜೆಯ ನಮನವನ್ನು ಈ ಪುಸ್ತಕ ಬರೆದವರಿಗೂ ಕಾರ್ಯಕ್ರಮ ಸಂಘಟಿಸಿದವರಿಗೂ ಕಾರ್ಯಕ್ರಮ ಆಡುವವರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ. ತಮ್ಮ ಅಭಿಲಾಷೆಯಂತೆ ಆಗಲಿ ಅನ್ನುವಂತಹ ಹಾರೈಕೆ ನಮ್ಮದು. CA ಪದವಿಯಲ್ಲಿ ರ್ಯಾಂಕ್ ಪಡೆದಂತಹ ತಮಗೆ ಮ್ಯಾಕ್ಸಿಮ್ ಫೆರ್ನಾಂಡಿಸ್ ತಮಗೆ ಧನ್ಯವಾದಗಳು. ಈಗ ತ್ಯಾಗಂ ಹರೇಕಳ ಅವರು ಚುಟುಕಾಗಿ ಮಾತನಾಡಿ. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳೇ, ವೇದಿಕೆ ಹಿಂಭಾಗದಲ್ಲಿ ಆಸೀನರಾಗಿರುವ ಕ್ರೀಡಾಭಿಮಾನಿಗಳೇ, ಬಹಳ ಸಂತೋಷದ ಕ್ಷಣದಲ್ಲಿ ನಾವಿದ್ದೇವೆ. ಒಂದು ಪುಸ್ತಕ ಬಿಡುಗಡೆ, ಮತ್ತೊಂದು ವಾಲಿಬಾಲ್ ಪಂದ್ಯಾಟ. ಆ ವಾಲಿಬಾಲ್ ನಾನು ಒಬ್ಬ ದೈಹಿಕ ಶಿಕ್ಷಕನಾಗಿ ಬಹಳ ಮೆಚ್ಚುವಂಥ ಕ್ರೀಡೆ ಅಂತೇಳಿದರೆ ಅದು ವಾಲಿಬಾಲ್. ವಿಶೇಷವಾಗಿ ನನಗೆ ಬಹಳ ಹೆಮ್ಮೆ ಏನಪ್ಪ ಅಂತೇಳಿದರೆ, ಈ ಸ್ಮರಣಾರ್ಥ ಅಂತೇಳಿ ಯಾರ್ದಾರ್ದು ಈಗ ನೋಡಿ, ಈಗ ನಮ್ಮ ವೆಲೆರಿನ್ ಇದ್ದಾರೆ, ಅವರ ತಾಯಿ ತೀರಿ ಹೋದ್ದು ತಮಗೆಲ್ಲ ಗೊತ್ತಿದೆ. ಅವರು ಕೂಡ ಒಬ್ಬ ಒಳ್ಳೆಯ ಮಕ್ಕಳನ್ನು ಹೊತ್ತು ಹೆತ್ತು ಈ ಸಮಾಜಕ್ಕೆ ಅರ್ಪಣೆ ಮಾಡಿದಂಥ ಒಂದು ಹಿರಿಯ ವ್ಯಕ್ತಿಯಾಗಿದ್ದರು. ವಿಶೇಷವಾಗಿ ವೆಲೆರಿನ್ ಅವರ ಬಗ್ಗೆ ಮತ್ತು ಅವರ ತಮ್ಮನ ಬಗ್ಗೆ ಅಪಾರ ಪ್ರೀತಿ ಗೌರವ ಇದೆ. ಅಮ್ಮ ಅಂದರೆ ಬಹಳ ಪ್ರೀತಿ ಅವರಿಗೆ. ಆ ಅಮ್ಮನನ್ನು ನಾವು ಬೇರೆ ಬೇರೆ ಪೂಜೆ ಕೊಡ್ತೇವೆ, ಅದು ಕೊಡ್ತೇವೆ. ಆದರೆ ಈ ರೀತಿ ವಾಲಿಬಾಲ್ ಪಂದ್ಯಾಟಗಳನ್ನು, ಯಾವುದೇ ಒಂದು ಪಂದ್ಯಾಟಗಳನ್ನು ನಡೆಸುವಾಗ ಅಲ್ಲಿ ಸ್ಮರಣಾರ್ಥ ಅಂತ ಹೇಳುವಾಗ ಅವರಿಗೆ ಬೆಲೆ ಕೊಟ್ಟಾಗೆ ಆಗ್ತದೆ. ಒಂದು. ಎರಡನೇದು, ಈ ಒಂದು ಮೈದಾನದಲ್ಲಿ ಅದೆಷ್ಟೋ ಪ್ರತಿಭೆಗಳು ಹುಟ್ಟಿಕೊಳ್ತದೆ, ಅದು ಸಮಾಜಕ್ಕೆ ಅರ್ಪಣೆ ಆಗ್ತದೆ. ಇದು ಬಹಳ ಬಹಳ ಪ್ರಾಮುಖ್ಯತೆ. ಹಾಗಾಗಿ ಮೊದಲನೇದಾಗಿ ವಿಶೇಷವಾಗಿ ಇದನ್ನು ಸ್ಮರಣಾರ್ಥ ಮಾಡಿದ್ದಕ್ಕಾಗಿ ಅದಕ್ಕೆ ನಾನು ವಿಶೇಷವಾದ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಚಪ್ಪಾಳೆಯೊಂದಿಗೆ ಸಲ್ಲಿಸೋಣ. ಎರಡನೇದು, ಒಂದು ಪುಸ್ತಕ ಬಿಡುಗಡೆ ಬಹಳ ಸುಂದರ ವಿಚಾರ. ಇಷ್ಟು ತನಕ ನಾನು ಕ್ರೀಡಾಕೂಟದಲ್ಲಿ ಪುಸ್ತಕ ಬಿಡುಗಡೆ ಮಾಡಿದ್ದು ನೋಡಲಿಲ್ಲ. ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಅದರಲ್ಲಿ ಸಂಚಿಕೆಗಳನ್ನು ಬಿಡುಗಡೆ ಮಾಡಿದ್ದು ನೋಡಿದೆ. ಆದರೆ ಈ ಪಾವಲ್ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಂದು ಒಳ್ಳೆಯ ಹೊತ್ತಗೆಯನ್ನು, ಇದು ರೆಕಾರ್ಡ್ ಯಾವಾಗಲೂ ನಾವಿರ್ತೇವೆ, ನಾಳೆ ಹೋಗ್ತೇವೆ, ಬಟ್ ಈ ಪುಸ್ತಕ ಹಲವಾರು ಮಕ್ಕಳಿಗೆ ಒಂದು ಬುನಾದಿಯಾಗಿ ಇರ್ತದೆ. ವಿಶೇಷವಾಗಿ ನಮ್ಮ ಹಂಸಮಳರ್ ಅವರ ಬಗ್ಗೆ ಅಪಾರ ಪ್ರೀತಿ ಗೌರವ ಇದೆ. ಅವರ ಆರ್ಟಿಕಲ್ ಎಲ್ಲ ನಾನು ಓದ್ತಾ ಇರ್ತೀನಿ, ಫೇಸ್ಬುಕ್ಕಲ್ಲಿ ಬೇರೆ ಬೇರೆ ಕಡೆ ತುಂಬ ಬರ್ತದೆ, ಚುಟುಕಾಗಿರ್ತದೆ. ಅದೊಂದು ಒಳ್ಳೆಯ ಉಕ್ತಿಯನ್ನು ಕೊಡುವಂಥ ಒಂದು ಆರ್ಟಿಕಲನ್ನು, ವರದಿಯನ್ನು ಬರೀತಾರೆ ಹಂಸಮಳರ್ ಅವರು. ಬಹಳ ಅಪಾರವಾದ ಗೌರವ ಇದೆ ಅವರ ಬಗ್ಗೆ. ಮತ್ತೊಬ್ಬರು ನಮ್ಮ ಅನ್ಸರಿನೋಳಿ ಅವರ ಬಗ್ಗೆ ಹೇಳಲೇಬೇಕು. ಇವತ್ತು ನಮ್ಮ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕಾಣಿಸ್ಕೊಳ್ಬೇಕಾದ್ರೆ ವಿಜಯವಾಣಿ ಪತ್ರಿಕೆ ಕೂಡ ಒಂದು ಮೂಲ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರಥಮ ಬಾರಿಗೆ ರಾಷ್ಟ್ರಪತಿ ಪುರಸ್ಕಾರ ಮಕ್ಕಳು ಪಡೆದುಕೊಂಡಾಗ 5 ಮಕ್ಕಳನ್ನು ಇಡೀ ಪೇಪರಲ್ಲಿ ರಾಷ್ಟ್ರ ಮಟ್ಟದ ಗೌರವ ಅಂತೇಳಿ, ರಾಜ್ಯ ಮಟ್ಟದ ಗೌರವ ಅಂತೇಳಿ ಶೀರ್ಷಿಕೆಯನ್ನು ಕೊಟ್ಟು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಶಾಲೆಯ ಹೆಸರನ್ನು ತರಲಿಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಅನ್ಸರಿನೋಳಿ. ಹಾಗಾಗಿ ಅವರ ಬಗ್ಗೆ ಕೂಡ ಬಹಳ ಪ್ರೀತಿ ಇದೆ. ಒಳ್ಳೆಯ ವರದಿಗಾರರು ಅವರು. ನೇರ ಪ್ರತ್ಯಕ್ಷವಾಗಿ ಕಣ್ಣಿಗೆ ಏನು ಕಾಣ್ತದೆ ಅದನ್ನು ದಿಟ್ಟ ನಿರಂತರ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಬರೆಯುವಂಥ ಒಂದು ಚಟ ಇದ್ದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅದು ಅನ್ಸರಿನೋಳಿ ಅವರು. ವಿಶೇಷವಾಗಿ ಅವರಿಗೆ ಈ ಕೃತಜ್ಞತೆಯನ್ನು ಸಲ್ಲಿಸ್ಕೊಳ್ತಾ, ಈ ಕ್ರೀಡೆ ಅಂತ ಹೇಳುವಂಥದ್ದು ಆರೋಗ್ಯಕ್ಕಾಗಿ, ಮನೋರಂಜನೆಗಾಗಿ ಮತ್ತು ಉದ್ಯಮಕ್ಕಾಗಿ ಅಂತೆಲ್ಲ ಹೇಳ್ತೇವೆ. ವಿಶೇಷವಾಗಿ ಸೌಹಾರ್ದ ಕೂಡ, ಈ ಸೌಹಾರ್ದತಾ ಭಾಷಣವನ್ನು ಮಾಡ್ತೇವೆ. ಆ ಭಾಷಣದಿಂದ ಊರಲ್ಲಿ ಸೌಹಾರ್ದತೆ ಎಷ್ಟರ ಮಟ್ಟಿಗೆ ಬಂದಿದೆ ಗೊತ್ತಿಲ್ಲ. ಆದರೆ ಕ್ರೀಡೆಯನ್ನು ಸಂಘಟನೆ ಮಾಡುವಾಗ ಅಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿಕೊಂಡು ನಮ್ಮ ಪ್ರೀತಿಯನ್ನು ಹಂಚಿಕೊಂಡು ಆಟಾಡ್ತೇವೆ ನೋಡಿ. ಅದರಲ್ಲಿ ಮುಖ್ಯವಾಗಿ ಸೌಹಾರ್ದತೆಯನ್ನು ಕಾಣಬಹುದು ಅಂತ ಹೇಳ್ಕೊಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಪಾವೂರಲ್ಲಿ ನನಗೆ ಸಂಘಟಕರು ಫೋನ್ ಮಾಡುವಾಗಲೇ ಹೇಳ್ತಾ ಇದ್ರು, ಇನ್ನು ಕ್ರಿಕೆಟನ್ನು ಸ್ವಲ್ಪ ಕಡಿಮೆ ಮಾಡಿ ಎಲ್ಲ ವಾಲಿಬಾಲನ್ನು ಮಾಡ್ತೇವೆ ಮಾಸ್ಟರ್ ಅಂತೇಳಿ. ಬಹಳ ಸಂತೋಷ ಆಯಿತು. ಇವತ್ತು ವಾಲಿಬಾಲಲ್ಲಿ ಅದೆಷ್ಟೋ ಮಂದಿ ನಮ್ಮ ಅಧಿಕಾರಿಗಳನ್ನೆಲ್ಲ ಕಾಣ್ತೇವೆ. ಬೇರೆ ಬೇರೆ ಕ್ರೀಡೆಯಲ್ಲಿ ಒಳ್ಳೆಯ ಕೋಟ ಕೂಡ ಇದೆ. ಹಾಗಾಗಿ ವಾಲಿಬಾಲ್ ಒಂದು ಶ್ರೇಷ್ಠ ಮಟ್ಟದ ಕ್ರೀಡೆ ಅಂತ ಹೇಳ್ಕೊಳ್ತಾ ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಂಕಲ್ನ ಪಾವೂರು ಪನ್ಪಿನ ಒಂಜಿ ಪೊರ್ಲುದ ಪುಸ್ತಕನು ಬಿಡುಗಡೆ ಅಂಚನೆ ರುಬಿನ್ ವೆಗಸ್ ಅಂಬೆರ್ನ ಸ್ಮರಣಾರ್ಥ ವಾಲಿಬಾಲ್ ಪಂದ್ಯದ ಉಪ್ಪಿನ ಮಾತ ಗಣ್ಯರೆ ಮೂಲು ಸೇರಿದಿನ ಮಾತ ಭಿನ್ನರೆ ಖಂಡಿತವಾದ ಜಾಸ್ತಿ ಪಾತ್ರೆ ಪೋಪುಜಿ ಯಾನು ಎನ್ನುದಿತ್ತೆ ಯಾನೊಂಜಿ ಬಾರಿ ಒಂಜಿ ಮಲ್ಲ ತೆರಿನಾಯೆ ಎಂಕ್ ಮಸ್ತ್ ಪಾವುರುಡು ಗೊತ್ತಿತ್ತಿನ ಎಂದು ಎನ್ನುದಿತ್ತೆ ಆಂಡಲ ಇನಿ ಹಂಸಮಳರ್ ಬೊಕ್ಕ ಅನ್ಸಾರಿನೋಲಿನತ್ತು ತೆರಿದಿನಕುಲು ಈ ಗ್ರಾಮಡು ಏರ್ಲ ಇಜ್ಜಿಂದು ಆ ಪುಸ್ತಕದ ಮುಖಾಂತರಡು ಯಾನಿನಿ ಅಕ್ಲೇನು ಅಭಿನಂದನೆ ಮಲ್ಪೆರೆ ಇಷ್ಟಪಡಪೆ. ಖಂಡಿತವಾದ ಯಾನು ಎನ್ನೊಂದಿತ್ತ ದಾದಾನ ಒಂಜಿ ಪುಸ್ತಕ ಅದು ಪೋಂದು ಆಂಡಲ ಅವಳು ಕುಲ್ಲುದು ತೂನಗ ಒಂದು ಪುಸ್ತಕತ್ ಒಂದು ಪಾವೂರು ಗ್ರಾಮದ ಮಾತ ಜನಕ್ಕುಲ್ಲ ಓದುದು ಕಪಾಟಿಡು ಕುಡಲ ದೀಪಿನಂಚಿನ ಒಂಜಿ ಪುಸ್ತಕ ಇತ್ತಂಡ ಅವು ಎಂಕಲ್ನ ಪಾವೂರೊಂದು ಯಾನ್ ಹೆಮ್ಮೆಡು ಪಣಿಯರೆ ಇಷ್ಟಪಡಪೆ. ಒಂದು ಏತ್ತು ಬಂಗಾತುಪ್ಪು ಈ ಒಂಜಿ ಪುಸ್ತಕವನ್ನು ತಯಾರು ಮಲ್ಪೆರೆ ಪಂಡದು ಅವು ಅಕ್ಲೆಗೆ 2 ಜನಕ್ಕೂ ಗೊತ್ತು. ಖಂಡಿತವಾದ ಅನ್ಸಾರ್ ಇನೋಲಿ
ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರಿಗೆ ಕೆಲವು ಜನತ ಭಾವನೆ ಉಪ್ಪುಂಡು. ಪತ್ರಕರ್ತರು ದಕ್ಷಿಣ ಕನ್ನಡ ಜಿಲ್ಲೆದ ಪತ್ರಕರ್ತರು ಬೇತೆ ದಿಷ್ಟಿಡು ಇತರ ಜಾತಿನ ತೂಪೇರು ಬಂಡದು ಕೆಲವು ಭಾವನೆ ಉಪ್ಪು ಅಂಡಲ ದಕ್ಷಿಣ ಕನ್ನಡ ಜಿಲ್ಲೆದ ಪತ್ರಕರ್ತರು ಒಂದು ಮುಸ್ಲಿಂ ಅಲ್ಪಸಂಖ್ಯಾತ ವಿಭಾಗವು ಸೇರಿದಿನ ಒಂದು ಅನ್ಸಾರ್ ಇನೋಲಿನ ಅಕ್ಕಲ್ನ ಸಂಘದ ಉಪಾಧ್ಯಕ್ಷರಾದ ಓಟು ಪಾಡದ ಆಯ್ಕೆ ಮಲ್ಪಿನ ದಕ್ಷಿಣ ಕನ್ನಡ ಜಿಲ್ಲೆ ಪತ್ರಕರ್ತರ ಸಂಘದ ಸೌಹಾರ್ದ ಸಂಕೇತ ಅಂದು ಯಾನು ಈ ಸಂದರ್ಭ ಪಣಿಯರೆ ಬಯಕುವೆ ಆಯ್ತು. ಒಟ್ಟಿಗೆ ಖಂಡಿತವಾದಲು ಹಂಸಾ ಮಲಾರ್ ಯಾನು ಎನ್ನ ಸಿದ್ಧಮೇರ್ನ ಮಗೆ ಎಲ್ಲಿಯೊಪ್ಪನಾಗ ಇನ್ನೊಂದಿತ್ತೆ ಈ ಹಂಸಾ ಮಲಾರ್ದು ಆದ ಒಂದು ಪುಸ್ತಕ ಬರ್ತದೆ ಬರೀ ಒಂದು ಹೆಂಚಿನ ಕೆಲವು ಪೇಪರನ್ನು ಎಲ್ಲೆಲ್ಲಿಯ ಪೇಪರನ್ನು ಬರೀ ಮಲ್ತೊಂದಿತ್ತೇರು ಅಂಡಲ್ಲ ಯಾನ್ ಎನ್ನದಿಜ್ಜಿ ಹಂಸಾ ಮಲಾರ್ ಎನಿ ನಮ್ಮ ಜಿಲ್ಲೆಡು ರಾಜ್ಯೋಡು ಪ್ರಖ್ಯಾತ ಪಡಿತಿನ ಒಂದು ವಾರ್ತಾ ಭಾರತ ಖಂಡಿತವಾದ ಸಚ್ಚ ಸುದ್ದಿ ಪಂಪಿನ ಆ ಒಂಜಿ ಪತ್ರ ಇನಿ ನಮ್ಮ ಜಿಲ್ಲೆಡು ರಾಜ್ಯೋಡು ಮಸ್ತ್ ಪುಗರತೆ ಪಡಿತಿನ ವಾರ್ತಾ ಭಾರತ ಅಂಚನೆ ವಿಜಯವಾಣಿ ಪೇಪರ್ಡು 2 ಜನ ಬೇಲೆ ಮಲ್ಪನ ಈ ಪಾವೂರು ಗ್ರಾಮ ಚಾಡಿದ ಪತ್ತಂಡ ಎಂಕಲ್ನ ಹೆಬ್ಬಾಗಿಲು ಊಪಂಡ ಈ 2 ಜನ ಮುಗ್ಲೇನು ಎಂಗಳು ಏತ್ ಅಭಿನಂದನೆ ಮಲ್ತಿಂಡಲ್ಲ ಸಾಧ್ಯ ಒಂದು 2 ಜನ ಪತ್ರಕರ್ತರು ಈ ಗ್ರಾಮದ ಸಂಪೂರ್ಣ ಸಾಧಕರು ಪನಿಯರ ಈ ಸಂದರ್ಭಡು ಯಾನು ಪನಿಯರ ಬಯಕೆ ಅವೇ ಒಂಜಿ ಪುಸ್ತಕ ನೀನಿ ನಮ್ಮ ಜಿಲ್ಲೆದ ಹೊಸ ದಿಗಂತ ಬಂಡ ನಿಗ್ಲಿಗೆ ಮಾತೆರೆಗಳ ಗೊತ್ತುಪ್ಪು ನಮ್ಮ ಜಿಲ್ಲೆದ ಒಂದು ಸ್ವಚ್ಛ ಸುದ್ದಿ ಕೊರ್ಪಿನಂಚಿನ ಹೊಸ ದಿಗಂತ ಗುರುಹಬ್ಬ ಬಾಲಪುಣ್ಯರ್ನ ಅವ್ರನ್ನ ಅಮೃತ ಹಸ್ತೋಡು ಉದ್ಘಾಟನೆ ಮಲ್ತಿನಕ್ಕೆ ನಿಕ್ಲಿಗೆ 2 ಪತ್ರಕರ್ತೆಗಳ ಹೃತ್ಪೂರ್ವಕವಾದ ಅಭಿನಂದನೆ ಕೊರೊಂದು ಇನಿ ರುಬಿನಾ ವೇಗಸ್ ಖಂಡಿತವಾದ ಈ ವಾರ್ಡ್ದ ಸದಸ್ಯರಾದ ಮಸ್ತ್ ಜನಕ್ಲಿಗೆ ಸಾಕಾರ ಕೊರಿನಾರು. ರುಬಿನಾ ವೇಗಸ್ನ ಮರಣ ಈ ವಾರ್ಡ್ಗೆ ಮಾತ ಜಾತಿ ಧರ್ಮದಕ್ಲಿಗೆ ಅವು ನಷ್ಟ ಎಂಕ್ಲೆಡ್ದು ದಿಂಜಾರ ಸಾಧ್ಯ ಇಜ್ಜಿ ಯಾನೆ ರುಬಿನಾ ವೇಗಸ್ರಡ ಒಂಜಿ ದಿನ ಕೇಂಡೆ ಎಂಚೊಲ್ಲೆ ಇರ್ನ ಅಧ್ಯಕ್ಷರೆಂದು ಐಕ ರುಬಿನಾ ವೇಗಸ್ ಪಂಡೇರು ಎನ್ನ ಮಗನ್ ಯಾನ್ ಕೇಂದಿನ ಎಂಚ ಅಧ್ಯಕ್ಷರೆಂಚ ಪಂಚಾಯತಿದಂದು ಆರ ಪಂಡೇರು ಆರು ಗ್ರಾಮಗೂ ಅಧ್ಯಕ್ಷರಾದ ಉಪ್ಪೇರು ಆಂಡಲ ಎನನ್ನು ಮಾತ್ರ ಎನ್ನ ಅಮ್ಮನ ಸ್ಥಾನಡಾರು ತೂಂದುಲ್ಲಿருந்து ಆನಿಯನ್ನ ಕಣ್ಣುಡು ನೀರು ಬೈದಿನ ಖಂಡಿತವಾದ ರುಬಿನಾ ವೇಗಸ್ ಪಂಪಿನ ಒಂಜಿ ಹೃದಯಾಂತರದ ಪುಂಜು ಈ ಪಂಚಾಯತಿ ಮೆಂಬರ್ ಆಯ್ನ ಎಂಗ್ಲಿಗೆ ಮಸ್ತ್ ಸಂತೋಷ ಆರು ಹುಷಾರು ಜನ ಸಂದರ್ಭಡು 2-3 ಸರ್ತಿ ಇಲ್ಲಡೆಗೆ ಬೋದು ಯಾನು ಸಂದರ್ಶನ ಮಲ್ತದೆ ಆರು ಹುಷಾರಿದ್ದಿನ ಸಂದರ್ಭಡು ಎಂಕ್ ಫೋನ್ ಮಲ್ತು ಬಂಡರೆ ಎಂಕೊಂಚೂರು ಪಾತ್ರೆ ಉಂಡೊಂದು ಐಕ್ಯಾನ್ ಬಂಡೆ ಮೇಡಮ್ ಈರು ಎನ್ನಟಿಗೆ ಬರಡ್ಚಿ ಯಾನು ಈರು ನಿಕ್ತಿನ ಜಾಗಗೆ ಬಲ್ಪೇನ್ ಅಂಚ ಈ ಪದವಿಗೂ ಬರ್ತದೆ ಬೇತೊಂದು ವಿಷಯಗೂ ಚರ್ಚೆ ಮಲ್ತದೆ ಆರು ತುಚ್ಪಾದ ಆ ಕೆಲಸ ನಾನು ಮಲ್ತು ಕೊಡ್ತೆ ಅಂಚಿನ ಒಂಜಿ ರುಬಿನಾ ವೇಗಸಿನಿ ನಮ್ಮೊಟ್ಟಿಗೆ ಉಪ್ಪಡಾಂಡು ಆರ್ನ 2 ಜೋಕುಲು ಒಲೆರೆನ್ ರಾಣಿಯಂ ಖಂಡಿತವಾಗಿ ಒಂಜಿ ಎಡ್ಡೊಂಜಿ ಸಂದೇಶ ಕೊರಿಯರು ಐಕಾದು ಅಕ್ಲೆಗೆ ಏತ್ ಅಭಿನಂದನೆ ಕೊರಿಯಂದ ಯಾರಂದು ಒಂಜಿ ಆಂಬುಲೆನ್ಸ್ ಬಂಡ ಖಂಡಿತವಾದ ಮಾತಾ ಜಾತಿ ಧರ್ಮದಕ್ಲಿಗೆ ಬೋಡಿತ್ತಿನ ಒಂಜಿ ವಸ್ತು ಆಂಬುಲೆನ್ಸ್ ಈ ಪಾವೂರು ಗ್ರಾಮಡು ಏರ್ಲ ಮಲ್ಪಂದಿನ ಒಂಜಿ ಸಾಧನೆ ಆಂಬುಲೆನ್ಸ್ ಒಂಜಿ ಬಿಡುಗಡೆ ಮಲ್ಪಿನೆಂದು ಪಣಿಯರು ಖಂಡಿತವಾದ ನಿಕ್ಲಿಗೆ ಮಾತ ಜಾತಿ ಧರ್ಮದಕ್ಲಿಗೆ ಪರವಾದ ನಿಕ್ಲೇನು ಹೃತ್ಪೂರ್ವಕವಾದ ಅಭಿನಂದನೆ ಮಲ್ತದ್ದು ಪಾವೂರು ಗ್ರಾಮ ಒಂದು ಎಂಕ್ಲನ ಗ್ರಾಮ ಒಂದು ಖಂಡಿತವಾದ ಈ ಗ್ರಾಮಡು ಪ್ರತಿವರಿಲ ಜಾತಿ ಮತ ಬೇದಿಜ್ಜಾಂದೆ ಒಂಜಿ ಬದುಕುನ ಗ್ರಾಮ ಹೂ ಬಂಡ ಅವು ಪಾವೂರು ಗ್ರಾಮ ಅಂದ್ ಯಾನು ಹೆಮ್ಮೆಡು ಪಂಪೆ ಈ ಗ್ರಾಮಡು ಪ್ರಥಮ ಬಾರಿ ಮಾರ್ಸಿಯಮ್ಮ ಚರ್ಚಿದ ಉದ್ಘಾಟನೆ ಸಮಾರಂಭ ಮಲ್ತಿನ ದೋರನ್ನು ದೇವಂದ ಬೆಟ್ಟು ವೈದ್ಯನಾಥ ಬ್ರಹ್ಮ ಕಲಸಗಳು ಅವೇ ದೋರನ್ನು ಪಾಡ್ದೇರು ಅಲ್ ಮುಬಾರಕ್ ಜುಮಾ ಮಸೀದಿದ ಉರುಸು ಕಾರ್ಯಕ್ರಮಗಳ ಗುರುಪ್ಪ ಬಾಲಪುಂಡ್ರಿ ಅವೇ ದೋರನ್ನು ಪಾಡಿನ ಒಂಜಿ ಗ್ರಾಮ ಇತ್ತಿಂದ ಅವು ಖಂಡಿತವಾದ ಪಾವೂರು ಗ್ರಾಮ ಅಂದು ಯಾನು ಎಮ್ಮೆಡು ಬಣಿಯರ ಬಯಕುವೆ ಈ ಗ್ರಾಮ ಗಾಂಧಿ ಅಜ್ಜರಿಗೆ ಸಾವಾತಿನ ಗ್ರಾಮ ಪ್ರತಿಯೊಂದು ಗ್ರಾಮಡ್ಲ ಆದುಪ್ಪ ಅಂಡ್ಲ ಗಾಂಧಿ ಅಜ್ಜರಿಗೆ ಸಾವಾತಿನ ಗ್ರಾಮ ಈ ಪ್ರದೇಶ ಹೋಲಿಕೆಂಡ ಅನಂತರಾಲು ಬಕ್ಕ ಸೀನ ಪುಂಜೇರು ಸುಮಾರು 500 ಜನಕ್ಕೂ ಒನಸು ಕೊರ್ದು ಗಾಂಧಿ ಅಜ್ಜರಿಗೆ ಸಾವು ಮಲ್ತಿನ ಗ್ರಾಮ ಈ ಗ್ರಾಮಡು ಪ್ರತಿಯೊಡ್ಲ ಇನಿ ಸೌಹಾರ್ದಡು ಬದುಕೊಂದುಲ್ಲೆ ರೈಕಾದು ಇನಿ ಈ ಒಂದು ವಾಲಿಬಾಲ್ ಪಂದ್ಯಾಟ ಕೃತಿ ಬಿಡುಗಡೆ ಮಲ್ತಿನ ಮಾತ ಬತ್ತಿನ ಬಿನ್ನೆರೆನು ಮೂಲು ಸೇರಿದಿನ ಮಾತ ಗಣ್ಯರೇನು ಮೋಕೆಡೆದುಕೊಂಡು ಎನ್ನ ಪಾತ್ರ ಅಂತುವೆ. ಜೈ ಭಾರತ್. ಒಂದು ವರ್ಷದ ಮೊದಲು ನಾನೊಂದು ಪುಸ್ತಕ ಓದಿದ್ದೆ, 3 ತಲೆಮಾರು ಅಂತ. ಆದರೆ ನಮ್ಮ ಹಂಸಾ ಮಲಾರ್ದು ಲೇಖನ ಇತ್ತು. ನನಗೇನೋ ಅದು ಓದಿ ತುಂಬ ಖುಷಿಯಾಯಿತು. ನಾನು ಆವಾಗಲೇ ಹಂಸಾ ಮಲಾರ್ಗೆ ಫೋನ್ ಮಾಡಿದೆ, ನಿಮ್ಮ ಪುಸ್ತಕ
ಎಲ್ಲ ಪ್ರತಿ ನನಗೆ ತಂದು ಕೊಡಿ, ನಾನು ಓದಬೇಕಂತ. ನನಗೆ ಒಂದು ಯಾಕೆ ಬೇಜಾರಾಯ್ತಂದರೆ, ನಾವೆಲ್ಲ ಪುಸ್ತಕವನ್ನು ಓದ್ತೇವೆ, ಆದರೆ ನಮ್ಮ ಗ್ರಾಮದಲ್ಲಿರುವ ಜನರ ವಿಷಯ ನಮಗೆ ಗೊತ್ತಿರೋದಿಲ್ಲ. ಹಾಗೆ ನನಗೆ ತುಂಬ ಮುಜುಗರ ಆಯಿತು. ಆ ಮುಜುಗರವನ್ನು ಈಗ ಇವರು ನಿವಾರಿಸಿದ್ದಾರೆ. ಯಾಕೆಂದರೆ ನಮ್ಮ ಸುತ್ತಮುತ್ತಲಿನವರ ಜನರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅದಕ್ಕಾಗಿ ನಾನು ಮೊದಲಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಸಾಧಕರಂತ ನೆನೆಸ್ತೇವೆ. ನಾವು ಸಾಧಕರಿಗಿಂತ ಈ ಸಾಧಕರನ್ನು ಪರಿಚಯಿಸಿದ್ದೇವೆ ನಮ್ಮ ಅನ್ಸರಿ ನೋಳಿ ಮತ್ತು ಹಮ್ಜಾ ಮಲಾರ್. ಯಾಕೆಂದರೆ ಅವರು ಮಾಡಿದಷ್ಟು ಸಾಧನೆಯನ್ನು ಬಾಕಿಯವರು ಮಾಡಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಒಂದು ಪುಸ್ತಕ ಬರೆಯುವುದು, ಲೇಖನ ಬರೆಯುವುದು ಸುಲಭ ಅಲ್ಲ. ಮೊನ್ನೆ ಒಂದು 2 ಅನ್ಸರ್ ಮಲಾರ್ನವರ ಒಂದು 2 ಲೇಖನ ಮಾಡಿದರು. ನನಗೆ ತುಂಬ ಖುಷಿಯಾಗಿ ನಾನು ಫೋನ್ ಮಾಡಿದೆ, ಭಾರಿ ಒಳ್ಳೆಯದುಂಟು ಮಾರೆ ನಿನ್ನ ಬರೆದ ಲೇಖನ ಅಂತ. ಹಾಗೆ ಅವರಿಗೂ ಎಲ್ಲರನ್ನು ಪರಿಚಿತ ಅವರಿಗೂ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸಿದ್ದೀನಿ. ರುಬೀನಾ ವೇಗಸ್ ಸ್ಮರಣಾರ್ಥ ನಡೆಯುವಂಥ ವಾಲಿಬಾಲ್ ಪಂದ್ಯಾಟ ಹಾಗೂ ನಮ್ಮ ಪಾವೂರು ಈ ಕೃತಿ ಬಿಡುಗಡೆ ಈ ಸಮಾರಂಭದ ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂದಿರುವ ಗಣ್ಯರೇ, ಇದು ನಿಜವಾಗಿ ಅಂತ ಹೇಳಿದರೆ ಮಾತಾಡೋ ಸಮಯ ಅಲ್ಲ. ಆದರೂ ಅವರು ಮಾಡಿದ ಕೆಲಸವನ್ನು ಹೇಳುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ನಾನು ಖಾಲಿ 2 ಮಾತುಗಳಲ್ಲಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಯಾಕಂತೇಳಿದರೆ, ಒಂದು ಹಿತ್ತಿಲ ಗಿಡ ಮದ್ದಲ್ಲ ಅಂತೇಳಿ ಹೇಳುವುದು ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ನಮ್ಮ ಗ್ರಾಮದಲ್ಲಿದ್ದಂತಹ 2 ಪತ್ರಕರ್ತರು, ಹಮ್ಜಾ ಮಲಾರ್ ಇರ್ಬೋದು ಅಥವಾ ಅನ್ಸರ್ ಇನೋಳಿ ಇರ್ಬೋದು, ಅವರು ಮಾಡಿದ ಈ ಕೆಲಸ ಬಹುಶಃ ಪ್ರತಿ ಒಂದು ಗ್ರಾಮಕ್ಕೂ, ನಮ್ಮ ಗ್ರಾಮಕ್ಕೂ ಹೇಗೆ ಮಾದರಿ ಹೌದು, ಅವರು ಮಾಡಿದ ಈ ಪುಸ್ತಕ ಇನ್ನು ಪ್ರತಿಯೊಂದು ಗ್ರಾಮಕ್ಕೂ ಮಾದರಿಯಾಗಬೇಕು. ನಮ್ಮ ಗ್ರಾಮದ ಪ್ರತಿಯೊಬ್ಬರೂ ಇದನ್ನು ತೆಗೆದಿಟ್ಟುಕೊಂಡು ಒಂದು ಶಾಶ್ವತವಾದಂತಹ ಒಂದು ದಾಖಲೆ ಅಂತ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇದನ್ನು ಇಟ್ಟುಕೊಳ್ಬೇಕು. ಮಾತ್ರವಲ್ಲದೆ 129 ಸಾಧಕರು ಅಂತೇಳಿ ಅದರಲ್ಲಿ ಅವರು ಗುರುತಿಸಿದ್ದಾರೆ ಬೇರೆ ಬೇರೆ ರಂಗದಲ್ಲಿ. ಆದರೆ ನಿಜವಾಗಿ ನೋಡಲಿಕ್ಕೆ ಹೋದರೆ ಆ 129 ಮಂದಿ ಕೂಡ ನಿಜವಾದ ಸಾಧಕರಲ್ಲ. ಅದನ್ನು ಸಾಧಿಸಿ ತೋರಿಸಿದಂತಹ ಇವರಿಬ್ಬರು ನಿಜವಾದ ಸಾಧಕರು ಅಂತೇಳಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ 1-2 ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಳಿ ಅವರ ಸಂಪಾದಕ ಮತ್ತು ಸಹ ಸಂಪಾದಕದ ಒಂದು ನೇತೃತ್ವದಲ್ಲಿ ರಚಿಸಲ್ಪಟ್ಟಂಥ ನಮ್ಮ ಪಾವೂರು ಗ್ರಾಮದೊಳಗೊಂದು ಸುತ್ತು ಈ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಹಿರಿಯ ಪತ್ರಕರ್ತರು, ಆತ್ಮೀಯರಾದಂಥ ಗುರುವಪ್ಪ ಬಾಳೆಪುಣ್ಯವರನ್ನು ಒಳಗೊಂಡಂತೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಮಹನೀಯರೇ, ಮಹಿಳೆಯರೇ ಮತ್ತು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಳಿ ಅವರಿಗೆ, ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ವೆಲರಿಯನ್ ಡಿಸೋಜಾ ಮತ್ತು ಅವರ ಕುಟುಂಬಸ್ಥರೇ ಮತ್ತು ಅವರ ಸಹಪಾಠಿಗಳೇ, ಈ ದಿನ ಪಾವೂರು ಗ್ರಾಮದ ಪ್ರತಿಯೊಂದು ಜನತೆಗೆ ಕೂಡ ಭಾಳ ಸಂತೋಷದ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಾವೆಲ್ಲರೂ ಕಂಡರಿಯದಂಥ ರೀತಿಯಲ್ಲಿ ಪಾವೂರು ಗ್ರಾಮದ ಏಳಿಗೆಗಾಗಿ ಮತ್ತು ಅಭಿವೃದ್ಧಿಗಾಗಿ ದುಡಿದಂಥ 129 ಜನ ಮಹನೀಯರನ್ನು ಗುರುತಿಸಿಕೊಂಡು ಅವರ ಎಲ್ಲ ಪರಿಚಯಗಳನ್ನು ಈ ದಿನ
ನಮ್ಮ ಪಾವೂರು ಗ್ರಾಮದ ಒಳಗೆ ಒಂದು ಸುತ್ತು ಎಂಬ ಪುಸ್ತಕದ ಮೂಲಕ ನಮಗೆ ಪರಿಚಯಿಸಿದ್ದಕ್ಕಾಗಿ ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಳಿ ಅವರನ್ನು ಪಾವೂರು ಗ್ರಾಮದ ಜನತೆಯ ಪರವಾಗಿ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನನ್ನ ಮಾರ್ಗದರ್ಶಕರಾದ ಜಯರಾಮ್ ಆಳ್ವ ಪೋಡಾರ್ ಅವರು ಹೇಳಿದ ಹಾಗೆ ಈ 129 ಜನ ಮಾಡಿದ ಸಾಧನೆ ಈ ಗ್ರಾಮದ 10% ಜನರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಇವತ್ತು ಈ ಗ್ರಾಮದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಧಾರ್ಮಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನ ಕೊಡುಗೆಯನ್ನು ತನ್ನ ಕುಟುಂಬಕ್ಕೆ ಮಾತ್ರವಲ್ಲ ತನ್ನ ಸಮಾಜಕ್ಕೆ, ತನ್ನ ಗ್ರಾಮಕ್ಕೆ ಕೊಟ್ಟಂಥ ಈ 129 ಜನರನ್ನು ಕೂಡ ನಾವು ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ನೆನೆಸುವ ಹಾಗೆ ಗ್ರಾಮದ ಪ್ರತಿಯೊಂದು ಜನರಿಗೂ ಕೂಡ ಇಂದಿನ ಜನಾಂಗ ಮಾತ್ರವಲ್ಲ ಮುಂದಿನ ಪೀಳಿಗೆಗೂ ಕೂಡ ನೆನಪಿಡುವ ಹಾಗೆ ಈ ಒಂದು ಪುಸ್ತಕವನ್ನು ರಚಿಸಿರುವುದು ನಾವು ಕಂಡಾಗ ನನಗೆ ಕೂಡ ಬಹಳ ಅತಿಶಯೋಕ್ತಿಯಾಗಿತ್ತು. ಯಾಕಂತ ಹೇಳಿದರೆ ಒಂದು ಪುಸ್ತಕ ರಚನೆಯ ಕಾರ್ಯ ಆದಷ್ಟು ಸುಲಭ ಕಾರ್ಯ ಅಲ್ಲ. ಹಮ್ಜಾ ಮಲಾರ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದರು, 9 ವರ್ಷಗಳ ಹಿಂದೆ ನಾನು ಇದರ ಕನಸನ್ನು ಕಂಡಿದ್ದೆ. ಆ ಕನಸು ಇವತ್ತು ನನಸಾಗುವಾಗ 9 ವರ್ಷ ಪೂರ್ತಿ ಆಯಿತು. ಯಾಕೆ ಆಯಿತು ಎಂಬುದರ ಬಗ್ಗೆ ನಾವು ವೇದಿಕೆಯಲ್ಲಿರುವವರು ಮತ್ತು ಮುಂದಿರುವವರು ಮತ್ತು ಈ ಗ್ರಾಮದ ಜನತೆ ಆಲೋಚನೆ ಮಾಡಬೇಕಾಗಿದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ ನಾವುಗಳು ಎಲ್ಲರೂ ಕೂಡ ತಿಳ್ಕೊಂಡಾಗ ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಳಿ ಅವರಿಗೆ ಅವರ ಬೆನ್ನೆಲುಬಾಗಿ ಈ ಗ್ರಾಮದ ಜನ ನಿಂತಿಲ್ಲ. ಯಾಕಂತ ಹೇಳಿದರೆ ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಳಿ ಅವರು ಈ ಪುಸ್ತಕ ರಚನೆ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಕನಸಲ್ಲೂ ಕೂಡ ಅವರು ರಚನೆ ಮಾಡ್ತಾರೆ ಎಂಬ ಒಂದು ಕನಸನ್ನು ಕೂಡ ಯಾರೂ ಕೂಡ ಕಂಡಿರಲಿಲ್ಲ. ಇದು ಇವರು ರಚನೆ ಮಾಡ್ಬೋದಾ, ಇದು ಹೀಗೆ ಆಗ್ಬೋದಾ ಈ ಗ್ರಾಮದ ಈ ವಿಚಾರ ಅಂತೇಳಿ ಯಾರೂ ಕೂಡ 100ರಲ್ಲಿ 5% ಜನ ಕೂಡ ಅವರಿಗೆ ಸಹಕಾರ ಮಾಡಲಿಲ್ಲ. ಆದರೆ ಹಮ್ಜಾ ಮಲಾರ್ ಅವರು ಹೇಳಿದರು 2021ರ ನಂತರ 2 ವರ್ಷಗಳ ಹಿಂದೆ ಪುನಃ ಇದಕ್ಕೆ ನಾನು ಕೈಯನ್ನು ಹಾಕಿದೆ. ಅನ್ಸಾರಿ ನೋಡಿ ಅವರ ಜೊತೆಗೂಡಿ ನಾವು ಈ ಪುಸ್ತಕವನ್ನು ಬರೆದೇ ತೀರಬೇಕು ಎಂಬ ಪಣವನ್ನು ತೊಟ್ಟುಕೊಂಡು ಪುನಃ ಈ 129 ಜನ ಇದನ್ನು ಪರಿಚಯ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಳಿ ಅವರು ಯುವಕರು, ಅವರ ಹಿರಿಯರು ಈ 129 ಜನರ ಹೆಸರನ್ನು ನೋಡುವಾಗ ಒಂದು 50-75 ವರ್ಷದ ಹಿಂದಿನ ಪೀಳಿಗೆ, 100 ವರ್ಷದ ಹಿಂದಿನ ಪೀಳಿಗೆಯವರ ಪರಿಚಯ ಕೂಡ ಇದರಲ್ಲಿದೆ. ಅವರ ಪರಿಚಯ ಮಾಡಬೇಕಿದ್ರೆ ಹಿಂದಿನವರಲ್ಲಿ ಕೇಳಿಕೊಂಡು ತಿಳ್ಕೊಂಡು ಈ 129 ಜನರ ಪರಿಚಯ ಮಾಡಬೇಕಾದ್ರೆ ಅದು ಅಷ್ಟು ಸುಲಭ ಕಾರ್ಯ ಕೂಡ ಅಲ್ಲ. ಅದನ್ನು ಸಾಧಿಸಿ ತೋರಿಸಿದ ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಳಿಯವರು ಇವತ್ತು ಈ 129 ಜನಕ್ಕಿಂತಲೂ ಕೂಡ ಧನ್ಯರು ಅಂತೇಳಿ ನಾನು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ನಾವು ಪ್ರತಿಯೊಬ್ಬರು ಕೂಡ ನಾವಿವತ್ತು ಅಭಿನಂದನೆ ಮತ್ತು ಅವರಿಗೆ ಒಂದು ಸನ್ಮಾನವನ್ನು ಮಾಡುವಂಥ ಒಂದು ಅವಶ್ಯಕತೆ ಕೂಡ ಇದೆ. ಯಾಕಂತ ಹೇಳಿದರೆ ಈ ವೇದಿಕೆಯಲ್ಲಿದ್ದಂಥ ಗಣ್ಯರು ಮುಂದಿರೋರು ಎಲ್ಲರೂ ಕೂಡ ಒಗ್ಗೂಡಿಕೊಂಡು ಈ ಗ್ರಾಮದ ಜನತೆ ಮುಂದೊಂದು ದಿನ ಅನ್ಸಾರ್ ಇನೋಳಿ ಮತ್ತು ಹಮ್ಜಾ ಮಲಾರ್ ಅವರನ್ನು ಗೌರವಿಸುವಂತ ಕೆಲಸ ಮಾಡಬೇಕು. ಯಾಕಂತ ಹೇಳಿದರೆ ಅವರನ್ನು ಗೌರವಿಸಲು ಸಾಧ್ಯವಿಲ್ಲ ಅಂತ ಹೇಳಿದರೆ, ಗೌರವಿಸಲಿಲ್ಲ ಅಂತ ಹೇಳಿದರೆ ನಮ್ಮಷ್ಟು ಅಪಕೀರ್ತಿ, ನಮ್ಮಷ್ಟು ಧನ್ಯರಲ್ಲದವರು ಯಾರೂ ಇಲ್ಲ ಅಂತ ಹೇಳಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಯಾಕೆ ಅವರನ್ನು ಗೌರವಿಸಬೇಕಂತ ಹೇಳಿದರೆ ಸಮಾಜದಲ್ಲಿ ಯಾವುದೇ ಒಂದು ಕಾರ್ಯವನ್ನು ಮಾಡಿದಾಗ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನ ಮಾಡುವುದು. ಯಾಕಂತ ಹೇಳಿದರೆ ಅವರಿಗೆ ಅದು ಬೇರೆ ಬೇರೆ ಕ್ಷೇತ್ರ ಇರ್ಬೋದು, ಶಿಕ್ಷಣಕ್ಕೆ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ನಾವು ಅಭಿನಂದನೆ ಸಲ್ಲಿಸುವುದು ಮತ್ತು ಅವರಿಗೆ ಗೌರವಿಸುವುದು. ಯಾಕಂತ ಹೇಳಿದರೆ ಅವರಿಗೆ ಗೌರವಿಸುವ ಮೂಲಕ ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕಂತ ಹೇಳಿದರೆ ಹೇಳಿ ಅಂತ ಹೇಳಿ ಅವರನ್ನು ಗೌರವಿಸುವುದು. ಇವತ್ತು ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಳಿ ಅವರಿಗೆ ನಾವು ಇವತ್ತು ಗೌರವಿಸಿದರೆ ಪ್ರತಿಯೊಂದು ಗ್ರಾಮದಲ್ಲಿರುವಂಥ ಪತ್ರಕರ್ತರು ಕೂಡ ಮುಂದೊಂದು ದಿನ ಅವರವರ ಗ್ರಾಮದ ಪರಿಚಯವನ್ನು ಜನರು ಮುಂದಿಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತಾರೆ. ಅದಕ್ಕೆ ಒಂದು ಮಾದರಿಯಾದಂತಹ ಕಾರ್ಯಕ್ರಮ ಇವತ್ತು ಪಾವೂರು ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ.
ಇವತ್ತು ಆ ಒಂದು ಕಾರ್ಯವನ್ನು ಇವತ್ತು ನಮ್ಮ ಈ ಪಾವೂರು ಗ್ರಾಮದಲ್ಲಿ ಇವತ್ತು ಅವರಿಗೆ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ಈ ವಲೇರಿಯನ್ ಡಿಸೋಜಾ ಮತ್ತು ಅವರ ತಮ್ಮ ರೊನಾಲ್ಡ್ ಅವರು ಸೇರಿಕೊಂಡು ಇವತ್ತು ಅವರಿಗೆ ಬೆಂಬಲವನ್ನು ನೀಡಿದ್ರಿಂದ ಇವತ್ತು ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಲಿ ಅವರಿಗೆ ಈ ಪುಸ್ತಕ ಬಿಡುಗಡೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಲು ಸಾಧ್ಯವಾಯಿತು. ಇವತ್ತು ನಾವು ಅದರ ಜೊತೆಗೆ ನಾವು ವಲೇರಿಯನ್ ಡಿಸೋಜಾ ಮತ್ತು ಅವರ ಕುಟುಂಬದವರನ್ನು ಕೂಡ ನಾವು ನೆನೆಸಬೇಕಾಗಿದೆ. ಯಾಕಂತ ಹೇಳಿದರೆ ಈ ಪುಸ್ತಕ ಬಿಡುಗಡೆಗೆ ಪ್ರೋತ್ಸಾಹ ನೀಡುವಂತಹ ಸಲುವಾಗಿ ಅವರ ತಾಯಿಯ ಹೆಸರಿನಲ್ಲಿ ಇವತ್ತೊಂದು ವಾಲಿಬಾಲ್ ಪಂದ್ಯಾಟವನ್ನು ಕೂಡ ಆಯೋಜಿಸಿದ್ದಾರೆ. ಈ ವಾಲಿಬಾಲ್ ಪಂದ್ಯಾಟ ಯಾವ ರೀತಿ ನಡೀತದೆ ಅಂತ ಹೇಳಿದರೆ ಪಾವೂರು, ಹರೇಕಳ, ಅಂಬ್ಲಮೊಗರು ಈ 3 ಗ್ರಾಮವನ್ನು ಯಾಕೆ ಸಿಲೆಕ್ಷನ್ ಅವರು ಮಾಡಿದ್ದಾರೆ ಅಂತ ಹೇಳಿದರೆ ನನ್ನ ಅನುಭವ ಪ್ರಕಾರ ಪಾವೂರು, ಹರೇಕಳ, ಅಂಬ್ಲಮೊಗರು ಒಂದು ಮಂಡಲ್ ಪಂಚಾಯತ್ ಆಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಂಥ ಗ್ರಾಮ. ಅದರಲ್ಲೂ ಕೂಡ ಪಾವೂರು ಗ್ರಾಮವನ್ನು ಕೇಂದ್ರವಾಗಿರಿಸಿಕೊಂಡು ಅವತ್ತು ಮಂಡಲ್ ಪಂಚಾಯತ್ ನಿರ್ವಹಿಸ್ತಾ ಇತ್ತು. ಇವತ್ತು ಪಾವೂರು ಮತ್ತು ಹರೇಕಳಕ್ಕೆ ಸಂಬಂಧಿಸಿದ ಹಾಗೆ ನಾವು ಹೇಳಬೇಕಾದರೆ ಪೋಡಾರ್ ಜಯರಾಮ ಆಳ್ವಾರ್ ಅವರು ನಿಯಂತ್ರಿಸುತ್ತಿರುವಂಥ ಪಾವೂರು ಹರೇಕಳ ಶ್ರೀರಾಮಕೃಷ್ಣ ಶಾಲೆ, ಅದಕ್ಕೆ ಹೆಸರು ಬರುವುದು ಯಾಕೆಂತ ಹೇಳಿದರೆ ಪಾವೂರು ಮತ್ತು ಹರೇಕಳ. ಯಾಕಂತ ಹೇಳಿದರೆ ಆ ಶಾಲೆಯನ್ನು ಮಾಡಬೇಕಿದ್ರೆ ಪಾವೂರು ಹರೇಕಳದ ಬಂಟರ ಬಹಳಷ್ಟು ಕೊಡುಗೆ ಇದೆ ಅಂತೇಳಿ ನಾವು ನೆನಪಿಸಬೇಕು. ಈ 2 ಗ್ರಾಮದ ಸಂಬಂಧ ಕೂಡ ಅಲ್ಲಿ ಇದೆ. ನಮ್ಮ ಕಡವಿಗೆ ಕೂಡ ಪಾವೂರು ಹರೇಕಳ ಕಡವು ಅಂತ ಹೇಳಿ ಹೆಸರು. ಹರೇಕಳಕ್ಕೆ ಬರುವಂಥ ಬಸ್ಸಿನ ಹೆಸರು 55 ನಂಬರಲ್ಲಿ ಇರುವಂಥ ಹೆಸರು ಕೂಡ ಪಾವೂರು ಹರೇಕಳ. ಅದೇ ರೀತಿ ಪಾವೂರು ಹರೇಕಳಕ್ಕೆ ಕೂಡ ಅನ್ಯೋನ್ಯವಾದಂತಹ ಸಂಬಂಧವಿದೆ. ನನಗೆ ಪಾವೂರು ಬೋಳಿಯರಿಗೆ ಕೂಡ ನಮಗೆ ಸಂಬಂಧವನ್ನು ನಾವು ಇಲ್ಲೇ ನಮ್ಮ ಮುಂದೆ ಕಣ್ಣ ಮುಂದೆ ಇರುವಂಥ ಪಾವೂರು ಗ್ರಾಮದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಅದು ಬೋಳಿಯಾರ್ ಗ್ರಾಮದ ಹೆಸರಲ್ಲಿರುವಂಥ ಬೋಳಿಯಾರ್ ಆರೋಗ್ಯ ಕೇಂದ್ರ ಅದು ಇರುವುದು ಕೂಡ ಪಾವೂರು ಗ್ರಾಮದಲ್ಲಿ. ಅದಕ್ಕೆ ಸಂಬಂಧಿಸಿದ ಹಾಗೆ ಪಾವೂರು, ಹರೇಕಳ ಮತ್ತು ಬೋಳಿಯಾರ್ಗೆ ಒಂದು ಸಂಬಂಧ ಕೂಡ ಇದೆ. ಅದರ ಮುಖಾಂತರವಾಗಿ ಇವತ್ತು 3 ಗ್ರಾಮಗಳ ಒಂದು ವಾಲಿಬಾಲ್ ಪಂದ್ಯಾಟವನ್ನು ಕೂಡ ಇವತ್ತು ಆಯೋಜಿಸಿದ್ದಕ್ಕಾಗಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮಾತಾಡಬೇಕಿದ್ರೆ ಪಾವೂರು ಗ್ರಾಮದ ಬಗ್ಗೆ ಬಹಳಷ್ಟು ವಿಚಾರಧಾರೆಗಳನ್ನು ನಾವು ಮಾತಾಡ್ಬೋದು. ಪಾವೂರು ಗ್ರಾಮ ಒಂದು ಲೆಕ್ಕದಲ್ಲಿ ಹೇಳಬೇಕಾಗಿದ್ದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಐಕ್ಯತೆಯಲ್ಲಿ, ಅತ್ಯಂತ ಒಂದು ಸೌಹಾರ್ದತೆಯಲ್ಲಿ ಇರುವಂಥ ಒಂದು ಗ್ರಾಮ ಅದು ಪಾವೂರು ಗ್ರಾಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಪಾವೂರು ಗ್ರಾಮದಲ್ಲಿ ಯಾವತ್ತೂ ಕೂಡ ಜಾತಿ, ಮತ, ಭೇದ, ಪಂಥ ಅದು ಇದಂತೇಳಿ ಯಾವತ್ತೂ ಕೂಡ ಬರಲಿಲ್ಲ. ಯಾವತ್ತೂ ಕೂಡ ಸೌಹಾರ್ದತೆಗೆ ಎತ್ತಿಡಿದಂಥ ಗ್ರಾಮ ಪಾವೂರು ಗ್ರಾಮದಲ್ಲಿರುವಂಥ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಕೂಡ ಯಾವತ್ತೂ ಕೂಡ ಒಗ್ಗಟ್ಟಿನಿಂದ ಇದ್ದುಕೊಂಡು ಈ ಪಾವೂರಿನಲ್ಲಿರುವಂಥ ಅದು ದೇವಸ್ಥಾನ ಇರ್ಬೋದು, ದೈವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಪಾವೂರು ಗ್ರಾಮದಲ್ಲಿ ಸಂಘಟನಾ ಭೇದವನ್ನು ಕೂಡ ಮರೆತುಕೊಂಡು ಎಲ್ಲರೂ ಕೂಡ ಒಂದಾಗಿ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ವಿಶೇಷವಾಗಿ ಗ್ರಾಮ ಪಂಚಾಯತ್ನ ಜವಾಬ್ದಾರಿ ಮತ್ತಷ್ಟು ಇದೆ. ಯಾಕಂತ ಹೇಳಿದರೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ನಾನು ಪ್ರಥಮ ಪೇಜಲ್ಲಿ ನಾನು ನೋಡಿದೆ ನಮ್ಮ ಹಮ್ಜಾ ಮಲಾರ್ ಅವರ ಸಂಪಾದಕೀಯದ ನಂತರ ನಮ್ಮ ಪಾವೂರು ಗ್ರಾಮ ಪಂಚಾಯತ್ನ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಅಧಿಕಾರಿ ವರ್ಗದವರು ಎಲ್ಲರ ಫೋಟೋವನ್ನು ನಾನು ನೋಡಿದೆ. ಇದಕ್ಕೆ ಮುಖ್ಯವಾಗಿ ಸಹಕಾರವನ್ನು ನೀಡಬೇಕಾದ್ದು ಪಾವೂರು ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಅಧಿಕಾರಿ ವರ್ಗದವರು ಅಂತೇಳಿ ಹೇಳಲು ಬಯಸ್ತಾ ಇದ್ದೇನೆ. ಇವರು ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಖರೀದಿಸುವ ಹಾಗೆ, ಇದನ್ನು ಪ್ರೋತ್ಸಾಹಿಸುವ ಹಾಗೆ ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಲಿ ಅವರಿಗೆ ಸಹಕಾರ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳ್ತಾ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಅಂತೇಳಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಹಮ್ಜಾ ಮಲಾರ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದರು ಗುರುವಪ್ಪ ಬಾಳೆಪುಣಿಯವರ ಬಗ್ಗೆ. ಗುರುವಪ್ಪ ಬಾಳೆಪುಣಿಯವರು ಹಮ್ಜಾ ಮಲಾರ್ ಅವರು 10ನೇ ತರಗತಿ ಪಾಸ್ ಆದ ಮೇಲೆ ಈ ಅವರ ಪತ್ರಕರ್ತದ ಒಂದು ಇದಕ್ಕೆ ಒಂದು ಪರಿಚಯ ಮಾಡಿಕೊಂಡು ಮುಂದೆ ಹಮ್ಜಾ ಮಲಾರ್ ಅವರು ಪತ್ರಕರ್ತನಾಗುವ ಹಾಗೆ, ಅದೇ ರೀತಿ ಅನ್ಸಾರ್ ಮಲಾರ್ ಅವರಿಗೆ, ಅನ್ಸಾರ್ ಇನೋಲಿ ಅವರು ಕೂಡ ಸಂಪೂರ್ಣವಾಗಿ ಪ್ರೋತ್ಸಾಹವನ್ನು ನೀಡಿದ, ಒಂದು ಸಹಕಾರ ನೀಡಿದ ಗುರುವಿನ ಒಂದು ನೆನಪನ್ನು ಮಾಡಿಕೊಂಡು ಆ ಗುರುವಿನ ಮುಖಾಂತರ ಇವತ್ತು ನಮ್ಮ ಪಾವೂರು ಪುಸ್ತಕ ಬಿಡುಗಡೆಯಾದ್ದು. ಅದು ಕೂಡ ಒಂದು ಧನ್ಯವಾದಂಥ ಒಂದು ಕಾರ್ಯಕ್ರಮ, ಉತ್ತಮವಾದಂಥ ಕಾರ್ಯಕ್ರಮ, ಮಾದರಿಯಾದಂಥ ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಗುರುವಿಗೆ ಕೂಡ ಒಂದು
ನೆನಪನ್ನು ಮಾಡಿಕೊಂಡು ಗುರುವಿಗೆ ಯಾವ ರೀತಿ ನಾವು ಸಂಬಂಧವನ್ನು ಇಡಬೇಕು ಎಂಬ ರೀತಿಯಲ್ಲಿ ಆ ಒಂದು ಸಂಬಂಧವನ್ನು ಕೂಡ ಇವತ್ತು ಕಲ್ಪಿಸಿಕೊಂಡು ಬಹಳ ಅಚ್ಚುಕಟ್ಟಾದಂಥ ರೀತಿಯಲ್ಲಿ ಮಾದರಿಯಾದಂಥ ರೀತಿಯಲ್ಲಿ ಉದ್ಘಾಟನೆ ಮಾಡೋದಕ್ಕಾಗಿ ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇಲೋಡಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ನನಗೆ ಮಾತಾಡಲು ಅವಕಾಶ ನೀಡಿದಂಥ ಎಲ್ಲ ಸಂಘಟಕರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಜೈ ಹಿಂದ್, ಜೈ ಪಾವೂರು. ಅಧ್ಯಕ್ಷರಾಗಿರುವಂಥ ಹಿರಿಯರಾದ ದುಗ್ಗಪ್ಪ ಪೂಜಾರಿ ಅವರು ಹಿತನುಡಿ ನೀಡಬೇಕಾಗಿ ಕೇಳಿಕೊಳ್ತೇವೆ. ಸೂಚನೆ ಕೊಟ್ಟಿದ್ದಾರೆ, ಅಲ್ಲದೆ ಶುಭ ಹಾರೈಸಿದ್ದಾರೆ. ಮುಂದಕ್ಕೆ ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಬದ್ರುದ್ದೀನ್ ಫರೀದ್ ನಗರ್ ಅವರು ಚುಟುಕಾಗಿ ಹಿತನುಡಿ. ಗ್ರಾಮದೊಳಗೆ ಸುತ್ತ ಈ ಒಂದು ಪುಸ್ತಕ ಬಿಡುಗಡೆಯ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪಾವೂರಿನ ಗ್ರಾಮಸ್ಥರೇ, ಸಮಯದ ಅಭಾವವನ್ನು ಗುರುತಿಸಿಕೊಂಡು ಈ ಒಂದು ಬಹಳ ಅರ್ಥಪೂರ್ಣವಾದಂಥ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಂಚಿಕೊಂಡದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದರೆ ಈ ಪುಸ್ತಕ ಬಿಡುಗಡೆಗಿಂತಲೂ ಈ ಒಂದು ಪ್ರದೇಶದ ಪಾವೂರು ಪ್ರದೇಶದ ಈ ವೇದಿಕೆಯಾಗಿರ್ಬೋದು, ಈ ವೇದಿಕೆ ಇರುವಂತಹ ಮುಂಭಾಗದಲ್ಲಿರುವಂತಹ ನಮ್ಮ ಪಾವೂರಿನ ಎಲ್ಲ ಗ್ರಾಮಸ್ಥರು, ಮಹಾತ್ಮ ಗಾಂಧಿಯವರ ನಮ್ಮ ರಾಮರಾಜ್ಯದ ಕನಸು ಏನಾಗಿತ್ತು, ಎಲ್ಲ ಜಾತಿ ವರ್ಗ ಎಲ್ಲ ಜನರನ್ನು ಒಂದೇ ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿಕೊಂಡು ಬಹಳ ಸೌಹಾರ್ದಯುತವಾದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ಸಂಘಟನೆಗೆ ನಾನು ಹರೇಕಳ ಗ್ರಾಮಸ್ಥರ ಪರವಾಗಿ ನಾನು ಹಾರ್ದಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಕೂತ್ಕೊಂಡ ಸಂದರ್ಭದಲ್ಲಿ ಈ ಪುಸ್ತಕದ ಕೆಲವು ಇದನ್ನು ಓದಿದೆ, ಬಹಳ ಸಂತೋಷವಾಯಿತು. ಯಾಕೆಂದರೆ ಈ ಒಂದು ಇನ್ನು ಬೇರೆ ಬೇರೆ ಗ್ರಾಮದಲ್ಲಿ ಪುಸ್ತಕ ರಚನೆ ಆಗುತ್ತಿದ್ದರೂ ಇದಕ್ಕೆ ಪ್ರೇರಣೆ ಆಗಿರ್ತಾರೆ ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಳಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಪಾವೂರು ಗ್ರಾಮಸ್ಥರ ಎಲ್ಲರ ಮನಸ್ಸಲ್ಲಿ ತಾವು ಇನ್ನು ಅಜರಾಮರಾಗಿ ಉಳಿತೀರಂತ ಹೇಳುತ್ತಾ, ಈ ಪಾವೂರು ಮತ್ತು ಹರೇಕಳಕ್ಕೆ ಒಂದು ವಿಶಿಷ್ಟವಾದ ಸಂಬಂಧ ಇದೆ. ನಾವು ನೆರೆಕರೆಯವರಾಗಿದ್ದೇವೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಕೂಡ ಇಂಥ ಪುಸ್ತಕ ರಚನೆ ಆಗೋದಿದ್ರೆ ತಮ್ಮಿಬ್ಬರ ಸಹಾಯ ಸಹಕಾರ ನಮಗೆ ಬೇಕಾಗ್ತದಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸುತ್ತಾ ಎರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಮದರ್ ಕ್ಯಾಟ್ರಸ್ ವತಿಯಿಂದ ಪಾವೂರು ಪಲ್ಲ ಗ್ರಾಮ ಮೈದಾನದಲ್ಲಿ ನಡೆಯುತ್ತಿರುವ ವಾಲಿಬಾಲ್ ನಮ್ಮ ಪಾವೂರು ಗ್ರಾಮದೊಳಗೊಂದು ಸುತ್ತು ಕೃತಿ ಬಿಡುಗಡೆ ಸಮಾರಂಭದಲ್ಲಿ ನೀಡುತ್ತಿರುವ ಸನ್ಮಾನ ಪತ್ರ. ಹೊಸದಿಗಂತ ದಿನಪತ್ರಿಕೆಯ ಹಿರಿಯ ವರದಿಗಾರರಾಗಿರುವ ಗುರುವಪ್ಪ ST ಬಾಲೆಪುಣಿ ಇವರು ದಿವಂಗತ ನಾರ್ಯ ಐತ ಮೊಗೆರ ದೇಯಿ ದಂಪತಿಯ ಪುತ್ರನಾಗಿ 1/6/1963 ಜನಿಸಿದರು. BA ಪದವೀಧರರಾಗಿರುವ ಇವರು 1986 ಪತ್ರಿಕೋದ್ಯಮ ಪ್ರವೇಶಿಸಿದರು. ಅಮೃತ ವಾರಪತ್ರಿಕೆ, ಚೇತನ ವಾರಪತ್ರಿಕೆ, ದಿ ಗೋಲ್ಡ್ ಕನ್ನಡ ವಾರಪತ್ರಿಕೆ, ಸಪ್ತಸಾರ ವಾರಪತ್ರಿಕೆ, ಸುದ್ದಿ ಬಿಡುಗಡೆ ಮೊದಲಾದ ಪತ್ರಿಕೆಗಳಲ್ಲಿ 6 ವರ್ಷ ವೃತ್ತಿ ನಿರ್ವಹಿಸಿರುತ್ತಾರೆ. ಬಳಿಕ ಕೆನರಾ ಟೈಮ್ಸ್ ಬಳಗದ ಕರಾವಳಿ ಅಲೆ, ಕನ್ನಡ ಜನಾಂತರಂಗ, ಕೆನರಾ ಟೈಮ್ಸ್ ಪತ್ರಿಕೆಗಳಲ್ಲಿ ಉಡುಪಿ, ಮಂಗಳೂರು, ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಮಂಗಳೂರು ಮಿತ್ರ ಕನ್ನಡ ಸಂಜೆ ದಿನಪತ್ರಿಕೆ, ಸಂಯುಕ್ತ ಕರ್ನಾಟಕದಲ್ಲಿ ಮಂಗಳೂರು ವಿಶೇಷ ವರದಿಗಾರನಾಗಿ ಕೆಲಸ ನಿರ್ವಹಿಸಿದ್ದಾರೆ. 1998 ಜೂನ್ 1ರಿಂದ ಹೊಸದಿಗಂತ ಕನ್ನಡ ದಿನಪತ್ರಿಕೆಯ ಮಂಗಳೂರು ಆವೃತ್ತಿಯಲ್ಲಿ ವರದಿಗಾರನಾಗಿ ವೃತ್ತಿ ಜೀವನ ಆರಂಭಿಸಿ 2011 ಅಕ್ಟೋಬರ್ನಿಂದ ಹಿರಿಯ ವರದಿಗಾರನಾಗಿ ಪದೋನ್ನತಿಗೊಂಡು 2021 ಆಗಸ್ಟ್ನಿಂದ ವಿಶೇಷ ವರದಿಗಾರರಾಗಿದ್ದಾರೆ. ಉಡುಪಿ ಭೂ ಹಗರಣ ತನಿಖಾ ವರದಿ, ಭಾಸ್ಕರನ್ ನಾಯರ್ ಜೈಲಿನಿಂದ ಪರಾರಿ ಮುನ್ನೆಚ್ಚರಿಕಾ ವರದಿ, ಅಕ್ಷರ ಭಗೀರಥ ಹರೇಕಳ ಹಾಜಬ್ಬ, ಮೈಸೂರು ಪೊಲೀಸ್ ಪಬ್ಲಿಕ್ ಸ್ಕೂಲ್ ಲೈಲಾ ನ್ಯಾಪ್ಕಿನ್ ಘಟಕ, ದಕ್ಷಿಣ ಕನ್ನಡ ಜಿಲ್ಲಾ ಸಮಗ್ರ ಗಿರಿಜನ ಸಮನ್ವಯ ಯೋಜನೆಯ ಅವ್ಯವಹಾರಗಳ ಕುರಿತಾದ ತನಿಖಾ ವರದಿಗಳು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಗ್ರಾಮ ಪಂಚಾಯತಿಗಳ ಧನಾತ್ಮಕ ವರದಿಗಳು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಯಶೋಗಾಥೆಗಳು, ಕೆಲವು ಗ್ರಾಮ ಪಂಚಾಯತ್ಗಳ ಸ್ವಚ್ಛತಾ ಆಂದೋಲನದ ವಿಶೇಷ ವರದಿಗಳು, NRLM ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘಗಳ ಯಶೋಗಾಥೆಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಮಾದರಿ ಸರಕಾರಿ ಶಾಲೆಗಳನ್ನು ಪರಿಚಯಿಸಿರುತ್ತಾರೆ.
ಹರೇಕಳ ಹಾಜಬ್ಬ ಅವರ ಬಗೆಗಿನ ವರದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದೆ. ಪರಿಶಿಷ್ಟ ಜಾತಿ ಮೊಗಿರ ಸಮುದಾಯಕ್ಕೆ ಸೇರಿದ ಬಾಳೆಪುಣಿ ಸಮಾಜದ ಬಡವರ ಮತ್ತು ಕೆಳ ಸ್ತರದವರ ಸೇವೆ ಪ್ರತಿಭೆಗಳನ್ನು ಹುಡುಕಿ ಬರೆಯುವುದು ಇವರ ವಿಶೇಷತೆಯಾಗಿದೆ. ಪತ್ರಕರ್ತರ ಸಂಘದಲ್ಲಿ ವಿವಿಧ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಅತ್ಯುತ್ತಮ ಗ್ರಾಮೀಣ ವರದಿಗಾರಿಕೆ ಪ್ರಶಸ್ತಿ, ಜಾಗತಿಕ ಸಮಾಜ ಕಾರ್ಯ ಸಂಸ್ಥೆ, ಹಂಗರ್ ಪ್ರಾಜೆಕ್ಟ್ಸ್, ಅಖಿಲ ಭಾರತ ಮಟ್ಟದಲ್ಲಿ ಏರ್ಪಡಿಸುವ ಮಹಿಳೆ ಮತ್ತು ಪಂಚಾಯತ್ ರಾಜ್ ವಿಷಯಾಧಾರಿತ ವರದಿಗಾರಿಕೆ ಸ್ಪರ್ಧೆಯಲ್ಲಿ ಪ್ರಾದೇಶಿಕ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಪತ್ರಿಕೋದ್ಯಮಕ್ಕೆ 2011ರಲ್ಲಿ ಸಂಜೀವ ನಾಯ್ಡು ಪ್ರಶಸ್ತಿ, ದಕ್ಷಿಣ ಕನ್ನಡ ಪತ್ರಿಕೋದ್ಯಮ ಸಂಜೆ ಏಕೈಕ ಪ್ರಶಸ್ತಿ ಇದಾಗಿರುತ್ತದೆ. 2012ರಲ್ಲಿ ಕಾಂತಾವರ ಕನ್ನಡ ಸಂಘದಿಂದ ಕಾಂತಾವರ ಪುರಸ್ಕಾರ, 2014ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2022ರಲ್ಲಿ ಕರ್ನಾಟಕ ಸರ್ಕಾರದಿಂದ 2021ನೇ ಸಾಲಿನ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ, 2022ರಲ್ಲಿ ವಿಶ್ವ ಸಂವಾದ ಕೇಂದ್ರದಿಂದ ಬೆಸುನ ಮಲ್ಯ ಪತ್ರಿಕೋದ್ಯಮ ಪ್ರಶಸ್ತಿ, 2022ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಂಸ್ಥಾಪನಾ ದಿನಾಚರಣೆಯ ಗೌರವ ಇವರಿಗೆ ಲಭಿಸಿರುತ್ತದೆ. ಪತ್ನಿ ಜಯಂತಿ ಬಾಳೆಪುಣಿ ಮತ್ತು ಪುತ್ರ ಮನೇಶ್ ಬಾಳೆಪುಣಿ ಜತೆಗೆ ಬಾಳೆಪುಣಿಯಲ್ಲಿ ಇವರು ವಾಸವಿರುತ್ತಾರೆ. ಇವರ ಮುಂದಿನ ಜೀವನವು ಸುಖಮಯವಾಗಲಿ, ಇನ್ನಷ್ಟು ಪ್ರಶಸ್ತಿಗಳು ಇವರಿಗೆ ಹರಸಿ ಬರಲಿ ಎಂದು ಆಶಿಸುತ್ತೇನೆ. ಕಾರ್ಯಕ್ರಮ ಸಂಘಟಕರಾದ ವಲೇರಿಯನ್ ಡಿಸೋಜಾ, ಅಶ್ಫಾಕ್ ಖಾನ ಇನೊಳ್ಳಿ, ರೊನಾಲ್ಡ್ ಡಿಸೋಜಾ, ನಜೀರ್ TH. ಇವರಿಗೆ ಮದರ್ ಕ್ಯಾಟರರ್ಸ್ ವತಿಯಿಂದ ಪಾವೂರು ಪಲ್ಲ ಗ್ರಾಮ ಮೈದಾನದಲ್ಲಿ ನಡೆಯುತ್ತಿರುವ ವಾಲಿಬಾಲ್ ಲೀಗ್ 2023 ಪಂದ್ಯಾಟ ಹಾಗೂ ಪಾವೂರು ಗ್ರಾಮದ ಇತಿಹಾಸ ತಿಳಿಸುವ ನಮ್ಮ ಪಾವೂರು ಗ್ರಾಮದೊಳಗೊಂದು ಸುತ್ತು ಕೃತಿ ಬಿಡುಗಡೆ ಸಮಾರಂಭದಲ್ಲಿ ನೀಡುತ್ತಿರುವ ಸನ್ಮಾನ ಪತ್ರ. ಹಮ್ಜಾ ಮಲಾರ್ ರವರ ಬಗ್ಗೆ ಕಿರು ಪರಿಚಯ. ಪಾವೂರು ಗ್ರಾಮದ ಮಲಾರ್ ಅರಸ್ಥಾನ ಎಂಬಲ್ಲಿ PM ಅಬ್ದುಲ್ ಖಾದರ್ ಮತ್ತು ಸಾರಮ್ಮ ದಂಪತಿಯ ಪುತ್ರನಾಗಿ 12/6/1975ರಲ್ಲಿ ಜನಿಸಿದ ಹಮ್ಜಾ ಮಲಾರ್ BA ಪದವೀಧರ, ವೃತ್ತಿಯಲ್ಲಿ ಪತ್ರಕರ್ತ, ಪ್ರವೃತ್ತಿಯಲ್ಲಿ ಕಥೆಗಾರ. ಮಂಗಳೂರಿನ ವಾರ್ತಾಭಾರತಿ ದೈನಿಕದಲ್ಲಿ ಹಿರಿಯ ವರದಿಗಾರ, ಉಪಸಂಪಾದಕನಾಗಿ ಕೆಲಸ ಮಾಡುತ್ತಿರುವ ಹಮ್ಜಾ ಮಲಾರ್ ಈವರೆಗೆ ಕತೆ, ಕವನ, ಲೇಖನ, ಕಾದಂಬರಿ ಸಹಿತ 40ಕ್ಕೂ ಅಧಿಕ ಕೃತಿಗಳನ್ನು ಬರೆದಿರುತ್ತಾರೆ. ಬ್ಯಾರಿ, ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಬರೆಯಬಲ್ಲ ಹಮ್ಜಾ ಮಲಾರಿಗೆ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ 2006, ಲಂಕೇಶ್ ಪ್ರಶಸ್ತಿ 2006, ಬ್ಯಾರಿ ಸಾಹಿತ್ಯ ಪ್ರಶಸ್ತಿ 2006, ಅರಳು ಪ್ರಶಸ್ತಿ 2008, ಭಟ್ಕಳ ಸೈಯದ್ ಜಮೀರುಲ್ಲಾ ಶರೀಫ್ ಪ್ರತಿಷ್ಠಾನ ಪ್ರಶಸ್ತಿ 2013, ಹೆಬ್ಬಗೋಡಿ ಗೋಪಾಲ್ ದತ್ತಿ ಪ್ರಶಸ್ತಿ 2013, ವಿಶ್ವೇಶ್ವರಯ್ಯ ಸಾಹಿತ್ಯ ಪ್ರಶಸ್ತಿ 2014 ಹಾಗೂ ಬ್ಯಾರಿ ಕ್ಷೇತ್ರದ ಸಾಧನೆಗಾಗಿ ಕರ್ನಾಟಕ ಅಕಾಡೆಮಿ, ಬ್ಯಾರಿ ಅಕಾಡೆಮಿ ಗೌರವ ಪ್ರಶಸ್ತಿ 2012 ಇವರಿಗೆ ಲಭಿಸಿರುತ್ತದೆ. ಮೊಯ್ಲಾಂಜಿ ಮಾಸಪತ್ರಿಕೆಯ ಸ್ಥಾಪಕ ಸಂಪಾದಕನಾಗಿದ್ದ ಹಮ್ಜಾ ಮಲಾರ್ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಪ್ರಥಮ ಅವಧಿಯ ಸದಸ್ಯನಾಗಿ ಅಕಾಡೆಮಿಯ ತ್ರೈಮಾಸಿಕ ಸಂಚಿಕೆ
ಬೆಲ್ಕಿರಿಯ ಪ್ರಪ್ರಥಮ ಸಂಪಾದಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಅಕಾಡೆಮಿಯು 2020-22 ಅವಧಿಯಲ್ಲಿ ಬ್ಯಾರಿ ಪಠ್ಯಪುಸ್ತಕ ರಚನಾ ಸಮಿತಿ, ಬ್ಯಾರಿ ಲಿಪಿ ಸಂಶೋಧನೆ, ರಚನೆ, ಪರಿಶೀಲನಾ ಸಮಿತಿ, ಮರಕೋಗು ಆವತ್ತ ಮರುಹುಂ ಬ್ಯಾರಿಂಗ ಆಯ್ಕೆ ಮತ್ತು ಗ್ರಂಥ ರಚನಾ ಸಮಿತಿ, ಪುಸ್ತಕ ಸಂಘಟನಾ ಆಯ್ಕೆ ಸಮಿತಿ, ದತ್ತಾಂಶ ಸಂಗ್ರಹ, ಅರ್ಜಿ ವಿಲೇವಾರಿ ಮತ್ತು ಪರಿಶೀಲನಾ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಪತ್ನಿ, ಪುತ್ರ ಮತ್ತು ಪುತ್ರಿಯ ಜೊತೆ ಮಲಾರ್ನಲ್ಲಿ ವಾಸವಾಗಿದ್ದಾರೆ. ಇವರ ಮುಂದಿನ ಜೀವನವು ಸುಖಮಯವಾಗಿರಲಿ, ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಲಿ ಎಂದು ನಾವು ಆಶಿಸ್ತಾ ಇದ್ದೇವೆ. ಪ್ರಶಸ್ತಿ ನನ್ನ ಸಹೋದರರಾದಂಥ ಮೊಹಮ್ಮದ್ ಅನ್ಸರ್ ಇನೋಳಿ ಇವರಿಗೆ ಈ ಪ್ರಶಸ್ತಿಯನ್ನು ಮದರ್ ಕ್ಯಾಟ್ರಸ್ ವತಿಯಿಂದ ಪಾವೂರು ಪಲ್ಲ ಗ್ರಾಮ ಮೈದಾನದಲ್ಲಿ ನಡೆಯುತ್ತಿರುವ ವಾಲಿಬಾಲ್ ಲೀಗ್ 2023 ಪಂದ್ಯಾಟ ಹಾಗೂ ಪಾವೂರು ಗ್ರಾಮದ ಇತಿಹಾಸ ತಿಳಿಸುವ ನಮ್ಮ ಪಾವೂರು ಗ್ರಾಮದೊಳಗೊಂದು ಸುತ್ತು ಕೃತಿ ಬಿಡುಗಡೆ ಸಮಾರಂಭದಲ್ಲಿ ನೀಡುತ್ತಿರುವ ಸನ್ಮಾನ ಪತ್ರ. ಶ್ರೀಯುತರು ದಿವಂಗತ ಹಮ್ಮಬ್ಬ ಸಿರ್ಸಿ ಮತ್ತು ನೂರ್ಜಹಾನ್ ಸಿರ್ಸಿ ಇವರ 6 ಮಕ್ಕಳ ಪೈಕಿ 4ನೆಯವರು ಇವರಾಗಿರುತ್ತಾರೆ. ಕಳೆದ 13 ವರ್ಷಗಳಿಂದ ವಿಜಯವಾಣಿ ದಿನಪತ್ರಿಕೆಯಲ್ಲಿ ವರದಿಗಾರನಾಗಿ ಕೆಲಸ ಮಾಡುತ್ತಿರುವ ಇವರು ಲೇಖನ ಕವನಗಳನ್ನು ಬರೆದಿದ್ದಾರೆ. ಕಲಾವಿದರು ಆಗಿರುವ ಇವರು ಕನ್ನಡ, ಬ್ಯಾರಿ, ತುಳು ನಾಟಕಗಳಲ್ಲಿ ಅಭಿನಯಿಸಿದ ಅನುಭವವಿದೆ. ಉಂದುವೆ ಬದುಕು ತುಳು ಹಾಸ್ಯಭರಿತ ನಾಟಕ ಬರೆದು ನಿರ್ದೇಶಿಸಿರುತ್ತಾರೆ. ಬ್ಯಾರಿ ಕೌಮು ಇವಳ ಚೊಚ್ಚಲ ಕೃತಿಯಾಗಿದ್ದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಬಿಡುಗಡೆಯಾಗಿದೆ. ಸಾಧಕರಿಬ್ಬರ ಜೀವನಗಾಥೆ ತಿಳಿಸುವ 12 ಕನ್ನಡ ಕೃತಿಗಳು ಬಿಡುಗಡೆ ಹಂತದಲ್ಲಿದೆ. ಪ್ರಾಥಮಿಕ ಶಿಕ್ಷಣವನ್ನು ಇನೋಳಿ ಸರ್ಕಾರಿ ಶಾಲೆ, ಮಲಾರ್ ಸೆಂಟ್ರಲ್ ಮುಸ್ಲಿಂ ಶಾಲೆ, ಉಳ್ಳಾಲ ಕೋಟೆಪುರದ ಟಿಪ್ಪು ಸುಲ್ತಾನ್ ಪ್ರಾಥಮಿಕ ಶಾಲೆಯಲ್ಲೂ, ಪ್ರೌಢ ಶಿಕ್ಷಣವನ್ನು ಕೋಟೆಪುರ ಉಳ್ಳಾಲದ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಹಾಗೂ PUC ಶಿಕ್ಷಣವನ್ನು ಕುರ್ನಾಡು ಪದವಿ ಪೂರ್ವ ಕಾಲೇಜಿನಲ್ಲಿ ಪಡೆದಿರುತ್ತಾರೆ. ಬಡತನದ ಕಾರಣದಿಂದ ಶಾಲೆಗೆ ಹೋಗುತ್ತಿದ್ದಾಗಲೇ ರಜೆಯಲ್ಲಿ ಕೂಲಿ ಕೆಲಸ ಮಾಡಿ ಬೇಕರಿ ಕೆಲಸ ಮಾಡಿದ್ದು, ಕಾಲೇಜು ಶಿಕ್ಷಣದ ಬಳಿಕ ಮೆಕ್ಯಾನಿಕ್ ಕೆಲಸವನ್ನು ಮಾಡಿದರು. ಓದುವ ಮತ್ತು ಬರೆಯುವ ಹವ್ಯಾಸವನ್ನು ಹೊಂದಿದ್ದ ಇವರು ಶಾಲಾ ಜೀವನದಲ್ಲಿ ಪತ್ರಿಕೆಗಳಿಗೆ ಸಮಸ್ಯೆಗಳು, ಲೇಖನಗಳನ್ನು ಬರೆಯುತ್ತಿದ್ದರು. ಇದನ್ನು ಗಮನಿಸಿದ ಅಕ್ಬರ್ ಉಳ್ಳಾಲ್ ಎಂಬುವರು ವಾರ್ತಾ ಮಿತ್ರ ಎಂಬ ಮಾಸಿಕ ಪತ್ರಿಕೆ ಆರಂಭಿಸಿ ಉಪಸಂಪಾದಕರನ್ನಾಗಿಸಿದರು. ಬಳಿಕ ಬೆಂಗಳೂರಿನ ವಾರಪತ್ರಿಕೆ ಸ್ವಾಭಿಮಾನಿ ಕನ್ನಡಿಗ, ಲಾಠಿ ಚಾರ್ಜ್ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ 2007ರಲ್ಲಿ ಜಯಕಿರಣ ಮಂಗಳೂರು ವರದಿಗಾರರಾಗಿ ಸೇರಿದರು. ನಮ್ಮ ಟಿವಿ ವಾಹಿನಿಯಲ್ಲಿ ಆಂಕರ್ ಆಗಿ, ರಾಜಕೀಯವಾಗಿ ಪೊಸಕುರಲ್ ವಾಹಿನಿಯಲ್ಲಿ ಆಂಕರ್ ಆಗಿ, ಶಾಲೆಡೊಂಜಿ ಗೊಬ್ಬು ಪ್ರಸ್ತುತ ಕಾರ್ಯಕ್ರಮ ನಿರ್ವಹಿಸಿದರು. ಪ್ರಸ್ತುತ ವಿಜಯವಾಣಿ ವರದಿಗಾರರಾಗಿ ಹಾಗೂ ಬ್ಯಾರಿ ವಾರ್ತಾ ವಾಚಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸೌಹಾರ್ದ ವರದಿಗಾರಿಕೆಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನೀಡಲಾಗುವ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಯು ಇವರಿಗೆ ಬಂದಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ 2ನೇ ಅವಧಿಗೆ ಉಪಾಧ್ಯಕ್ಷರಾಗಿ ಚುನಾಯಿತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉಳ್ಳಾಲ ದ್ರವ ತ್ಯಾಜ್ಯ ಘಟಕದ ಸುದ್ದಿ ವಿಧಾನ ಪರಿಷತ್ನಲ್ಲಿ ಚರ್ಚೆಗೆ ಕಾರಣವಾಗಿ ಸಚಿವರೇ ಉಳ್ಳಾಲಕ್ಕೆ ಭೇಟಿ ನೀಡಿದ್ದು, ಪೊಲೀಸ್ ಠಾಣೆಗೆ ಸಂಬಂಧಿಸಿದ ವರದಿ ಬಗ್ಗೆ ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯೇ ವರದಿ ಕೇಳಿದ್ದು, ಹೈನೋದ್ಯಮ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅರೇಕಳ ಮೈಮೂನಾ ಮರ್ಜಿನಾರ ಸಾಧನೆಯನ್ನು ಸಮಾಜಕ್ಕೆ ಪರಿಚಯಿಸಿರುತ್ತಾರೆ. ಇವರ ವರದಿ ಎನ್ನುವುದು ಪಾವೂರು ಗ್ರಾಮ ಮತ್ತು ಇನೋಳಿಗೆ ಸಂದ ಗೌರವವಾಗಿದೆ. ಹರಿತವಾದ ಬರಹ, ಮಾತುಗಾರಿಕೆ, ನಿರ್ಭೀತ ಹಾಗೂ ಸೌಹಾರ್ದ ಪ್ರಾಮಾಣಿಕ ವರದಿಗಾರಿಕೆಯ ಮೂಲಕ ಸರ್ವಧರ್ಮ ಜನರ ಪ್ರೀತಿ ಪಾತ್ರಕ್ಕೆ ಗೌರವಿತರಾಗಿರುತ್ತಾರೆ. ತಾಯಿ, ಪತ್ನಿ, ಗಂಡು ಹಾಗೂ ಒಂದು ಹೆಣ್ಣು ಮಗು
ಇಬ್ಬರು ಮಕ್ಕಳೊಂದಿಗೆ ಪಾವೂರು ಕಂಬಳ ಪದವಿನಲ್ಲಿ ಪ್ರಶಸ್ತಿಗಳು ಇವರನ್ನು ಅರಸಿ ಬರಲಿ ಎಂದು ಹಾರೈಸುತ್ತೇನೆ. ಕಾರ್ಯಕ್ರಮ ಸಂಘಟಕರು ವಲೇರಿಯನ್ ಡಿಸೋಜ, ಅಶ್ಫಾಕ್ ಖಾನ ಇನೋಳಿ, ರೊನಾಲ್ಡ್ ಡಿಸೋಜ ಹಾಗೂ ನಜೀರ್ TH. ಧನ್ಯವಾದಗಳು. ಸನ್ಮಾನಿತರಿಗೆ ಹಾಗೂ ಸನ್ಮಾನಿಸಿದವರಿಗೂ ಕೂಡ ನಾನು ಪಾವೂರು ಗ್ರಾಮದ ಪರವಾಗಿಯೂ ಕ್ರೀಡಾ ಪ್ರೇಮಿಗಳ ಪರವಾಗಿಯೂ ನೆರೆದಿರುವ ಜನರ ಪರವಾಗಿಯೂ ಅನಂತ ಅಭಿನಂದನೆಯನ್ನು ವೈಯಕ್ತಿಕವಾಗಿಯೂ ಸಲ್ಲಿಸುತ್ತಾ ಇದ್ದೇನೆ. ಮೊದಲನೇಯಾಗಿ ಈ ಒಂದು ದಿವಸ ಪಾವೂರು ಪಂಚಾಯತ್ನ ದಿನಗಳಲ್ಲಿ ಒಂದು ಸ್ವರ್ಣಾಕ್ಷರಗಳಲ್ಲಿ ಬರೆದು ಇಡಬೇಕಾದಂಥ ಒಂದು ದಿವಸ ಎಂದು ನಾನು ಭಾವಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ಸುಮಾರು 10 ವರ್ಷಗಳ ನಿರಂತರ ಪ್ರಯತ್ನ ಪಟ್ಟು ಕೊನೆಗೆ ನಮ್ಮ ಅವಧಿಯಲ್ಲಿ ನಮ್ಮ ಪಾವೂರು ಎಂಬ ಪುಸ್ತಕವನ್ನು ಬಿಡುಗಡೆಯಾಗಿದೆ. ಇದಕ್ಕಾಗಿ ನಾನು ಸರ್ವಶಕ್ತನಾದ ಅಲ್ಲಾಹನ ದಯೆ, ಕಾರುಣ್ಯ, ಅದೇ ರೀತಿ ಇದರ ಮುಂದುವರೆದ ಭಾಗವಾಗಿ ಈ 129 ಸಾಧಕರಲ್ಲಿ 130ನೇ ಸಾಧಕರಾಗಿ ತಾವುಗಳು ಈ ಪುಸ್ತಕದ ದ್ವಿತೀಯ ಆವೃತ್ತಿಯಲ್ಲಿ ಬರಲಿ ಎಂದು ನಾನು ಈ ಕಾರ್ಯಕ್ರಮದ ಮೂಲಕ ತಮ್ಮಲ್ಲಿ ಆಶಿಸ್ತಾ ಇದ್ದೇನೆ. ಈ ಒಂದು 129 ಸಾಧಕರು ನಮಗೆ ಒಂದು ಮಾರ್ಗದರ್ಶಕರಾಗಿದ್ದಾರೆ. ಈ 129 ಸಾಧಕರಲ್ಲಿ ನಮಗೆ ಪರಿಚಯ ಇರುವಂಥವರು ಕೇವಲ ಬೆರಳಡಿಕೆಯ ಜನರು ಮಾತ್ರ. ಈ ಪುಸ್ತಕ ಬಿಡುಗಡೆ ಮಾಡಲು ಅಹೋರಾತ್ರ ದುಡಿದಂತಹ ಸಂಪಾದಕರಾದಂತಹ ಹಮ್ಜಾ ಮಲಾರ್, ಅದೇ ರೀತಿ ಅನ್ಸಾರ್ ಇನೋಲಿ ಅವರು ನಿರಂತರವಾಗಿ ಅದರ ಹಿಂದೆ ಬಿದ್ದು 2-3 ಜನರ ಲೀಸ್ಟ್ ನನಗೂ ಕೊಟ್ಟಿದ್ದರು. ಆ 2-3 ಜನರ ಲೀಸ್ಟನ್ನು ಅವರ ಪರಿಚಯವನ್ನು ಮಾಡಿ ತೆಗಲಿಕ್ಕೆ ನಮಗೆ ಕಷ್ಟ ಆಗಿದೆ. ಅದರಲ್ಲಿ ಈ 129 ಜನರ ಸಾಧನೆ, ಅವರ ವ್ಯಕ್ತಿ ಪರಿಚಯ, ಅವರು ಎಲ್ಲಿದ್ದಾರೆ ಅವರನ್ನು ಹುಡುಕಿ ಅದೊಂದು ಪುಸ್ತಕ ರೂಪದಲ್ಲಿ ತಂದಂತಹ ಈ ಎಲ್ಲ ಕಾರ್ಯಕ್ರಮದ ಕ್ರೆಡಿಟನ್ನು ನಾನು ಮೊದಲಾಗಿ ಅನ್ಸಾರ್ ಇನೋಲಿ ಹಾಗೂ ಹಮ್ಜಾ ಮಲಾರ್ ಅವರಿಗೆ ನಾನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ವಾಲಿಬಾಲ್ ಕ್ರೀಡಾಕೂಟ, ಅದರೊಟ್ಟಿಗೆ ನಾವೆಲ್ಲರೂ ಒಂದು ಕಾತರದಿಂದ ಕಾಯ್ತಿದ್ದಂಥ ಒಂದು ಸನ್ನಿವೇಶ, ಸಸ್ಪೆನ್ಸ್ ಆಗಿಟ್ಟಂಥ ಒಂದು ನಮ್ಮ ಗ್ರಾಮಸ್ಥರಿಗೆ ಹಾಗೂ ಪಕ್ಕದ ಗ್ರಾಮಸ್ಥರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡುವಂತಹ ಒಂದು ಮಹತ್ವಾಕಾಂಕ್ಷೆಯಾದಂಥ ಯೋಜನೆ ನಮ್ಮ ವಲೇರಿಯಂ ಅವರ ಕುಟುಂಬಸ್ಥರಿಂದ ಬಂದಿದೆ. ನಾವೆಲ್ಲ ಈ ಒಂದು ಯೋಜನೆ ಇದ್ದರೆ ಈ ಒಂದು ಬ್ಯಾನರ್ನ ಮೊದಲನೇ ಭಾಗವಾಗಿ ಇದಿತ್ತು, ಗ್ರಾಮಸ್ಥರಿಗೆ ಒಂದು ಆಂಬ್ಯುಲೆನ್ಸ್ ಸೇವೆ ಲೋಕಾರ್ಪಣೆ ಎಂದು ದೊಡ್ಡದಾಗಿ ಡಂಗುರ ಬಾರುವಂತಹ ಒಂದು ದೊಡ್ಡದೊಂದು ಸನ್ನಿವೇಶ ನಿರ್ಮಾಣವಾಗ್ತಿತ್ತು. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಚುಟುಕಾಗಿ ಸಮಾಜ ಸೇವೆ ಮಾಡಲಿಕ್ಕೆ ಮನಸ್ಸಿರುವ ಅವರು ಯಾವುದಕ್ಕೂ ಹೆಸರಿಗೆ ಪ್ರಾಧಾನ್ಯವನ್ನು ಕೊಡದೆ, ಹೆಸರಿಗೆ ಪ್ರಾಶಸ್ತ್ಯವನ್ನು ನೀಡದೆ ತಮ್ಮ ಸೇವೆ, ಸಮಾಜ ಸೇವೆ ನಾಳೆ ಭಗವಂತನಲ್ಲಿ ಒಂದು ಫಲಪ್ರದವಾದಂತಹ ಇದಾಗಲಿ ಎಂಬ ಉದ್ದೇಶದಿಂದ ನೀಡುವ ಒಂದು ಏಕೈಕ ಕಾರಣದಿಂದ ಯಾವುದೇ ಒಂದು ಡಂಗುರ ಬಾರಿಸದೆ ಗ್ರಾಮದ ಜನರಿಗೆ ಹಾಗೂ ಪಕ್ಕದ ಜನರಿಗೆ ನಮ್ಮ ವಲೇರಿಯನ್, ಅದೇ ರೀತಿ ಅವರ ತಮ್ಮನಾದಂಥ ರೊನಾಲ್ಡ್ ರವರ ಮುಖಾಂತರ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಮುಂದಿನ ದಿನಗಳಲ್ಲಿ ಲೋಕಾರ್ಪಣೆ ಆಗಲಿಕ್ಕೆ, ಅದಕ್ಕೆ ನಾನು ಈ ಮದರ್ ಕುಟುಂಬಸ್ಥರಿಗೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ, ಅದೇ ರೀತಿ ನನ್ನ ಪಂಚಾಯತ್ನ ನೆಲೆಯಲ್ಲಿ, ಅದೇ ರೀತಿ ಗ್ರಾಮಸ್ಥರ ನೆಲೆಯಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಾನು ಒಂದು ಭಾಷಣ ಮಾಡುವಾಗ ಒಂದು ರೆಡಿ ಮಾಡಿ ಬರಬೇಕಲ್ಲ, ಆಗ ಕೆಲವೊಂದು ರೆಡಿ ಮಾಡಿ ಬಂದದ್ದನ್ನು ಅರ್ಧದಷ್ಟು ವಿಷಯವನ್ನು ಮುಸ್ತಫಾ ಮಲಾರ್ ಅವರೇ ಹೇಳಿಬಿಟ್ಟಿದ್ದಾರೆ. ಮತ್ತು ನನಗೆ ಇನ್ನು ಮಾತಾಡಲಿಕ್ಕೆ ಇನ್ನು ರೆಡಿ ಆಗಬೇಕಷ್ಟೇ. ಏನಾದರೂ ಆಗಲಿ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ,
ಅತ್ಯುತ್ತಮವಾದಂಥ ಸಭಾ ಕಾರ್ಯಕ್ರಮದೊಟ್ಟಿಗೆ ಗ್ರಾಮದ ಎಲ್ಲ ಜನರನ್ನು ಒಂದೇ ತಾಯಿಯ ಮಕ್ಕಳಾಗಿ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಗಲು ಕಂಗಲು ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಪಾರ್ಸಿಕರ ಉದ್ಯಾನ ಅದು ನಮ್ಮ ಪಾವೂರು ಗ್ರಾಮ ಆಗಿ ಮುಂದುವರಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ಗುರುವಪ್ಪ ಬಾಲಬುಡಿ ಸರ್ ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ಇಡೀ ಒಂದು ರಾತ್ರಿ ಕಳೆಯಬಹುದು. ಎಲ್ಲ ಕ್ರೀಡಾ ಪ್ರೇಮಿಗಳು ಅಲ್ಲಲ್ಲಿ ವಿಸಿಲ್ ಹೊಡೆಯಲಿಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಕ್ರೀಡಾ ಉದ್ಘಾಟನೆಯಾಗಿ ಕ್ರೀಡಾ ಪಂದ್ಯಾಟ ಶುರು ಮಾಡುವಂಥ ಸಮಯ ಈಗಾಗಲೇ ಮೀರಿದೆ. ಇದಕ್ಕಾಗಿ ನಾ ಮತ್ತೊಮ್ಮೆ ಈ ಸಂಘಟನೆಯ ಈ ವಾಲಿಬಾಲ್ ಕ್ರೀಡಾಕೂಟ ಹಾಗೂ ಈ ಸಭಾ ಕಾರ್ಯಕ್ರಮದ ಒಂದು ಅತ್ಯುತ್ತಮವಾಗಿ ನಡಲಿಕ್ಕೆ ಕಾರಣಕರ್ತರಾದಂತಹ ವಲೇರಿಯನ್ ಡಿಸೋಜಾ, ರೊನಾಲ್ಡ್ ಡಿಸೋಜಾ, ಅದೇ ರೀತಿ ಅವರಿಬ್ಬರಿಗೆ ಬೆಂಗಾವಲಿಗೆ ನಿಂತಹ ನನ್ನ ಆತ್ಮೀಯರಾಗಿರುವಂತಹ ಅಶ್ಫಾಕ್ ಖಾನ, ನಜೀರ್ TH ಅವರನ್ನು ಈ ಸಂದರ್ಭದಲ್ಲಿ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಂದು ಮುಸ್ತಫಾ ಮಲಾರ್ ಅವರು ಇನ್ನೊಂದು ಹೇಳಿದ್ರು, ಅವರಿಗೆ ನಮ್ಮ ಈ ಒಂದು ಗ್ರಾಮದ ಇದೊಂದು ನಮ್ಮ ಗ್ರಾಮದ ಗೂಗಲ್ನಲ್ಲಿ ಸರ್ಚ್ ಮಾಡುವಾಗಂತ ಸಿಗದಂತಹ ವಿಕಿಪೀಡಿಯಾ, ಈ ಒಂದು ವಿಕಿಪೀಡಿಯಾ ನಮ್ಮ ಗ್ರಾಮದಲ್ಲಿರುವಂಥ 1300 ಮನೆಯಲ್ಲೂ ಕಡ್ಡಾಯವಾಗಿ ಇರಲೇಬೇಕು ಎಂದು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಎಲ್ಲ ಮನೆಯವರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೊಂದು ಮುಖಬೆಲೆ ಕೇವಲ 250 ರೂಪಾಯಿ. ಈ 250 ರೂಪಾಯಿ ಮುಖಬೆಲೆ ಯಾವುದಕ್ಕೂ ಒಂದು ಸಾಧ್ಯ ಇಲ್ಲ. ಯಾಕೆಂದರೆ ಅವರ 6 ತಿಂಗಳ ಪರಿಶ್ರಮ, ಅದರಲ್ಲಿ ಒಂದು ವಾರ ನಾವು ಅವರ ಕಣ್ಣಾರೆ ನೋಡಿದಂಥ ಪರಿಶ್ರಮ, ಆ ಪರಿಶ್ರಮಕ್ಕೆ ಈ 250 ಅಷ್ಟೊಂದು ಒಂದು ದೊಡ್ಡ ಮೊತ್ತ ಅಲ್ಲ. ಎಲ್ಲ ಪಾವೂರು ಗ್ರಾಮದ ಎಲ್ಲ ಮನೆಯಲ್ಲಿ ಈ ಒಂದು ಪುಸ್ತಕವನ್ನು ಇರಲಿ. ಈ 129 ಸಾಧಕರೊಂದಿಗೆ ದ್ವಿತೀಯ ಆವೃತ್ತಿ ಬರುವಾಗ ಈ ವೇದಿಕೆಯಲ್ಲಿ ಇರುವಂಥವರು, ಅದೇ ರೀತಿ ಮುಂದುಗಡೆ ಇರುವಂತಹ ಎಲ್ಲ ವ್ಯಕ್ತಿಗಳು ಸಮಾಜದಲ್ಲಿ ಸಮಾಜ ಸೇವೆಯಲ್ಲಿ ನಿರತರಾಗಿ ಈ ಪುಸ್ತಕದಲ್ಲಿರುವವರು ನಿಮಗೆಲ್ಲರಿಗೂ ಮಾರ್ಗದರ್ಶಕ ಆಗಲಿ. 130-131ನೇ ಹೆಸರಲ್ಲಿ ತಮ್ಮ ಹೆಸರು ನಮೂದಿಯಾಗಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧದ ಶುಭಕಾಮನೆ ಅರ್ಪಿಸುತ್ತಾ, ನಿಜವಾಗಿಯೂ ಸ್ವಾಗತಕ್ಕೆ ಅದೇ ರೀತಿ ಸನ್ಮಾನಕ್ಕೆ ಅಭಿನಂದನರಾದ ಯಾರು ವ್ಯಕ್ತಿತ್ವ ಅಂದರೆ ಅದು ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಲಿ ಅವರು. ಮುಂದಿನ ದಿನಗಳಲ್ಲಿ ಪಂಚಾಯತ್ ವತಿಯಿಂದ ಸನ್ಮಾನ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಬರುವ ದಿನಗಳಲ್ಲಿ ನಾವು ಪಂಚಾಯತ್ ವತಿಯಿಂದ ಈ ಒಂದು ಗೌರವಾನ್ವಿತ ನಮ್ಮ ಪಂಚಾಯತಿನ ನಮ್ಮ ಪಾವೂರು ಗ್ರಾಮದ 2 ಮುತ್ತುಗಳನ್ನು ನಾವು ಖಂಡಿತವಾಗಿಯೂ ನಮ್ಮ 2 ಕಣ್ಣುಗಳಾಗಿ ನಾವು ನೋಡ್ತೇವೆ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಪಾವೂರು. ನೆನಪಿನ ಕಾಣಿಕೆಯಾಗಿ ಯಾವುದೋ ಪುಸ್ತಕವನ್ನು ಕೊಡುವ ಬದಲು ನಮ್ಮ ಕೃತಿ ಪಾವೂರು ಗ್ರಾಮದ ದಾಖಲೆಯನ್ನು ಕೊಟ್ಟು ಅವರಿಗೆ ಗ್ರಾಮದ ಇತಿಹಾಸವನ್ನು ತಿಳಿಸುವಂತೆ ಮಾಡಬೇಕಾಗಿ ತಮ್ಮಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಪಾವೂರು ಗ್ರಾಮ ಪಂಚಾಯತ್ ಈ ನಿಟ್ಟಿನಲ್ಲಿ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತ ನಾವು ತಮ್ಮಲ್ಲಿ ಮನವಿ ಮಾಡಿಕೊಂಡು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಸಂಘಟಕರಾದ ವಲೇರಿಯನ್ ಡಿಸೋಜಾ. ಸನ್ಮಾನಿಗೆ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ಸನ್ಮಾನ ಮಾಡಬೇಕಂತ ಹೇಳಿದರು. ನಮ್ಮ ವತಿಯಿಂದ ಗ್ರಾಮದಲ್ಲಿ ಸನ್ಮಾನ ಮುಗಿದು ಹೋಯಿತು. ನಿಮ್ಮ ಕನಸು ನನಸಾಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಸನ್ಮಾನ ಸ್ವೀಕರಿಸಿದ ಮೂವರಿಗೂ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮದರ್ ಕ್ಯಾಟ್ರಿಂಗ್ ವತಿಯಿಂದ ನಡೆಸಲ್ಪಟ್ಟ ವಾಲಿಬಾಲ್ ಪಂದ್ಯಾಟದ ಮತ್ತು ಪುಸ್ತಕ ಕೃತಿ ಬಿಡುಗಡೆ ಮಾಡಿದಂಥ ಬಾಲೆಪುಣಿ ಗುರುವಪ್ಪ ಬಾಲೆಪುಣಿ ಸರ್, ಹಿರಿಯ ಪತ್ರಕರ್ತರಿಗೆ ಸಂಘಟನೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ವೇದಿಕೆಯನ್ನು ಉದ್ಘಾಟನೆ ಮಾಡಿದಂಥ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಇವರಿಗೆ ಸಂಘಟನೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ವಾಲಿಬಾಲ್ ಪಂದ್ಯಾಟನ ಉದ್ಘಾಟನೆ ಮಾಡಿದಂಥ ನಮ್ಮ ಗುರುಗಳು, ರಾಜಕೀಯ ಗುರುಗಳಾದಂಥ ಮುಸ್ತಫಾ ಮಲಾರ್ ಅವರಿಗೂ ಮತ್ತು ತ್ಯಾಗಂ ಸರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ನಮಗೆ ಒಳ್ಳೆಯ ಮಾತುಗಳನ್ನು ಹೇಳಿ ನಮ್ಮನ್ನು ಉಳಿದುಬಿಸಿದಂಥ ಸಭಾಧ್ಯಕ್ಷದ ವಹಿಸಿದಂಥ ಉಪಾಧ್ಯಕ್ಷ ಅನ್ಸಾರ್ ಇನೋಲಿ ಅವರಿಗೆ ನಾನು ಸಂಘಟನೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ನನ್ನ ಆತ್ಮೀಯರು ಶಂಕರಾನಂದ ಇನವಳ್ಳಿ ನಮ್ಮ ಗ್ರಾಮಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂಥವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಹಿರಿಯರಾದಂಥ ಮಾಜಿ ಉಪಾಧ್ಯಕ್ಷರು ದುಗ್ಗಪ್ಪ ಪೂಜಾರಿ ಅವರು ಇಷ್ಟೊತ್ತು ನಮ್ಮನ್ನು ಕೂತ್ಕೊಂಡು ಚೆನ್ನಾಗಿ ಆಳಿಸಿದಂಥ ದುಗ್ಗಪ್ಪ ಪೂಜಾರಿ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಇಕ್ಬಾಲ್ ಅವರು ಪಂಚಾಯತ್ ಸದಸ್ಯರು, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಸಹಕಾರ ಮಾಡಿದಂಥ
ಹಮ್ಜಾ ಮಲಾರ್ ಕೃತಿ ಬಿಡುಗಡೆ ಮಾಡಿ ಒಳ್ಳೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಹಮ್ಜಾ ಮಲಾರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಇವತ್ತಿನ ಕಾರ್ಯನಿರ್ವಹಣೆ ಮಾಡಿದಂಥ ಅನ್ಸರ್ ಇನ್ನೋವಳಿ ಉಪಸಂಪಾದಕರು ಈ ಪತ್ರಿಕೆಯ, ಅವರಿಗೂ ಈ ಸಂಘಟನೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಗೆ ಸಹಕಾರ ಮಾಡಿದಂಥ ನಮ್ಮ ಚೇರಿ ಬ್ರ್ಯಾಕ್ಸ್ ಈ ವೇದಿಕೆಯನ್ನು ಧರ್ಮಾರ್ಥಕ್ಕೆ ಚೇರ್ ಮತ್ತು ವೇದಿಕೆಯನ್ನು ಧರ್ಮಾರ್ಥವಾಗಿ ನೀಡಿದ ನನ್ನ ಮಜಿಕಟ್ಟ ವಾರ್ಡಿನ ಗುರುಕರಾದಂಥ ಜೆರಿ ಬ್ರ್ಯಾಕ್ಸ್ಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಸಹಾಯಕರು ಅಂತ ಹೇಳಿದರೆ ವಿಲ್ಸನ್ ಲೋಬೋ, ಅವರು ಕೂಡ ನಮಗೆ ಎಲ್ಲ ರೀತಿ ಸಹಾಯ ಮಾಡಿದ್ದಾರೆ, ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಅರೆಕಳದ ಅಧ್ಯಕ್ಷರು ಬದ್ರುದ್ದೀನ್ ಫರೀದ್ ನಗರ್, ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ರಿಜ್ವಾನ್ ಮಲಾರ್, ಸಾತ್ಕೋ ಮಜೀದ್, ಮಮತಾ, ರಿಯಾಜ್ ಗಾಡಿಗದ್ದೆ, ಖತೀಜಬಾಣಿ, ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಗೆ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ನೀರು ಒದಗಿಸಿಕೊಟ್ಟಂಥ ವಾಲ್ಟರ್ ಲೋಬ, ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಐರಿನ್ ಡಿಸೋಜ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದ ಚಂದ ಕಾಣಲಿಕ್ಕೆ ಎಲ್ಲವನ್ನು ಆಸಿ ಬಬ್ಬುಕಟ್ಟೆ ಹೊಸಕರಲು ಛಾಯಾ ಗ್ರಾಹಕರು, ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ವೇದಿಕೆಯ ಮುಂಭಾಗದಲ್ಲಿ ಇಷ್ಟು ಜನ ಇದ್ದು ನಮ್ಮನ್ನು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದ ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ಈಗ ನಮ್ಮ ಆಡುವ ಎಲ್ಲ ಕ್ರೀಡಾಪಟುಗಳಿಗೂ ಧನ್ಯವಾದ ಅರ್ಪಿಸ್ತಾ ಇಂದಿನಿಂದ ಸಹಕಾರ ನೀಡಿದಂತೆ ಎಲ್ಲರಿಗೂ ನಾನು ಈ ಧನ್ಯವಾದವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಪಾವರ್.